Avelkan engineer anachana Nitin Ullal merla ಮತ್ತು ಸೇರೋಡ ಪಡೆದ ವಿನಂತಿ ಆದ್ಮೇಲೆ ಮಾದನದ ಬಿಟ್ಟ ಒಂದು ನಮ್ಮ ನಮ್ಮೊಂದು ಮತ್ತು ನೆಚ್ಚಿನ ತುಳುವನಾಡದ ಮಣ್ಣದ ಮಾತಾ ದೈವದೇವರೆಲ್ಲ ಸುಗಿತ್ತೊಂದು ಅಪ್ಪ ಶಾರದಾ ಮಾತೆಲ್ಲ ಆರಾಧನೆ ಮತ್ತೊಂದು ಕಾರ್ಯಕ್ರಮದ ಆರಂಭ ಕೊರೋದಿಲ್ಲ ಮನುಷ್ಯನು ಗುಣಟ್ಟು ಗುಣಿಸಿದ ಗುಣವಂತೆ ಆಪೆಗೆ ಭಾಗ್ಯಡು ಭಾಗಿಸಿದ ಭಾಗ್ಯವಂತೆ ಆಪೆಗೆ ಸಂಪತ್ತು ಕೂಡಿಸಿದ ಸಿರಿವಂತೆ ಆಪೆಗೆ ನಮ್ಮನ್ನು ಮಾತಾ ಕೂಡಿಸುನಿ ಕಳೆಪುನಿ ಭಾಗಿಸುನಿ ಮಾತಾ ಆ ದೇವರಿಗೆ ಭಗವಂತಗೆ ಅಂಚಿತ್ತಿ ಭಗವಂತನು ಎದುರುದಿದು ಈ ಕಾರ್ಯಕ್ರಮದ ಆದಿದ ಸುಗಿಪದ ಹೊರಟು ನಿಖಲ ತುಂಬು ದುಮದ ಕಚ್ಚಾ ನಡಪಾಡಬಾರ್ದು ನಮ್ಮ ಮಾತನಲ್ಲ ಸುದೀಪದ ಹೊರಟು ನಿಖಲ ತುಂಬ ಬರೆದ ಪ್ರಚನ ಕೀರ್ತನ ಯುಕೆ ಶ್ರಾವ್ಯ ರೂಪಶಿಗಳು ಸುದೀಪನ ನಡಪಾದ ಕೊರಡು ಬಂದು ಈ ಕಾರ್ಯಕ್ರಮದ ಆದಿದಿ ಓಡು ಪಡೆದು ಭಿನ್ನೈತ ಮತ್ತೊಂದಲ್ಲ ಇದೀಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ನಡೆಸಿಕೊಳ್ಳಿ. ಸಂಗೀತ ಸಾಹಿತ್ಯ ಕಲಾ ಪ್ರಮೋದಿ ದೇವಿ ಪುರೇ ಶಾರದೆ ವರದೆ ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ ವಿದ್ಯಾ ದೇವತೆ ವಿದ್ಯಾ ಪ್ರದಾತೆ ವಿದ್ಯಾ ಮಾತೆ ಬೋಧಿತೆ ವಿದ್ಯಾ ಮಾತೆ ಬೋಧಿತೆ ದೇವಿ ಪುರೇ ಶಾರದೆ ವರದೆ ಬ್ರಹ್ಮನ ರಾಣಿ ಲೋಕದ ವಾಣಿ ಬ್ರಹ್ಮನ ರಾಣಿ ಲೋಕದ ವಾಣಿ ವೀಣಾಪಾಣಿ ಬ್ರಹ್ಮಾಣಿ ವೀಣಾಪಾಣಿ ಬ್ರಹ್ಮಾಣಿ ದೇಹಿ ಸರಸ್ವತಿ ವಿದ್ಯೆಯ ಸುಮತಿ ದೇಹಿ ಸರಸ್ವತಿ ವಿದ್ಯೆಯ ಸುಮತಿ ಮಂಗಳನೂರುಪಿ ಸತೀತಿ ದೇವಿ ಪುರೇ ಶಾರದೆ ವರದೆ ಸಿರಿಸಿರಂಗಾರ ಅದು ಉಪ್ಪುನ ನಮ್ಮ ಪೊರ್ಲುದ ಚಾವಡಿಗೆ ಓಲಗಾಯ ನಚ್ಚಿನ ಅವೇತೋ ಕ್ಷೇತ್ರದ ಬೇತೆ ಮರ್ಗಿಲ್ಲು ಕೆಲಸ ಮತ್ತೊಂದು ಬತ್ತ ನಚ್ಚಿನ ಗಂಡೀರ್ ಮಾತೆಲ್ಲ ಇವ್ಜಿ ಸಿರಿಸಿಂಗಾರಾಯ ನಚ್ಚಿನ ನಮ್ಮ ಚಾವಡಿಗೆ ಓಲಗಾತಿರು ನಮ್ಮ ಈ ಶಕಮಗ ಪೊರ್ಲು ಕೊರಿಕೆಗೆ ಗೌರವಪೂರ್ಣವಾದ ಎದುಕೊನಡು ಪಡೆದು ಶಾರದಾ ಸಮುದಾಯ ಭವನದ ಕಟ್ಟಡ ಸಮಿತಿಯ ಗುರುಕಾರಾಯ ನಚ್ಚಿನ ಸನ್ಮಾನ್ಯ ಸತೀಶ್ ಕುಂಪಲ ಮೇಡ ವಿನಂತಿ ಮಲ್ಪ ಅಚ್ಚಿನ ಈ ಮಿತ್ತ ಚಾವಡಿಗೆ ಪ್ರತಾಪ್ ಸಿಂಹ ನಾಯಕ್ ಮೇರೆಲ್ಲ ಮಿತ್ತ ಚಾವಡಿಗೆ ಮೋಕಿಡಿ ಎದುಕೊನೋದಿಲ್ಲ ಶ್ರೀ ವಿಧಾನ ಪರಿಷತ್ ಸದಸ್ಯರ ನೆಚ್ಚಿನ ಪ್ರತಾಪ್ ಸಿಂಹ ನಾಯಕರ ಕುಂಬಲ ಬಾಲಕೃಷ್ಣ ಮಂದಿರದ ಅಧ್ಯಕ್ಷರಾದ ಆ ಭಾಗದ ಸಾರಥ 75 ಇಲ್ಲಗ ಭಕ್ತಿದ ನೆಲೆಯಾದ ಪುನಚನ ಬಾಲಕೃಷ್ಣ ಮಂದಿರನ್ನು ಕಟ್ಟಡ ಮೂಲಕ ಸಮಾಜಕ್ಕೆ ಸಮರ್ಪಣೆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಒತ್ತು ಗುರುಕಾರರಾದ ಅವೆಲ್ಲ ಕಡೆ ಬಿಜೆಪಿದ ಜಿಲ್ಲಾ ಕಾರ್ಯದರ್ಶಿಯಾದ ಸಂಘಟನಾತ್ಮಕ ಈ ಊರು ಕೆಲಸ ಮತ್ತೊಂದು ಬತ್ತ ನಚನ ಸತೀಶ್ ಕುಂಬಲ ಪ್ರಸ್ತುತ ಯುಜಿ ಕಟ್ಟಡ ಸಮಿತಿದ ಗುರುಕಾರರಾಪನ ಮೂಲಕ ನಮ್ಮ ಗುಂಬುದ ದಿನಟು ಯುಜಿ ಕಟ್ಟಡ
ಭವನಲ್ಲ ಲಕ್ಕದುಂಟು ಸಮುದಾಯ ಭವನಲ್ಲ ಲಕ್ಕದುಂಟ ನಚ್ಚಿನ ಮಮಲ್ಲ ಪಚ್ಚ ಅರ್ಧ ಉಂಡು ಅಂಚಿನ ಈ ಕಾರ್ಯಕ್ರಮ ಬೈದು ನಚ್ಚ ಬೆನ್ನೀರನ್ನು ಬಿನ್ನೀರನ್ನು ಮಾತ್ರ ಪೊರ್ಲುಡು ಎದುಕೊಂಡು ಪಡೆದು ಸನ್ಮಾನ್ಯ ಸತೀಶ್ ಕುಂಪಲ ಮೇರಡ ವಿನಂತಿ ಮತ್ತೊಂದಿಲ್ಲ. ಈ ಊರ್ದ ಮಾತ ದೈವ ದೇವರೆಲ್ಲ ಈ ಸಂದರ್ಭದ ಭಕ್ತಿದ ಪ್ರಾರ್ಥನೆ ಮಲ್ತೊಂದು ಈ ಒಂಜಿ ಶಾರದಾ ಮಹೋತ್ಸವ ಸಮಿತಿ ಕರಿನ 40 ವರ್ಷದಿಂಚ ನಿರಂತರವಾದ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕವಾದ ಕಾರ್ಯಕ್ರಮದೊಟ್ಟಿಗೆ ಸಮಾಜಮುಖಿಯಾದ ಈ ಬಾಗಡೆ 40 ವರ್ಷದಿಂಚಲ ಈ ಪರಿಸರದ ಜನಕಲ್ನ ಅತ್ಯಂತ ಪ್ರೀತಿಗೆ ಪಾತ್ರನಂಚಿನ ಸಂಸ್ಥೆ ಇನಿ ಶಾರದಾ ಸೇವಾ ಟ್ರಸ್ಟ್ ಆದ ಕರಿನ 40 ವರ್ಷಗೂ ಹೆಂಗೆ ಗೊತ್ತಿತ್ತಿನ ಮಟ್ಟಿಗೆ ಕೇಂದ್ರ ಗೊತ್ತಿತ್ತಿನ ಮಟ್ಟಿಗೆ ಹರೀಶ್ ಮಲ್ಲೇರಿ ಬೊಕ್ಕ ಪ್ರಕಾಶ್ ಮಾಲೆ ಇಂಚಿತ್ತಿನಕಲು ಪ್ರಾರಂಭದ ದಿನಕಲಿಡೆ ರಾಮಚಂದ್ರ ಕುಂಪಲಾದ್ಪು ಅಂಚನೆ ಸೀತಾರಾಮ್ ಬಂಗೇರಿ ಅಂಚನೆ ಪ್ರಕಾಶರೇ ತೋನ್ಸೆ ಅಂಚನೆ ವಿಶ್ವನಾಥರೇ ರಾಮಚಂದ್ರರೇ ನಮ್ಮ ಸೀತಾರಾಮ್ ಬಂಗೇರಿ ಮಸ್ತ್ ಜನ ಹಿರಿಯಕಲ್ನ ಒಂಜಿ ಈ ಬಾಗಡೆ ಹಿಂದುತ್ವ ಬಕ್ಕ ಸಮಾಜದ ಬೇತೆ ಬೇತೆ ಕೆಲಸ ಕಾರ್ಯಗಳಿಗೆ ನಂಗೆ ಇಂಚಿತ್ತಿನ ಒಂಜಿ ಸಂಘಟನೆ ಬೋರ್ಡು ಪನ್ಪನ ಕಾರಣಕ್ಕೋಸ್ಕರ ಇಂಚಿನ ಧಾರ್ಮಿಕ ಉತ್ಸವ ಮಲ್ಪನ ಮುಖಾಂತರ ಈ ಬಾಗಡೆ ಈ ಒಂಜಿ ಶಾರದಾ ಟ್ರಸ್ಟ್ ದ ಮುಖಾಂತರ ನಿರಂತರವಾದ ಸಾಮಾಜಿಕ ಧಾರ್ಮಿಕ ಕೆಲಸ ಮಲ್ತೊಂದು ಬೈದೇರಿ. ನಮ್ಮ ಈ ಒಂಜಿ ಶಾರದಾ ಟ್ರಸ್ಟ್ಗೆ ಶಾರದಾ ಮಹೋತ್ಸವ ಸಮಿತಿಗೆ ಎದುರುಡು ಪುನಂಚಿನ ನಮ್ಮ ಕಟ್ಟಡ ಶಾರದಾ ಮಂದಿರ ಐನ್ ನಮ್ಮ ಈ ಒಂಜಿ ಶಾರದಾ ಮಹೋತ್ಸವ ಸಮಿತಿಗೆ ಅಧಿಕೃತವಾದ ಕಟ್ಟಡನ ಮಂದಿರನ ಕಟ್ಟುನಂಚಿನ ಪ್ರಾಮಾಣಿಕ ಪ್ರಯತ್ನ ಊರ್ದ ಜನಕಲ್ನ ಮಾತನ್ನೆಲ್ಲ ಸಹಕಾರ ಮಲ್ತದಿತ್ತೇವೆ. ಅಂಡ ರಾಷ್ಟ್ರೀಯ ಹೆದ್ದಾರಿ ಅಗಲ ನಗ ಅನಿವಾರ್ಯವಾದ ಆ ಒಂಜಿ ಮಂದಿರ ಬುಡ್ದು ಇರೊಂಜಿ ಜಾಗಕ್ಕೆ ಪೋಪನಂಚಿನ ಅನಿವಾರ್ಯ ಪರಿಸ್ಥಿತಿ ಬರ್ತನ ಅಂಚಿದಿನ ಸಂದರ್ಭಡ್ ಈ ಜಾಗಡ್ ರಮೇಶ್ ಅಣ್ಣನ ಒಂಜಿ ಸಹಕಾರಡ್ ಈ ಒಂಜಿ ಜಾಗನ ಮಂದಿರದ ಟ್ರಸ್ಟ್ ದಕ್ಲು ಮಾತೆಲ್ಲ ಸೇರ್ದು ಲಕ್ಷಾಂತರ ರೂಪಾಯಿ ಕಾಸದ ಸಂಗ್ರಹ ಮಲ್ತದ ದೇಣಿಗೆ ದೆತ್ತೊಂದು ಇಂಚಿತ್ತಿನ ಒಂಜಿ ಜಾಗನ ಈ ಒಂಜಿ ಪುಣ್ಯದ ಕೆಲಸಲೆಗೆ ದೆತ್ತೊಂದಂಚಿನ ಪ್ರಾಮಾಣಿಕ ಪ್ರಯತ್ನ ಮಲ್ತದ ಇನಿ ಶಿಲಾನ್ಯಾಸ ಮಲ್ಪನ ಮುಖಾಂತರ ದುಂಬಗ್ 2.5 ಕೋಟಿ ರೂಪಾಯಿಡೆ ನೆಲಮಾಲಿಗೆ ಬಕ್ಕ ಮಿತ್ತದ 2 ಫ್ಲೋರ್ ಮಲ್ಪಡ ಬಂದ ಸಂಕಲ್ಪ ಮಲ್ತದ ಒಂಜಿ ನಮ್ಮ ಈ ಪರಿಸರಡ್ ರಾಷ್ಟ್ರೀಯ ವಿಚಾರಗೆ ನಮ್ಮ ಹಿಂದೂ ಸಮಾಜದ ಸಂಘಟನೆಗೆ ಈ ಊರ್ದ ಮಾತ ಬಡ ಜನಕ್ಲೆಗೆ ಮಾತ ವರ್ಗದ ಜನಕ್ಲೆಗ್ಲ ಒಂಜಿ ಸಹಕಾರಿ ಆಪನಂಚಿನ ಸುಸಜ್ಜಿತ ಸಭಾಂಗಣದ ಒಟ್ಟಿಗೆ ಭವ್ಯವಾಯನಂಚಿನ ಶಾರದಾ ದೇವರನ ಮಂದಿರಲ ಆವಡ ಪನ್ಪನ ಸಂಕಲ್ಪ ಮಾತೆರ್ಲ ಮಲ್ತದೆ ಇನಿ ಶಿಲಾನ್ಯಾಸಕ್ಕೆ ಮಲ್ಪ ಮಾತೆಲ್ಲ ಸೇರ್ದ. ಈ ಸಂದರ್ಭಡ್ ನಮ್ಮ ಶಾರದಾ ದೇವರಿಗೆ ಅತ್ಯಂತ ಪ್ರೀತಿ ಆಯ್ನಂಚಿನ ದೇವಿ ಕಟೀಲ್ ದಪ್ಪೆಲ ಇಡೆಗೆ ಬತ್ತದ ಪೂಜ್ಯ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರ್ನ ಕೈಟೆ ಶಿಲಾನ್ಯಾಸ ಮಲ್ಪನ ಮುಖಾಂತರ ದೇವರ ಕಟೀಲ್ ದಪ್ಪೆ ಈ ಒಂಜಿ ಶಾರದಾ ದೇವರನ ಮಂದಿರನ ಅತ್ಯಂತ ಶೀಘ್ರ ಬಾರಿ ಪೊರ್ಲುಡು ನೆರವೇರಿಸ್ಯಾರ ಪೂಜ್ಯ ಅಸ್ರಣ್ಯರ ಮುಲ್ಪ ಬತ್ತದ ಶಿಲಾನ್ಯಾಸ ಮಲ್ತ ನಿರ್ದಾತ್ರ ಎಂಕ್ಲೆಗ್ಲ ಬಾರಿ ನಂಬಿಕೆದ ಒಟ್ಟಿಗೆ ಬಾರಿ ಪ್ರೀತಿಡೆ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರಿ ಬತ್ತದ ಶಿಲಾನ್ಯಾಸ ಮಲ್ತೇರಿ. ನಾನರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಂಚಿನ ಧನ್ಯವಾದ ಸಲ್ಲಿಸ ದಯಬಂಡ ಹೆಂಚಿತ್ತಿನೊಂಜಿ ಧಾರ್ಮಿಕ ಕೆಲಸಲೆಗೆ ಆರು ಬತ್ತದ ಮಲ್ಪ ಆಶೀರ್ವಚನ ಮಲ್ಪನ ಮುಖಾಂತರ ಎಂಕ್ಲೆ ಮಾತೆರೆಗ್ಲ ಸಂತೋಷ ಆತನೆ ಅರೇನು ಕಟೀಲ್ದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರನ್ನು ಮಾತ ಊರ್ದ ಜನಕಲ ಪರವಾದ ಟ್ರಸ್ಟದ ಪರವಾದ ಅತ್ಯಂತ ಹೃದಯಪೂರ್ವಕವಾದ ಸ್ವಾಗತ ಮಲ್ತಂದಿಲ್ಲ. ನಂದಿನಿ ಕಟೀಲು ನಿಲಯ ನಚ್ಚಿನ ಕಟೀಲು ಕ್ಷೇತ್ರದ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರಿಗೆ ಉಮೇಶ್ ಕುಲಾಲ್ ಬೊಕ್ಕ ಮೋಹನ್ ಶೆಟ್ಟಿ ಕುಂಪಲ ಮುಕಲ್ ಬತ್ತದ ಪುರ್ಪ ಅಂಚನೆ ಫಲವಸ್ತು ಕೊರ್ದು ಗೌರವನು ಸಂದಾಯ ಮಲ್ಪೋರು ಪಡೆದು ಭಿನ್ನೈತ ಮತ್ತೊಂದಲ್ಲ ಪರಮ ಪೂಜನೀಯ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರಿಗೆ ಶಿಲಾನ್ಯಾಸ ಸಮಾರಂಭದ ಅಮೃತ ಗಲಿಗೆದ ಹೊರತುದು ಸಭೆಲೇಸಿದು ನಡುಕುನ ಹೊರತುದು ಈತ ಸುರುತ ಪಿನ್ನರ ನಚ್ಚಿನ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣ್ಯರಿಗೆ ನಮ್ಮ ಸಮಿತಿಯ ಪರವಾದ ಗೌರವ. ಈ ಕಾರ್ಯಕ್ರಮಕ್ಕೆ
ಮೈಸೂರು ಇಲೆಕ್ಟ್ರಿಕಲ್ ನೇತ ಅಧ್ಯಕ್ಷರೇನಂಚಿನ ಆತ್ಮೀಯರಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯರ್ಲ ವೇದಿಕೆಗೆ ಬರಡೊಂದು ನಮ್ಮ ಮಂದಿರ ಬಗ್ಗೆ ಟ್ರಸ್ಟ್ದ ಪರವಾದ ವಿನಂತಿ ಮಾಡ್ತಂದಲ್ಲ. ಈ ಕಾರ್ಯಕ್ರಮ ಈ ಒಂಜಿ ಮಂದಿರದ ಕೆಲಸ ಅವಡಂದಾಂಡ ಪ್ರಾರಂಭಡ್ ಎಂಗ್ಲು ಸುರೂಕು ಕೇನ ಜನ ನಮ್ಮ ಸಂಘದ ಪ್ರಕಾಶನ್ನೇ ದಯಬಂಡ ಈರ್ನ ಸಮಯ ತೂದು ಈ ಒಂಜಿ ಶಿಲಾನ್ಯಾಸ ಕಾರ್ಯಕ್ರಮನ ದೀಪ ಅಂದು ಪಂಡ ದರೆಗೆ ಹರಡ ವಾಗ್ದಾನ ದೇತೊಂದು ಎಂಗ್ಲಿ ಈ ದಿನ ಕಾರ್ಯಕ್ರಮ ದೇತೊಂದಿ ದಯಬಂಡ ಹಿಂದುತ್ವದ ಬಕ್ಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ವಿಚಾರಲೆಗೆ ಬದ್ಧವಾದ ಕೆಲಸ ಮಲ್ಪನಂಚಿನ ಐಕ್ಯ ಪೂರಕವಾದ ಕೆಲಸ ಮಲ್ಪನಂಚಿನ ಈ ಶಾರದಾ ಮಹೋತ್ಸವ ಸಮಿತಿಗೆ ಒಂಜಿ ಸಂಘದ ಆಶೀರ್ವಾದ ಬೋರ್ಡು ಸಂಘದ ಮಾತನ್ನಲ ಸಹಕಾರ ಬೋರ್ಡು ಅಲ್ಲ ವಿಶೇಷವಾದ ನಮ್ಮ ಪರಿಸರಡೆ ನಮ್ಮ ಈ ಊರಿಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ಮಾರ್ಗದರ್ಶನ ಮಲ್ತೊಂದು ಪಂಚಿನ ನಮ್ಮ ಪ್ರಾಂತ ಸಹಕಾರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಸಹಕಾರಿ ನಂಚಿನ ನಮ್ಮ ಪ್ರಕಾಶನ ಈ ಕಾರ್ಯಕ್ರಮಕ್ಕೆ ಲೈದ ಆರ ಅತ್ಯಂತ ಬಿಸಿ ಬೇತೆ ಕಾರ್ಯಕ್ರಮದ ನಡುಟುಲ ಒಂಜಿ ನಮ್ಮ ಪನ್ಪುನಂಚಿನ ಸಂಸ್ಥೆದ ಪನ್ಪುನಂಚಿನ ಪ್ರೀತಿಡ್ ಈ ಒಂಜಿ ಶಿಲಾನ್ಯಾಸ ಸಮಾರಂಭಗಾರ ಸಮಯ ಕೊರದು ಈ ಕಾರ್ಯಕ್ರಮಕ್ಕೆ ಬೈದೇರೆ ಪ್ರಕಾಶನ ನಮ್ಮ ಮಾತನ್ನೆಲ್ಲ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಮಾತಿನ ಆತ್ಮೀಯರ ನೆಚ್ಚಿನ ಶ್ರೀ ಸನ್ಮಾನ್ಯ ಪ್ರಕಾಶ್ PS ಮೇರೆಗೆ ವಿಶ್ವನಾಥ್ ಕೊಲ್ಯ ಬೊಕ್ಕ ಚಂದ್ರಹಾಸ್ ಕನಿ ಫೋಟೋ ಮಗಳು ಬತ್ತದು ಶಾಲು ಬೊಕ್ಕ ನೆಂಪುದ ಕಾಣಿಕೆದ ಗೌರವವನ್ನು ಸಂದಾಯ ಮಲ್ಪಟ್ಟದ ಭಿನ್ನೈತೆ ಮಕ್ಕದಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಪ್ರಾಂತ ಕಾರ್ಯವಾಹಕರ ನೆಚ್ಚಿನ ಸನ್ಮಾನ್ಯ ಪ್ರಕಾಶ್ PS ಮೇರೆಗೆ ಕಾರ್ಯಕ್ರಮ ಇನಿ ಈ ಕಾರ್ಯಕ್ರಮ ನನ್ನೆ ಬರೋಡಿತ್ತಂದೆ ನಮ್ಮ ರಾಜ್ಯ ಬಿಜೆಪಿದ ಅಧ್ಯಕ್ಷರಿಲ್ಲ ಲೋಕಸಭಾ ಸದಸ್ಯರಿಲ್ಲ ಅರೆಗೆ ರಾಜಸ್ಥಾನದ ರಾಷ್ಟ್ರೀಯ ಕಾರ್ಯಕಾರಿಣಿ ಅನಿವಾರ್ಯವಾದ ಆಯ್ನ ದಾತ್ರ ಅಡೆಗೆ ಪೋಪನ ಅನಿವಾರ್ಯತೆ ನಿರ್ದಾತ್ರ ಈ ಕಾರ್ಯಕ್ರಮಕ್ಕೆ ಆರು ಬಂಡೇರೆ ನಮ್ಮ ಜಿಲ್ಲೆದ ಬಿಜೆಪಿದ ಅಧ್ಯಕ್ಷರಿಲ್ಲ ನಮ್ಮ ಕ್ರಿಯಾಶೀಲವಾದ ಸಾಮಾಜಿಕವಾದ ಚಟುವಟಿಕೆಗೆ ನಮ್ಮೊಟ್ಟಿಗೆ ನಿರಂತರ ಈ ಕ್ಷೇತ್ರದೊಟ್ಟಿಗೆ ನಿರಂತರ ಉಪನಂಚಿನ ಸುದರ್ಶನ್ ಮೂಡಬಿದ್ರೆ ಈ ಕಾರ್ಯಕ್ರಮ ಭಾಗವಹಿಸೋಡು ಬಂಡೇರು ಎಂಕುಲಾರಡ ವಿನಂತಿ ಮಲ್ತೊಂಡ ಸಮಯಕ್ಕೆ ಸರಿಯಾದ ಈ ಕಾರ್ಯಕ್ರಮಗ ಸುದರ್ಶನ್ ಮೂಡಬಿದ್ರೆ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು ಬೈದಾರೆ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ನಮ್ಮ ಮಾತನ್ನೆಲ್ಲ ಪರವಾದ ಸ್ವಾಗತ ಮಲ್ತಂದ್ರೆ ಬಿಜೆಪಿ ಜಿಲ್ಲಾ ಗುರುಕಾರ್ರೆ ಸುದರ್ಶನ್ ಎಂಬರಿಗೆ ಪ್ರವೀಣ್ ಕುಜುಮ ಗದ್ದೆ ಬೊಕ್ಕ ಶೈಲೇಂದ್ರ ಕುಜುಮ ಬುಕ್ಕಲ್ ಪದದ ಶಾಲು ಬೊಕ್ಕ ನೆಂಪುದ ಕಾಣಿಕದ ಗೌರವವನ್ನು ಬಿರ್ಕೋಡು ಪಡೆದು ಭಿನ್ನೈತ ಮತ ಎದ್ಕೊಂಡು ಪಡೆದು ವಿನಂತಿ. ಈ ಕಾರ್ಯಕ್ರಮ ನಾನೋರಿ ನಮ್ಮ ಆತ್ಮೀಯರು ಈ ಭಾಗಡ್ ನಂಗೆ ಶಾಸಕರಾದ ವಿಧಾನ ಪರಿಷತ್ ಸದಸ್ಯರಾದ ನಮ್ಮ ಪೂರ ಕೆಲಸ ಅಭಿವೃದ್ಧಿ ಕೆಲಸ ಕಾರ್ಯಗಳ ಇತ್ತ ಕಾಂಡೆ ಕೊಂಡನದ ದೈವಸ್ಥಾನದ ರಸ್ತೆನ ಉದ್ಘಾಟನೆ ಮಲ್ಪನ ಮುಖಾಂತರ ನಿರಂತರವಾದ ಈ ಪರಿಸರ ಹರ್ನ ವಿಧಾನ ಪರಿಷತ್ತದ ವಿವೇಚನಾ ನಿಧಿನ ಈ ಉಳ್ಳಾಲ ಭಾಗದ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಭಾಗಡ್ ನಿರಂತರವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ವಿನಿಯೋಗಿಸಿನ ಒಟ್ಟಿಗೆ ಎಂಕ್ಲ ಪ್ರತಿ ಒಂಜಿ ಕೆಲಸ ಕಾರ್ಯಗಳ ನಿರಂತರವಾದ ಪ್ರೋತ್ಸಾಹ ಕೊರೊಂದು ಪುನರ್ ಸನ್ಮಾನ್ಯ ಪ್ರತಾಪ್ ಸಿಂಹ ನಾಯಕುಲೇರೆ ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತ ಮಲ್ತಂದುಲ್ಲೆ. ವಿಧಾನ ಪರಿಷತ್ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿದ ಶಾಸಕರಾಯನಂಚಿನ ಭರತ್ ಶೆಟ್ಟಿ ಬೈದಾರೆ ಅರೆನ ನಮ್ಮ ಮಾತನಾಡ ಪರವಾದ ಅತ್ಯಂತ ಪ್ರೀತಿದೆ ಸ್ವಾಗತ ಮಲ್ತಂದುಲ್ಲೆ. ಶ್ರೀಯುತ ಪ್ರತಾಪ್ ಸಿಂಹ ನಾಯಕರಿಗೆ ಲಿಂಗಪ್ಪ ಪೂಜಾರಿ ಬೊಕ್ಕ ಯಶೋಧರಕ್ಕೆ ಮುಗಲ್ ಬದಲು ಶಾಲು ಬೊಕ್ಕ ನೆಪದ ಕಲಿಕದ ಗೌರವವನ್ನು ಸಂದಾಯ ಮಲ್ಪೋಡು ಬಂದ ವಿನಂತಿ ಮಲ್ಪ. ಲಿಂಗಪ್ಪ ಪೂಜಾರಿ ಬೊಕ್ಕ ಯಶೋಧರಕ್ಕೆ ನಮ್ಮ
ವೇದಿಕೆ ನಮ್ಮ ನಿಜವಾದ ಮಾತೆಲ್ಲ ಖುಷಿ ಪಡೆಯೋಡು ದಯಬಂಡ ನಮ್ಮ ಉಳ್ಳಾರಡು ನಮ್ಮ ಈ ಶಾರದೋತ್ಸವದ ಬಗ್ಗೆ ಏತು ಪ್ರೀತಿ ಉಂಡು ಬಂಡ ಸಮಯಕ್ಕೆ ಸರಿಯಾದ ಪ್ರತಾಪನ್ನೇ ಭರತನ್ನೇ ಸುದರ್ಶನ್ ನಿಜವಾದ ಮುಕ್ಲಿನ ನಮ್ಮ ವಿನಂತಿ ಮಲ್ದೇನೆ ನಿಖಿಲ್ ಬಲ್ಲೆ ನನ್ನ ಬಾರಿ ಪ್ರೀತಿ ಮುಗ್ಲು ಪೂರೆಲ್ಲ ಈ ಕಾರ್ಯಕ್ರಮಕ್ಕೆ ಎಕ್ಲೇನ ಮಾತರೆಲ್ಲ ಅಧಿಕೃತವಾದ ಮಲ್ದಿನಿ ಅಕ್ಲೇನ್ ಇನ್ವಿಟೇಷನ್ ಪುದರ್ ಪಾಡ್ಜಿಂಡಲ್ಲ ಎಂಕ್ಲೆನ ಈ ಒಂಜಿ ಸಂಸ್ಥೆ ಬಂದ್ಬನ ಪ್ರೀತಿಡಿ ಈ ಕಾರ್ಯಕ್ರಮಕ್ಕೆ ಬೈದೇರೆ ಎಂಕ್ಲೆ ಮಸ್ತ್ ಖುಷಿ ಅಂಡ್ ನಿಕ್ಲೆ ಮಾತರೆಗಳ ಎಂಕ್ಲ ಮಾತರೆಲ್ಲ ಹೃದಯಪೂರ್ವಕ ಧನ್ಯವಾದ ಇನ್ನು ಈ ಕಾರ್ಯಕ್ರಮ ಒಂಜಿ ಗಲಿಗೆ ಪುರ್ಸೋದಿದ್ದಾನ ನಾನು ಆರು ಬರ್ಪೇರ ಇದ್ದಾರ ಹೆಂಗ ಧೈರ್ಯ ಇದ್ದಾನ ಬರಚೇಟ್ರಿ ದಯಬಂಡ ಕಾಂಡ ಅರೇನು ಎನ್ಮರೆ ಗಂಟೆಗೆ ಒಂಜಿ ಕಾರ್ಯಕ್ರಮಕ್ಕೆ ಎತ್ತದಿತ್ತೆ ಅಪಗಾರ ಪಂಡರಿ ಎನ್ಮರೆ ಬಿಡ್ದು ಒರ್ಮರೆ ಗಂಟೆ ಆಂಡಲ ಹೆಂಗ್ ಕಾರ್ಯಕ್ರಮಕ್ಕೆ ಬರ್ರೆ ಆಪುಜಿ ಆತ ಜನ ಇಲ್ಲದ ವಾಕಲ್ಡಿ ಎದುರು ಉಂತುದೇರು ಅಕ್ಲೇನು ಬಿಡುದು ಬತ್ತಂಡ ಇರ್ನ ಕಾರ್ಯಕ್ರಮಕ್ಕೆ ಅಕ್ಲೇನು ಬಿಡುದು ಬತ್ತನ ಅಕ್ಲು ಬುಂಡ ಎಲ್ಲ ಎನ್ನ ಇಡೀ ಕ್ಷೇತ್ರ ತೊಂದರೆ ಅಂಚಿತ್ತಿನ ಕಾಂಡೆ ಲಕ್ಕೋಡು ನಾಂಡ ಹೆಚ್ಚಿನ ಅಂಶ ಬೆಂಗಳೂರದಲ್ಲ ಇನಿಯ ಕಾಂಡೆ ಬತ್ತಿನಿ ತೋಜೋಡು ಬರತಾನೆ ಅಂಡ ಅಂಚಿತ್ತಿನ ಒಂಜಿ ಬಿಸಿ ಶೆಡ್ಯೂಲ್ಡ್ ಈ ಶಾರದದ ಈ ಕೊಲ್ಯದ ನಮ್ಮ ಉಳ್ಳಾಳದ ಭಾಗದ ಜನಕಲ್ನ ಮೀತೆ ಪ್ರೀತಿ ಇದೆ ನಾನು 10 ನಿಮಿಷ ನಿಖಲೊಟ್ಟಿಗೆ ಇತ್ತಿದ್ದು ಬರ್ಪೆ ಅಂತ ಬಂದಿದೆ ಭರತ್ ಶೆಟ್ಟಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಭರತ್ ಶೆಟ್ಟಿಗೆ ಶಾಸಕರು ನಮ್ಮೊಟ್ಟಿಗೆ ಬೈದೇರು ಅರೇನ ಮಾತನ್ನೆಲ್ಲ ಅತ್ಯಂತ ಗೌರವಪೂರ್ವಕವಾಗಿದೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತಂದಿಲ್ಲ ಜನಪ್ರಿಯ ಶಾಸಕರ ರಚನಾ ಭರತ್ ಶೆಟ್ಟರಿಗೆ ಡಾಕ್ಟರ್ ಭರತ್ ಶೆಟ್ಟರಿಗೆ ಹರೀಶ್ ಪೂಜಾರಿ ಕೆ ಬಕ ರಾಜೇಶ್ KS ಮುಕ್ಲು ಬತ್ತದ ಶಾಲು ಬಕ ನೆಪದ ಕಾರ್ಯದ ಗೌರವ ಸಂದೇಹ ಮಲ್ಪಡು ವಿನಂತಿ ಹರೀಶ್ ಪೂಜಾರಿ ಬಕ ರಾಜೇಶ್ KS ಈ ಕಾರ್ಯಕ್ರಮ ನಮ್ಮ ಆತ್ಮೀಯರು ವೈಯಕ್ತಿಕವಾದಲ ನಮ್ಮ ಮಾತನಲ ಮಾರ್ಗದರ್ಶಕರು ಈ ಉಳ್ಳಾಲ ಬಾಗಡ್ ಎಂಚಿನ ಕೇಳಲ ಇಜ್ಜಿಂದ ಪನಂದೆ ನಮ್ಮ ಇನಿ ಆರ್ಲ ಗುರುಮೇಡ್ ಬೇತೆ ಬೇತೆ ಕಾರ್ಯಕ್ರಮಕ್ಕೆ ಅಲ್ಪನೆ ಉಪ್ಪೋಡಿ ನಿಂತಂದಲ್ಲ ಈ ಶಾರದೋತ್ಸವದ ಮಿತ್ ಪ್ರೀತಿದಿದೆ ಇನಿ ಈ ಕಾರ್ಯಕ್ರಮಕ್ಕೆ ಬೈದೇರು ಸನ್ಮಾನ್ಯ ಗುರ್ಮೆ ಸುರೇಶ್ ಶೆಟ್ಟಿ ಗುರ್ಮೆ ಫೌಂಡೇಶನ್ದ ಅಧ್ಯಕ್ಷರ್ಲ ರಾಜ್ಯ ಬಿಜೆಪಿದ ಕಾರ್ಯಕಾರಿಣಿ ಸದಸ್ಯರ್ಲ ಸಾಮಾಜಿಕ ಕಾರ್ಯಕರ್ತೆರ್ಲ ಅದುಪುನಂಚಿನ ಸನ್ಮಾನ್ಯ ಗುರ್ಮೆ ಸುರೇಶ್ ಶೆಟ್ಟಿ ನಮ್ಮ ಮಾತನ್ನೆಲ್ಲ ಪರವಾದ ಅತ್ಯಂತ ಪ್ರೀತಿ ಸ್ವಾಗತ ಮಾಡ್ತಂದಲ್ಲ ಶ್ರೀಯುತ ಗುರ್ಮೆ ಸುರೇಶ್ ಶೆಟ್ಟರಿಗೆ ಅಶೋಕ್ ಸಂಕುಲ್ಗೆ ಬಕ್ಕ ಹರೀಶ್ ಪೂಜಾರಿ ಮುಗುಲ್ ಬದದು ಶಾಲು ಬಕ್ಕ ನೆಂಪುದ ಕಾರ್ಯಕದ ಗೌರವ ಸಂದೇಹ ಮಲ್ಪಡು ಪಡೆದಂತೆ ಗುರ್ಮೆ ಫೌಂಡೇಶನ್ ಪ್ರವರ್ತಕರ ರಚನಾ ಗುರ್ಮೆ ಸುರೇಶ್ ಶೆಟ್ಟರಿಗೆ ನನೋರಿ ನಮ್ಮ ಮುಖ್ಯ ಅತಿಥಿ ನಾನು ರವೆನ್ನ ಇನಿ ಆರು ಬರ್ಪನೆ ಇದ್ದೀರಾ ಏನಿದೆ ದಯವಂಡ ಆರ್ಲ ಬೆಂಗಳೂರು ಇದ್ದೇರು ಆರು ಇದ್ದ ಕಾಣ ಪಂಡೇರು ಸೋಮೇಶ್ವರದ ಒಂಜಿ ಪುದರ್ ದೆತ್ತನಕ್ಕೆ ಬಕ್ಕ ಈ ಶಾರದೋತ್ಸವಗಳ ಎಂಕ್ಲ ಉಪ್ಪುನಂಚಿನ ಅನನ್ಯ ಸಂಬಂಧ ಅವೇ ನಾನು ಬೆಂಗಳೂರು ಉಂತಾರೆ ಬಿಡಿದ್ದಿ ನಾನು ಇನಿ ಸೋಮೇಶ್ವರದ ಆ ದೇವಸ್ಥಾನದ ಆಡಳಿತ ಮುಕ್ತೇಸರೇ ಆದ ಈ ಒಂಜಿ ಸಮಾಜದ ಈ ಭಾಗದ ಉಪ್ಪುನಂಚಿನ ಮಾತನೆಲ್ಲ ಪ್ರೀತಿದ ಕಾರಣಕ್ಕೋಸ್ಕರ ಆರು ಸೋಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಬಾರಿ ಯಶಸ್ವಿಯಾದ ಸೋಮೇಶ್ವರ ದೇವಸ್ಥಾನ ಎಡ್ಡ ರೀತಿಯ ನಡಪಾಯಿನಾರು ಬ್ರಹ್ಮಕಲಶೋತ್ಸವ ಪಡ ಜೀರ್ಣೋದ್ಧಾರ ಕೆಲಸಲೇನು ಪೂರ ಅತ್ಯಂತ ಎಡ್ಡ ರೀತಿಯ ಮಾತರೆಲ್ಲ ಪ್ರೀತಿ ವಿಶ್ವಾಸದ ತಂದು ಮಲ್ತಿನಾರು ಸನ್ಮಾನ್ಯ ರವೀಂದ್ರನಾಥ್ ರೈಕ್ಲೆಲ್ಲ ನಮ್ಮ ಮಾತನೆಲ್ಲ ಪರವಾದ ಅತ್ಯಂತ ಪ್ರೀತಿ ಸ್ವಾಗತ ಮಲ್ತಾನೆ ವಕೀಲರ ನೆಚ್ಚಿನ ರವೀಂದ್ರನಾಥ್ ರೈ ಮೇರೆಗೆ ಗಣೇಶ್ ಕಾಂಟ್ರಾಕ್ಟರ್ ಬಕ್ಕ ಕಿಶೋರ್ ಕೊಪ್ಪಳ ಮುಕುಲ್ ಬದದು ಶಾಲು ಬಕ್ಕ ನೆಪದ ಕಾಣಿಕದ ಗೌರವವನ್ನು ಸಂದಾಯ ಮಲ್ಪಡು ವಿನಂತಿ ಸನ್ಮಾನ್ಯ ರವೀಂದ್ರನಾಥ್ ರೈ ಮೇರೆಗೆ ಈ ಕಾರ್ಯಕ್ರಮ ನನ್ನವ್ರ ಎಂಕ್ಲ ಮಾತನ್ನ ಆತ್ಮೀಯ ಮಿತ್ರೆ ಯುವ ನಾಯಕಿಯಾದ ಇಡೀ ಕರ್ನಾಟಕದ ಹಿಂದೂ ಸಮಾಜಗೆ ತೊಂದರೆ ಅನಗ ಲಕ್ಕದುಂತದು ಎದೆಗಾರಿಕೆಡೆ ಎತ್ತು ಪಾತೆರ್ನಾರು ಸನ್ಮಾನ್ಯ ಶರಣ್ ಪಂಪೇಲ್ ವಿಶ್ವ ಹಿಂದೂ ಪರಿಷತ್ತದ ಒಂಜಿ ಜವಾಬ್ದಾರಿ ತಂದು ದುಂಬು ಬಜರಂಗ ದಳದ ಜವಾಬ್ದಾರಿ ತಂದು ಸಮಾಜದೊಟ್ಟಿಗೆ ನಿರಂತರ ಪಾದರಸದ ಲೆಕ್ಕ ಓಡಾಟ ಮಲ್ಪನಂಚಿನ ನಮ್ಮ ಮಾತನ್ನೆಲ್ಲ ಪ್ರೀತಿದ ಶರಣ್ ಪಂಪೇಲ್ ಈ ಕಾರ್ಯಕ್ರಮದಲ್ಲಿ ಅರೆಲ್ಲ ಅತ್ಯಂತ ಪ್ರೀತಿಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ ಸಂಘಟನಾ ಚತುರ ನೆಚ್ಚಿನ ಸನ್ಮಾನ್ಯ ಶರಣ್ ಪಂಪೇಲ್ ಮೇರೆಗೆ ಶ್ರವಣ್ ಕುಜುಮಗದ್ದೆ ಬಕ್ಕ ಜಗಜೀವನ್ ಕೊಲ್ಯ ಮುಗುಲ್ ಬದದು ಶಾಲು ಬಕ್ಕ ನೆಪದ ಕಾಣಿಕದ ಗೌರವ ಸಂದೇಹ ಮಲ್ಪಡು ವಿನಂತಿ ಸನ್ಮಾನ್ಯ ಶರಣ್ ಪಂಪೇಲ್ ಮೇರೆಗೆ
ಕಾರ್ಯಕ್ರಮಡ್ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಎಲೆಕ್ಟ್ರಿಕಲ್ ಲಿಮಿಟೆಡ್ ನೇತ ಕಂಪನಿದ ಅಧ್ಯಕ್ಷರ್ಲ ಆ ಕಂಪನಿಯ ಕ್ರಿಯಾಶೀಲವಾದ ಕೆಲಸ ಮಲ್ತನ್ನ ಒಟ್ಟಿಗೆ ನಮ್ಮ ಈ ಪರಿಸರಡ್ಲ ಅತ್ಯಂತ ಕ್ರಿಯಾಶೀಲವಾದ ಮಾತ ಸಾಮಾಜಿಕ ಧಾರ್ಮಿಕ ಚಟುವಟಿಕೆ ನಮ್ಮ ಒಟ್ಟಿಗೆ ನಿರಂತರ ಕೆಲಸ ಮಲ್ಪನಂಚಿನ ನಮ್ಮ ಮಾತೇನಲ್ಲ ಆತ್ಮೀಯರಾಯನಂಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈ ವೇದಿಕೆ ಅರೆಲ್ಲ ನಮ್ಮ ಮಾತೇನಲ್ಲ ಪರವಾದ ಅತ್ಯಂತ ಪ್ರೀತಿ ಸ್ವಾಗತ ಮಾಡ್ತಾರೆ. ಸನ್ಮಾನ್ಯ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ಭಗವಾನ್ ದಾಸ್ ಮೊಕ್ಕ ವಿಶ್ವನಾಥ್ ಪೇಂಡ ಮುಕುಲ್ ಬಂದದು ಶಾಲು ಪಕ್ಕ ನೆಂಪದ ಕಾಣಿಕದ ಗೌರವವನ್ನು ಸಂದಾಯ ಮಲ್ಪಾಡು ಮಾಡುವಂತೆ ಮೈಸೂರು ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಗುರುಕಾರ ನೆಚ್ಚಿನ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೇರೆಗೆ ವೇದಿಕೆ ಈ ಒಂಜಿ ಸಂಸ್ಥೆದ ಗೌರವಾಧ್ಯಕ್ಷರಾದ ನಿರಂತರವಾದ ಸಾಮಾಜಿಕ ಚಟುವಟಿಕೆಯನ್ನು ಮಲ್ತೊಂಡೊಟ್ಟಿಗೆ ನಮ್ಮ ಅತ್ಯಂತ ಪ್ರೀತಿದ ಗೌರವಾನ್ವಿತ ಹಿರಿಯರ ನೆಂಚಿನ ಸೀತಾರಾಮ್ ಬಂಗೇರುಲ್ಲೇರೆ ಅರೆಲ್ಲ ನಮ್ಮ ಮಾತನ್ನೆಲ್ಲ ಪರವಾದ ಸ್ವಾಗತ ಮಲ್ತೊಂದುಲ್ಲೆ. ಸೀತಾರಾಮ್ ಬಂಗೇರಿಗೆ ಸದಾಶಿವ ಕುಜುಗಮಗತ್ತೆ ಶಾಲು ಪಾರದ ಗೌರವ ಸಂದಾಯ ಮಲ್ಪೋಡು ವಿನಂತಿ ಸದಾಶಿವ ಕುಜುಮಗತ್ತೆ. ಈ ಕಾರ್ಯಕ್ರಮದ ಮುಖ್ಯವಾದ ಶಾರದಾ ಸೇವಾ ಟ್ರಸ್ಟ್ ಅಧ್ಯಕ್ಷರಾಯನಂಚಿನ ಪ್ರಕಾಶ್ ಎಚ್ ಕೊಲ್ಲಿ ಅಂಬೇರುಲೇರೆ ಅರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಾಡ್ತಾರೆ. ಚಂದ್ರಶೇಖರ್ ಮಾಡೂರ್ ಪ್ರಕಾಶ್ ಎಚ್ ಕೊಲ್ಲಿ ಮೇರೆಗೆ ಶಾಲು ಪಾಡೂರ್ ಬಂದ ವಿನಂತಿ ಚಂದ್ರಶೇಖರ್ ಮಾಡೂರ್. ಈ ಕಾರ್ಯಕ್ರಮದ ಶಾರದಾ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಉಲ್ಲೇರೆ ಅರೆಲ್ಲ ಸ್ವಾಗತ ಮಲ್ತೊಂದುಲ್ಲ. ಅಂಚನೆ ಈ ಶಾರದಾ ಮಹೋತ್ಸವ ಸಮಿತಿದ ಕಟ್ಟಡ ಸಮಿತಿದ ಪ್ರಧಾನ ಕಾರ್ಯದರ್ಶಿ ತೋನ್ಸೆ ಪುಷ್ಕಲ್ ಕುಮಾರ್ ಉಲ್ಲೇರೆ ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ನವೀನ್ ಗಟ್ಟಿ ಶಾಲು ಪಾರದ ಗೌರವ ಮಲ್ಪಡು ವಿನಂತಿ. ಈ ಕಾರ್ಯಕ್ರಮದ ನಿಜವಾಯಿನ ಕೇಂದ್ರ ಬಿಂದು ಮಹಿಳೆಯರು ದಯಬಣ್ಣ ಮಹಿಳೆಯರೇ ಮಸ್ತ್ ಮಲ್ಲ ಸಂಖ್ಯೆ ಉಪ್ಪುನಿ ಅಂಚಾದ ಆ ಮಹಿಳೆಯರೇನೆ ಒಟ್ಟು ಈ ಭಾಗಡೆ ಸಂಘಟನಾತ್ಮಕವಾದ ಸಂಘಟನೆ ಮಲ್ತನಂಚಿನ ಅಧ್ಯಕ್ಷರೇ ಸರೋಜಿನಿ ಅಕ್ಕಲ್ನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದಿಲ್ಲ. ಶ್ರೀಮತಿ ಮಂಜುಳಾ ಕೊಪ್ಪಳ ಮೇರೆ ಶಾಲು ಪಾರದ ಗೌರವ ಮಲ್ಪಡು ಸರೋಜಿನಿ ಕೊಲ್ಯ ಮೇರೆಗೆ. ಈ ಒಂಜಿ ಮಂದಿರದ ಶಾರದಾ ಮಹೋತ್ಸವ ಸಮಿತಿದ ಅಧ್ಯಕ್ಷರಾದ ನಮ್ಮ ಆತ್ಮೀಯ ಮಿತ್ರರಾದ ನಮ್ಮ ಕಟ್ಟಡ ಸಮಿತಿದ ಕಾರ್ಯಾಧ್ಯಕ್ಷರಾದ ಪುನಂಚಿನ ಸನ್ಮಾನ್ಯ ಗಣೇಶ್ ಕೊಲ್ಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಅರೆಲ್ಲ ಪ್ರೀತಿಪೂರ್ವಕವಾದ ನಮ್ಮ ಮಾತನ್ನ ಪರವಾದ ಸ್ವಾಗತ ಮಾಡ್ತಾರೆ. ಮೋಹನ್ ವೆಂಕಟೇಶ್ಲು ಮೇರೆ ಬತ್ತದ ಶಾಲು ಪಾರದ ಗೌರವ ಮಲ್ಪಡು ವಿನಂತಿ ಸನ್ಮಾನ್ಯ ಗಣೇಶ್ ಕೊಲ್ಯ ಮೇರೆಗೆ. ಕಾರ್ಯಕ್ರಮದ ಎದುರುಡು ನಮ್ಮ ಕುಲಾಲ ಮಂದಿರದ ಅಧ್ಯಕ್ಷರ ಅನಿಲ್ ದಾಸ್ ಅಂಚನೆ ಚರಣ್ ರಾಜ್ ನಮ್ಮ ಮಾತನ್ನ ಆತ್ಮೀಯ ನಾಯಕರನಂಚಿನ ಚಂದ್ರಶೇಖರ್ ಉಚ್ಚಿಲ್ರೆ ಬಿಜೆಪಿದ ಅಧ್ಯಕ್ಷರನಂಚಿನ ಚಂದ್ರಾಸ್ ಪಂಡಿತ್ ಅಂಚನೆ ಯಶವಂತ್ ಅಮೀನ್ ಎಂಗ್ಲ ಆತ್ಮೀಯರನಂಚಿನ ಮೋಹನ್ ಮೆಂಡ್ರನ್ರೆ ನಮ್ಮ ಸಂತೋಷ್ ಕುಮಾರ್ ಹಸೇಗೋಲಿ ವಿಠಲ್ ಕುಲಾಲ್ ರುಲ್ಲೇರೆ ಅಂಚನೆ ಬಾಬು ಶೆಟ್ಟಿ ಉಲ್ಲೇರೆ ರವೀಂದ್ರ ರಾಜ್ ಉಲ್ಲೇರೆ ಸತೀಶ್ ಉಳ್ಳಾಲ್ ಉಲ್ಲೇರೆ ನಮ್ಮ ಆತ್ಮೀಯರೇ ಭಗವತಿ ತೀಯ ಸಮಾಜದ ಅಧ್ಯಕ್ಷರೇ ಚಂದ್ರಾಸ್ ಉಳ್ಳಾಲ್ ಉಲ್ಲೇರೆ ಶಿವರಾಮ್ ಶೆಟ್ಟಿ ಉಲ್ಲೇರೆ ವಿಶ್ವನಾಥ್ ಪಂಡಿತರು ಉಲ್ಲೇರೆ ಗೋಪಾಲ್ ಗುತ್ತಾರ್ ವಿಶ್ವ ಹಿಂದೂ ಪರಿಷತ್ತದ ಅಧ್ಯಕ್ಷರೇ ಗೋಪಾಲ್ ಗುತ್ತಾರ್ ಉಲ್ಲೇರೆ ಮಸ್ತ್ ಜನ ರಾಮಚಂದ್ರ ಕುಂಬಲದ ಬತ್ತಿನ ಮಸ್ತ್ ಜನ ಎದುರು ಯಾನ ಎರ್ನಾನಲ್ಲ ಪುದರ್ ಬನ್ನೇರ ವ್ಯತ್ಯಾಸ ಆದಿತ್ತನ ಮಾಪ್ ಮಲ್ಪ್ಲೆ ಮಸ್ತ್ ಜನ ಎದುರು ವೇದಿಕೆದ ತುಂಬ ಮಸ್ತ್ ಜನ ಉಲ್ಲಾರೆ ಧನಲಕ್ಷ್ಮಿ ಗಡ್ಡಿ ನಡುಟು ಅಂಚಾದ ಏರ್ನಾಡಲ ತತ್ತದ ಎಂಡ ಪುದರ್ ಪಂಪ್ರೇಡ್ ವ್ಯತ್ಯಾಸ ನಿಖಿಲ್ ಮಾತ್ ಮಲ್ಪ್ಲೆ. ಈ ಕಾರ್ಯಕ್ರಮ ನಮ್ಮ ಕಿಶೋರ್ ನಾಯಕ್ ಉಲ್ಲೇರೆ ಮಾತರೆಲ್ಲ ಅತ್ಯಂತ ಹೃದಯಪೂರ್ವಕವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು ದಿನೇಶ್ ರೈಕುಲ್ ಈ ಕಾರ್ಯಕ್ರಮ ಬರಂದುಲ್ಲೇರೆ ದಿನೇಶ್ ರೈಕ್ಲೆಗ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಂದೊಟ್ಟಿಗೆ ಈ ಸಂಘಟನೆ ನಿರಂತರವಾದ ಬುಲೆಪಾಯಿನಂಚಿನ ಈ ಊರದ ಪರಿಸರದ ಮಾತ ಸಂಘ ಸಂಸ್ಥೆದಾಗ್ಲೆಗ್ಲ ಅತ್ಯಂತ ಹೃದಯಪೂರ್ವಕವಾಯಿನಂಚಿನ ಸ್ವಾಗತದೊಟ್ಟಿಗೆ ಮಾಧ್ಯಮದ ಮಿತ್ರರನ್ನಾಗ್ಲೆಗ್ಲ ನಮ್ಮ ಪೂರ ಆಯಾತುಯರಾಪುಜಿ ಈತೆ ಜಾಗದವಲಾಯಿ ಈ ನಮ್ಮ ಪೂರ ಎನ್ನಿನಂಚಿನ ಸಭಾಂಗಣ ಅವಡು ಸಭಾಭವನ ಅವಡು ಐದೊಟ್ಟಿಗೆ ಮಂದಿರಲ ಅವಡು ಪೂರಲ ಅವಡು ಐಕೆ ಬೋಡಾಪುನ ಮೂಲಭೂತ ಸೌಕರ್ಯ ಕೊರ್ಪುನಂಚಿನ ವ್ಯವಸ್ಥೆಯಲ್ಲೆಲ್ಲ ಮಲ್ಪೋಡು ಅಂಚಾದ ನಿತಿನ್ ಕುಮಾರ್ ಬಂಡಿಕೊಟ್ಟಿಯ ಬೇರೆ ಇಂಜಿನಿಯರ್ ನಮ್ಮ ಈ ಭಾಗದ ಮಾರಿ ಮಾತರಿಗ್ಲ ಗೊತ್ತಿತ್ತಿನಾರು ಆರು ಈ ಶಾರದಾ ಸಮುದಾಯ ಭವನದಲ್ಲ ಇಂಜಿನಿಯರ್ ಅರೆಲ್ಲ ಅತ್ಯಂತ ಗೌರವಪೂರ್ವಕವಾಗಿದ್ದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತೊಂದು ಗೌರವ ಮಲ್ಪಡು ಪಡೆದು ವಿನಂತಿ ಮಾಡ್ತದಲ್ಲ. ಅಂಚನೆ ಈ ಮಂದಿರದ ಸಮುದಾಯ ಭವನದ ಎಂಗೆ ಕಾಸ್ಕೊರ್ನ ಒಂಚೂರು ಹೆಚ್ಚು ಕಡಿಮೆ ಅಲ್ಲ ಮಲ್ಲೆಜ್ಜಿ ಅಂಡ ಪೂರ್ಣ ಪ್ರಮಾಣಡ್ ನಿಕ್ಲ ಮಾತರ್ನಲ್ಲ ಸಾಕಾರಡ್ ಎದುರು ಕುಲ್ದನಗ್ಲು ವೇದಿಕೆ ಕುಲ್ದನಗ್ಲ ಪೂರ್ಣಲ್ಲ ಸಾಕಾರಡ್ ಪೂರ್ಣಲ್ಲ ಆರ್ಥಿಕವಾಗಿ ನಂಚಿನ ಸಾಕಾರ ಬೊಕ್ಕ ಯಾನ್ ಯಾಪಲ ಪಂಡ್ರೆಂಡ್ ಕಾಸುದಲ್ಲ ಜಾಸ್ತಿ ಸಮಯ ನಿಕ್ಲು ಜಾಸ್ತಿ ಕೊರ್ಲೇನ್ ಸಮಯ ಕೊರ್ನ ಕಾಸು ಕೊರ್ಲೇಕನೇನ್ ಅಂಚಾದ ನಿಕ್ಲ ಮಾತರ್ನಲ್ಲ ಸಾಕಾರಡ್ ಸುಂದರ ಗಟ್ಟಿ ಮನ್ಪುನ ಗುತ್ತಿಗೆದಾರರು ಈ ಮಂದಿರ
ಮಂದಿರದ ಕಟ್ಟಡದ ಗುತ್ತಿಗೆದಾರರಾದ ಗುತ್ತಿಗೆ ಅರೆಗೆ ಕೊರತ ಅರೆಗೆ ಈ ಸಂದರ್ಭಡ್ ಪೂರ್ಣ ಪ್ರಮಾಣದ ಸಹಕಾರ ಮಲ್ಪೆ ಅಂತಂತೇರಿ ಅರೆಲ್ಲ ಈ ಸಂದರ್ಭಡ್ ಸ್ವಾಗತ ಮಲ್ತಂದು ಬೈದಿನ ಜನಕ್ಲೆ ಪಿರೋರ ಹೃತ್ಪೂರ್ವಕ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಇತಿಹಾಸ ಪ್ರಸಿದ್ಧ ಮಾಗಣಿಯ ಶ್ರೀ ಸೋಮನಾಥನನ್ನು ಜೊತೆಗೆ ನಮ್ಮ ಶಾರದಾ ಮಾತೆಯನ್ನು ಮತ್ತೆ ಎಲ್ಲ ಈ ಭಾಗದ ಶಕ್ತಿಗಳನ್ನು ನಾನು ಸ್ಮರಿಸುವುದರೊಂದಿಗೆ ಇವತ್ತಿನ ನಮ್ಮ ಈ ಶ್ರೀ ಶಾರದಾ ಸಮುದಾಯ ಭವನದ ಶಿಲಾನ್ಯಾಸಗೈದ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಫೂರ್ತಿಯನ್ನು ಆಶೀರ್ವಾದವನ್ನು ನೀಡಿದಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸಿ ಮುಂಭಾಗದಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೂಡ ನಮಿಸಿ ಸೇರಿರತಕ್ಕಂಥ ಎಲ್ಲ ಸಾಂಸ್ಕೃತಿಕ ಹಾಗೂ ಆಸ್ತಿಕ ಬಂಧುಗಳನ್ನು ಸ್ವಾಗತಿಸುವುದರೊಂದಿಗೆ ನಮಿಸುವುದರೊಂದಿಗೆ ಒಂದಿಷ್ಟು ಪ್ರಾಸ್ತಾವಿಕವನ್ನು ಅತಿಥಿಗಳಿಗೆ ಹಾಗೂ ಹೊಸಬರಾಗಿ ಬಂದಂಥ ನಮ್ಮ ಅಭ್ಯಾಗತರಿಗೆ ಅದರ ಒಂದು ಅರಿವು ಬೇಕಾಗ್ತದೆ. ಆ ಕಾರಣಕ್ಕೆ ಇದೊಂದು ಪ್ರಸ್ತಾವನೆ ಅಷ್ಟೇ. ಒಂದು ಸಂಸ್ಥೆಗೆ ಅಥವಾ ಒಂದು ವ್ಯಕ್ತಿಗೆ 39 ಆದಮೇಲೆ 40 ಆಗುತ್ತೆ, 49 ಆದ ಕೂಡಲೇ 50 ಆಗುತ್ತೆ, ಹಾಗೆ 59 ಆದ ಕೂಡಲೇ 60 ಆಗುತ್ತೆ. ಆದರೆ ಈ ಒಂದು ಕಳೆದ 40 ವರ್ಷಗಳಿಂದ ನಮ್ಮ ಈ ಶಾರದಾ ಮಹೋತ್ಸವ ಸಮಿತಿ ಅಥವಾ ಆ ನಂತರದಲ್ಲಿ ಆದಂಥ ಶಾರದಾ ಸೇವಾ ಟ್ರಸ್ಟ್ ಅಂತ ಹೇಳಿಕೊಂಡು ನಾವು ಹೋದರೆ ಪ್ರಯೋಜನ ಇಲ್ಲ. ಈ ಒಂದು ಅವಧಿಯಲ್ಲಿ ಈ ಇಷ್ಟರ ಅವಧಿಯ ತನಕ ಏನು ಮಾಡಿದೆ, ಅದು ಸಂಸ್ಥೆ ಯಾವ ರೀತಿಯಲ್ಲಿ ಗಟ್ಟಿಮುಟ್ಟಾಗಿ ಒಂದು ಸಮಾಜದಲ್ಲಿ ಎದ್ದು ನಿಂತಿದೆ, ಯಾವ ಉತ್ತಮ ಕೆಲಸಗಳಿಂದ ಪರಿಣಾಮವನ್ನು ಬೀರಿದೆ ಎಂಬುದು ಬಹಳ ಮುಖ್ಯವಾಗಿ ಬರ್ತದೆ. ಹಾಗಾಗಿ ಬರೇ ವಯೋಮಾನದ ವರ್ತುಲ ಮಾತ್ರ ಪ್ರಯೋಜನ ಇಲ್ಲ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ, ಈಗಾಗಲೇ ನಮ್ಮ ಅಧ್ಯಕ್ಷರು, ಕಟ್ಟಡ ಸಮಿತಿ ಅಧ್ಯಕ್ಷರು ಶ್ರೀಯುತ ಸತೀಶ್ ಕುಂಪಲ್ ಅವರೆಲ್ಲ ಸ್ವಲ್ಪ ಹೇಳಿದರು ಅದರ ಪೂರ್ವಭಾವಿ ಹಾಗೂ ಸ್ವಾಗತ ಭಾಷಣ ಮಾಡುವಾಗ. ಹಾಗೆ ನಮ್ಮ ಈ ಒಂದು ಶಾರದಾ ಮಹೋತ್ಸವ ಸಮಿತಿ 1982 ಸುಮಾರಿಗೆ, ಅಂದರೆ ಕಳೆದ 40 ವರ್ಷಗಳ ಹಿಂದಿನಲ್ಲಿ ಇದು ಹುಟ್ಟಿರಬಹುದು. ಆದರೆ ತದನಂತರದಲ್ಲಿ ಬಹಳ ಬೆಳೆದು ಬಂದಂಥ ಈ ಬಗೆಯನ್ನು ನೋಡುವಾಗ ತುಂಬ ಸಂತೃಪ್ತಿ ನಮಗೆ ಕೊಡ್ತಾ ಇದೆ. ಯಾಕಂದರೆ ಶಾರದೋತ್ಸವ ಸಮಿತಿ ಪ್ರತಿ ವರ್ಷ ನಾವು ನವರಾತ್ರಿಯಲ್ಲಿ ಬರತಕ್ಕಂಥ ಮೂಲಾ ನಕ್ಷತ್ರದ ಬಳಿಕ ಕೇವಲ ನಾವು ಶಾರದಾ ಮಹೋತ್ಸವವನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮಾಡುವ ಒಂದೇ ಉದ್ದೇಶಕ್ಕೆ ಹುಟ್ಟಿಕೊಂಡಿಲ್ಲ ಸಂಸ್ಥೆ. ಯಾಕಂತ ಹೇಳಿದ್ರೆ ಅದು ಬಹಳ ಮುಖ್ಯ, ಅದು ಎಲ್ಲರೂ ಮಾಡ್ತಾರೆ. ಆದರೆ ಈ ಭಾಗದಲ್ಲಿ ಈ ಆಸ್ತಿಕತೆಯ ಬಗ್ಗೆ ಪರಿಣಾಮ ಬೀರಿದ್ರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ನಮ್ಮ ಇದೇ ಗ್ರಾಮದಲ್ಲಿ, ಅಂದರೆ ಸೋಮೇಶ್ವರ ಗ್ರಾಮಾಂತರವಾಗಿತ್ತು, ಆ ನಂತರ ಈಗ ಪುರಸಭೆ ವ್ಯಾಪ್ತಿಗಳಿಗೆ ಬಂದಿದೆ. ಈ ರೀತಿಯಲ್ಲಿ ನಾವು ಮಾತಾಡುವಾಗ ಹತ್ತಿರದಲ್ಲಿರ್ತಕ್ಕಂಥ ಬೀರಿಯಲ್ಲಿ ಚೌತಿ ಸಮಿತಿ ಅಂದರೆ ಗಣೇಶ ಸಮಿತಿ, ಇಲ್ಲಿ ನಮ್ಮದೊಂದು ಶಾರದೋತ್ಸವ ಸಮಿತಿ, ಕುಂಪಳದಲ್ಲಿ ಶ್ರೀಕೃಷ್ಣ ಸಮಿತಿ, ಆಮೇಲೆ ತೊಕ್ಕೊಟ್ಟಿನಲ್ಲಿ ಮುಸುರು ಕುಡಿಕೆ ಸಮಿತಿ, ಅದರ ಜೊತೆಗೆ ಇಷ್ಟು ಸೋಮನಾಥ ದೇವಸ್ಥಾನದಂಥ ಇನ್ನು ಅನೇಕ ಮಲಯಾಳಿ ಚಾಮುಂಡಿ ಇರ್ಬೋದು, ಕಾಳಿಕಾಂಬ ದೇವಸ್ಥಾನ ಇರ್ಬೋದು, ಮುಕಾಂಬಿಕಾ ದೇವಸ್ಥಾನ ಇರ್ಬೋದು, ನಾಗಬ್ರಹ್ಮ ದೇವಸ್ಥಾನ ಇರ್ಬೋದು, ಮತ್ತೆ ಇಲ್ಲಿ ನಮ್ಮ ಉಮಾಮಹೇಶ್ವರಿ ದೇವಸ್ಥಾನ ಇರ್ಬೋದು, ಹಾಗೆ ಉಳ್ಳಾಲ ಶ್ರೀ ಭಗವತಿ ದೇವಸ್ಥಾನದಲ್ಲಿ ಹೋದರೆ ನಾವು ಎಲ್ಲ ರೀತಿಯಲ್ಲಿ ಕೂಡ ಆಸ್ತಿಕತೆಯ ಒಂದು ಸಾಂಸ್ಕೃತಿಕದ ಮತ್ತು ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಇಲ್ಲಿ ಯುವಜನತೆಗೆ ಅದು ಪರಿಣಾಮ ಬೀರುವಂತಹ ಕೆಲಸ ಇದು ಎಲ್ಲವೂ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಅದರಲ್ಲಿ ಒಂದು ನಮ್ಮದು ಶಾರದಾ ಮಹೋತ್ಸವ ಸಮಿತಿ ಅಥವಾ ಶಾರದಾ ಸೇವಾ ಟ್ರಸ್ಟ್. ಕೇವಲ ನಾವು ಈ ಒಂದು 5 ದಿನದ 3 ದಿನದ 4 ದಿನದ ಉತ್ಸವಗಳನ್ನು ಮಾಡ್ತಾ ನಾವು ಬಂದಿಲ್ಲ ಅಂತ ನಾನು ಆಗಲೇ ಹೇಳಿದ ಹಾಗೆ, ಅಲ್ಲಿ ಕೂಡ ನಾವು ಒಳ್ಳೆಯ ಸಾಧಕರಿಗೆ ಸನ್ಮಾನ ಇರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕೊಡುವಂತಹ ಪ್ರೋತ್ಸಾಹಗಳಿರಬಹುದು, ಆಮೇಲೆ ವಿದ್ಯಾರ್ಥಿಗಳ ಪ್ರತಿಭಾನ್ವೇಷಣೆಗೆ ಸಂಬಂಧಪಟ್ಟಂತಹ ಸ್ಪರ್ಧೆಯನ್ನು ನಡೆಸಿ ಬಹುಮಾನವನ್ನು ಕೊಡುವುದಿರಬಹುದು. ಅದರ ಜೊತೆಗೆ ಅಲ್ಲಿ ಕೂಡ ಅಶಕ್ತರಿಗೆ ಸಹಾಯ ಮಾಡುವಂತಹ ವೇದಿಕೆಯಲ್ಲಿ ಕೆಲಸಗಳನ್ನು ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಅದು ಒಂದು ರೀತಿಯಲ್ಲಿ ಪರಿಣಾಮ ಬೇರೆ ಬೀರಿದರೆ ನಿರಂತರವಾಗಿ ಒಂದು ವರ್ಷದ ಅವಧಿಯಲ್ಲಿ ನಾವು ಶ್ರಮದಾನವನ್ನು ಮಾಡ್ತಾರೆ ನಮ್ಮ ಶಾರದಾ ಸಮಿತಿಯವರು. ಎಲ್ಲಿ ಏನಾದರೂ ಒಂದು ಬೇಕಿದ್ರೆ ಅದನ್ನು ಮಾಡುವಂಥ ಒಂದು ಸಂಘಟನೆ ನಮ್ಮ ವಿಶ್ವನಾಥ್ ಕೊಲ್ಯ ಅಂತ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ, ಅವರ ನೇತೃತ್ವ, ಹಾಗೆ ನಮ್ಮ ಪ್ರಕಾಶ್ ಎಚ್ ಕೊಲ್ಯ ಇವರ ಒಂದು ಅಧ್ಯಕ್ಷತೆ, ಇನ್ನುಳಿದಂತೆ ಎಲ್ಲ ಆ ಪದಾಧಿಕಾರಿಗಳ ಒಂದು ಪ್ರೇರಣೆಯಿಂದ ಅವರದ್ದಾದಂಥ ಒಂದು ಆದೇಶದ ಮೇರೆಗೆ ಇಲ್ಲಿನ ಯುವ ಜನತೆ ಒಂದು ಸಹ ಸಂಸ್ಥೆಯಾಗಿ ಇಲ್ಲಿ ಆದರ್ಶ ಮಿತ್ರ ಮಂಡಳಿ ಅಂತ ಉಂಟು, ಮತ್ತೊಂದು ಸಹ ಸಂಸ್ಥೆಯಾಗಿ ಶಾರದಾ ಮಹಿಳಾ ಮಂಡಳಿ ಅಂತ ಉಂಟು. ಇವರೆಲ್ಲರ ಒಕ್ಕೂಟದಿಂದ ಮಾಡತಕ್ಕಂಥ ಕೆಲಸಗಳೇನೆಂದರೆ ಶ್ರಮದಾನ ಮಾತ್ರ ಅಲ್ಲ, ಹಾಗೆ ಆರೋಗ್ಯ ಶಿಬಿರಗಳನ್ನು ನಾವು ಮಾಡ್ತೇವೆ.
ಅದರ ಜೊತೆಗೆ ನಾವು ಹುಚ್ಚುನಾಯಿ ಈ ಒಂದು ನಿಯಂತ್ರಣ ಶಕ್ತಿಗೆ ಸಂಬಂಧಪಟ್ಟಂತ ಈ ಒಂದು ಲಸಿಕೆಯನ್ನು ಕೊಡುವಂತ ಈ ಕಾರ್ಯಕ್ರಮ ಕೂಡ ಇಲ್ಲಿ ನಮ್ಮ ಬಳಿಯಲ್ಲಿ ಇತರ ಅಂದ್ರೆ ರೋಟರಿ ಸಮುದಾಯ ಬಳಗದ ಸಹಯೋಗ ಮತ್ತೆ ಎನಿಮಲ್ ಕೇರ್ ಇದರ ಒಂದು ಸಹಯೋಗದಲ್ಲಿ ನಾವು ಮಾಡ್ತೇವೆ. ಆಮೇಲೆ ವಿಶೇಷವಾಗಿರ್ತಕ್ಕಂಥ ನಮ್ಮದಾದಂಥ ಈ ಚಟುವಟಿಕೆಗಳಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಸಾಧಕರಿಗೆ ಸನ್ಮಾನ ನಾನು ಆಗಲೇ ಹೇಳಿದ್ದೇನೆ. ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಆದರ್ಶ ಮಿತ್ರ ಮಂಡಳಿಯವರು ಸಾಧಾರಣ ಒಂದು 50,000ದಷ್ಟು ನಿಧಿಯನ್ನು ವಿದ್ಯಾರ್ಥಿಗಳ ಒಂದು ವಿಶೇಷ ಪುರಸ್ಕಾರಕ್ಕಾಗಿ ನಮ್ಮ ಸಹ ಸಂಸ್ಥೆ ಆದರ್ಶ ಮಿತ್ರ ಮಂಡಳಿ ಮಾಡ್ತಾ ಬರ್ತಾ ಇದೆ. ವರ್ಷ ಪ್ರತಿ ತಲಾ ಒಬ್ಬ ವಿದ್ಯಾರ್ಥಿಗೆ 5,000 ಹಾಗೆ ಅಂದ್ರೆ 10 ಮಂದಿ ಕನಿಷ್ಠ ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ ಕೊಡ್ತಾರೆ, ಅದಕ್ಕಿಂತಲೂ ಹೆಚ್ಚು ಕೊಡ್ತದೆ. ಈ ರೀತಿಯಲ್ಲಿ ಮಾಡ್ತಾ ಬರೋದು ಶಾರದಾ ಮಹೋತ್ಸವ ಸಮಿತಿ ಅಥವಾ ಶಾರದಾ ಸೇವಾ ಟ್ರಸ್ಟ್ ಕೂಡ ಇದೇ ರೀತಿಯ ಚಟುವಟಿಕೆಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಚಟುವಟಿಕೆಗಳ ಜೊತೆಗೆ ನಾವು ಮಾಡತಕ್ಕಂಥ ಇನ್ನೂ ಕೂಡ ಉತ್ತಮವಾದಂತಹ ಕೆಲಸಗಳು ನಮ್ಮ ಈ ಸಂಸ್ಥೆ ನಿಜವಾಗಿ ಕೂಡ ಇಲ್ಲಿ ಇಷ್ಟು 40 ವರ್ಷ ಆಗುವಾಗ ಅದರ ಮೊದಲೇ ನಮ್ಮ ಇಲ್ಲಿ ಮುಂಭಾಗದಲ್ಲಿ ಇರತಕ್ಕಂಥ ಒಂದು ಜಾಗ 10 ಸೆಂಟ್ಸ್ ತಗೊಂಡು ನಾವು ಕಟ್ಟಡಗಳನ್ನು ಮಾಡಿದ್ದೇವೆ. ಆದರೆ ಇದು ನಮ್ಮ 66 ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ 66ರ ಈ ಭಾಗದಲ್ಲಿ ಎಲ್ಲವೂ ಕೂಡ ಹೋದ ಕಾರಣದಲ್ಲಿ ನಮಗೂ ಕೂಡ ಆ ಕಟ್ಟಡ ಉಳಿಯುವುದಿಲ್ಲ, ಕೇವಲ ಸ್ವಲ್ಪ ಸಪೂರದ ಜಾಗ ಮಾತ್ರ ಉಳಿತದೆ ಅಂತ ಹೇಳಿಕೊಂಡು ನಾವು ಈ ಸಮಿತಿಯವರು ಇಲ್ಲಿ ಒಂದು 12.5 ಸೆಂಟ್ಸ್ ಜಾಗವನ್ನು ನಾವು ಖರೀದಿ ಮಾಡಿದ್ದೇವೆ. ಅದರ ಜೊತೆಗೆ ಅದರಲ್ಲಿ ಬರ್ತಕ್ಕಂಥ ಸ್ವಲ್ಪ ಬಾಬ್ತು ಮತ್ತೆ ಸಾಧಾರಣ ಇದು 2.5 ಕೋಟಿಯಷ್ಟು ನಾವು ಈಗ ಅಂದಾಜು ಇದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದಕ್ಕೆ ಇನ್ನು ನಮಗೆ ನಿಜವಾಗಿಯೂ ಕೂಡ ಇಲ್ಲಿ ಗ್ರಾಮಾಂತರ ಪ್ರದೇಶ ಅಂತ ನಾನು ಹೇಳಿದೆ, ಇಲ್ಲಿ ಆರ್ಥಿಕ ಪ್ರಬಲರಾದವರು ಬಹಳ ಕಡಿಮೆ ಇದ್ದಾರೆ. ಹಾಗಾದರೆ ಇಲ್ಲಿ ನಾವು ಇದನ್ನು ಹೇಗೆ ನಾವು ಪೂರೈಸುವುದು ಅಂತ ಹೇಳಿದ್ರೆ ಸರ್ಕಾರದ ಯೋಜನೆಗಳಿದೆ, ಸರ್ಕಾರದ ಅಧಿಕಾರಿಗಳೆಲ್ಲ ಇದ್ದಾರೆ ವೇದಿಕೆಯ ಮೇಲೆ, ಅವರೆಲ್ಲ ಒಂದು ಮಾರ್ಗದರ್ಶನಗಳು ನಮಗೆ ಕೊಡಬೇಕು. ಬೇಕಾದಷ್ಟು ರೀತಿಯಲ್ಲಿ ಅಲ್ಲದಿದ್ದರೂ ಕೂಡ ಒಂದು ಗರಿಷ್ಠ ಪ್ರಮಾಣದ ಒಂದು ರೀತಿಯಲ್ಲಿ ನಮಗೆ ಸಹಾಯವನ್ನು ಒದಗಿಸುವಂತ ಒಂದು ವಿಶೇಷ ಸಲಹೆಗಳನ್ನು ಕೊಡಬೇಕು, ಜೊತೆಗೆ ಅದಕ್ಕೆ ಸಹಕಾರವನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಊರು ಪರವೂರ ಮಹನೀಯರಿಂದಲೇ ಇದನ್ನು ಒಂದು ರೀತಿಯಲ್ಲಿ ಕ್ರೋಢೀಕರಿಸುವುದರ ಮೂಲಕವಾಗಿ ನಾವು ಈ ಕಟ್ಟಡವನ್ನು ನಿಲ್ಲಿಸಬೇಕಾಗಿದೆ ಈಗ ಅಂತ ಒಂದು ಶಿಲಾನ್ಯಾಸದ ಸಮಾರಂಭ ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ನಡೆದಿದೆ ಅಂತ ಹೇಳಿಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಬೇರೆ ಬೇರೆ ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಅಲ್ಲಿಗೆಲ್ಲ ಹೋಗಿ ನಾವು ಬೇಕಾದಂಥ ಉಡುಪುಗಳು ಅಥವಾ ಅನ್ನದಾನದಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಅನ್ನದಾನ ಕೊಡುವಂಥದ್ದು, ಮತ್ತೆ ಮನೆ ಮನೆಗೆ ಹೋಗಿ ಯಾರು ಆರ್ಥಿಕ ಅಶಕ್ತರಿದ್ದಾರಾ, ಕಾಯಿಲೆಯವರಿದ್ದಾರಾ ಅಥವಾ ಮರಣ ಹೊಂದಿದವರ ಮನೆಗೆ ಏನಾದರೂ ಸಹಕಾರ ಬೇಕಿದ್ದರೂ ಕೂಡ ಕೊಡುವಂತಹ ಕೆಲಸಗಳನ್ನು ಬಹಳ ಅತ್ಯಂತ ಶ್ರದ್ಧೆಯಿಂದ ಸೇವಾ ಮನೋಭಾವನೆ, ತ್ಯಾಗ ಮನೋಭಾವನೆಯ ಕೆಲಸಗಳನ್ನು ನಮ್ಮ ಶಾರದಾ ಸಮಿತಿ ಮಾಡಿದೆ, ಟ್ರಸ್ಟ್ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಸಾಂಸ್ಕೃತಿಕವಾಗಿಯೂ ಕೂಡ ನಮ್ಮ ಈ ಭಾಗದವರು ಯಾರು ಹಿಂದಿಲ್ಲ, ಬೇಕಾಗಿರುತ್ತೆ. ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಎಲ್ಲದರಲ್ಲಿಯೂ ಕೂಡ ಅದನ್ನು ಸಂಯೋಜನೆ ಮಾಡುವ ಸ್ವತಃ ಮಾಡುವಂತಹ ಕಲಾ ಪ್ರಕಾರವನ್ನು, ಕಲಾ ಸಂಘಟನೆಯನ್ನು ಮಾಡತಕ್ಕಂಥ ಎಲ್ಲ ಪ್ರತಿಭಾವಂತರು ಈ ಭಾಗದಲ್ಲಿದ್ದಾರೆ. ನಮ್ಮ ಪ್ರತಾಪ್ ಸಿಂಹ ಅವರು ನಮ್ಮ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಇನ್ನು ಸಾಧಾರಣ ಆಗಸ್ಟ್ನ ಒಳಗೆ ನಾವು ನಮ್ಮ ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಸಮಿತಿಯ ವತಿಯಿಂದ ಖಂಡಿತವಾಗಿ ನಾವು ಮಾಡಬಲ್ಲೆವು ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಅವರು ಕೊಡ್ತಾರೆ. ಹಾಗೆ ಶಾರದಾ ಉತ್ಸವ ಸಮಿತಿ ಆ ನಂತರ ಮಾಡಿದಂಥ 3 ವರ್ಷಗಳಿಂದ ಹಿಂದಿನ ನಮ್ಮ ಶಾರದಾ ಸೇವಾ ಟ್ರಸ್ಟ್ ಬಹಳ ಉತ್ತಮ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಚಟುವಟಿಕೆಗಳೊಂದಿಗೆ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇಂತಹ ಒಂದು ಸಮಿತಿಯ ಸಂಘಟನೆಯ ಇಂತಹ ದೊಡ್ಡ ಯಾವುದೇ ಒಂದು ಕಟ್ಟಡ ನಿರ್ಮಾಣಕ್ಕೆ ಅಥವಾ ಉಳಿದ ಚಟುವಟಿಕೆಗಳಿಗೆ ನಮಗೆ ಸರ್ಕಾರ ಅಲ್ಲದೆ ಸರ್ಕಾರೇತರ ಸಂಘಟನೆಗಳಿಂದ ಸಂಪೂರ್ಣವಾದಂತಹ ಸಹಕಾರ ಸಿಗುವಂತೆ ನೀವೆಲ್ಲ ಆಶೀರ್ವಾದ ಮಾಡಿ ಸಹಕಾರ ಮಾಡುವಂತ ಕೇಳಿಕೊಳ್ಳುತ್ತಾ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಪಂಪುನಚನ ಪಾತ್ರದ ಒಟ್ಟಿಗೆ ಶಾರದಾ ಸಮುದಾಯ ಭವನದ ಶಿಲಾನ್ಯಾಸದ ಅಮೃತ ಗೆಲುಗಿದ ಅಮೃತ ಹಸ್ತಡೆ ಪಂಚ ಮುನ್ಕುನ ಅರಳಾವನಚನ ಲೇಸು ಇತ್ತ ಮಿತ್ರ ಚಾವಡಿದ ಅಟ್ಟನಾಮ.
ಜ್ಞಾನಿಗಳೊಂದು ಕಡೆ ಹೇಳ್ತಾರೆ, ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿದಾಗ, ಶೃಂಗಾರದ ದೇಹದಿಂದ ಅಂಗ ಮುರಿದು ಬೀಳುವಾಗ, ಬರದಿಯ ಮನ ಭಟ್ಟರು ಬಂದು ನಡೆಯಿರೆಂದು ಹೇಳುವಾಗ, ಕೊನೆಯ ಕಾಲಘಟ್ಟದಲ್ಲಿ ನಾಮ ಒದಗದು ಹರಿಯ ನಾಮ ಒದಗದು ಎನ್ನುವಂತೆ ಮನುಷ್ಯ ಕೈ ನಡೆಯೋ ಕಾಲಕ್ಕೆ, ಮೈ ದುಡಿಯೋ ಕಾಲಕ್ಕೆ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ತಮ್ಮ ಉಸಿರನ್ನು ಚೆಲ್ಲಬೇಕಂತೆ. ಖುಷಿಯಾಗುವಂಥದ್ದು, ನಾವಲ್ಲಿ ಅಡಿಗಲ್ಲು ಸಮಾರಂಭ ಮಾಡುವಾಗ ತಾಯಂದಿರು ಮಂತ್ರಘೋಷವನ್ನು ಮಾಡ್ತಾಯಿದ್ರು. ನನ್ನ ಬದುಕಲ್ಲಿ ಪ್ರಥಮ ಸಲ ಆ ಥರದ ಒಂದು ಘಟನೆ ನೋಡಿದ್ದೇನೆ. ಇದು ನಾವು ಸಮಾಜವನ್ನು ಕಟ್ಟುವಂಥ ರೀತಿ. ಅದು ಕೇಳ್ತಾರೆ, ಸಜ್ಜನ ಸಮುದಾಯ ಒಂದೆಡೆ ಸೇರಿದಾಗ ಸಾರ್ಥಕ್ಯದ ಭಾವಕ್ಕೆ ಚಾಲನೆ ಸಿಗ್ತಾ ಅಂತೆ. ಪುಷ್ಕರ್ ಕುಮಾರ್ ಅವರು ಹೇಳ್ತಾ ಈ ಸಂಘಟನೆ ಏನು ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಒಂದಷ್ಟು ವ್ಯಕ್ತಿ ನಿರ್ಮಾಣದ ಕೆಲಸವನ್ನು ಕೂಡ ಮಾಡ್ತದೆ. ಅಷ್ಟು ಮಾತ್ರವಲ್ಲ, ಸಂಕಟಗ್ರಸ್ತರ ಸಮಾಧಾನದ ಎದುರು ರಾಜ್ಯ ವ್ಯಾಜ್ಯಗಳೆಲ್ಲ ತ್ಯಾಜ್ಯವಾಗುವಂತೆ ಅಷ್ಟಿದ್ದೊಂದಿಗೆ ಸಮಷ್ಟಿಗಳು ಮೇಳೈಸಿ ಬಂದ ನಮ್ಮದಾಗಬೇಕು. ಹೋಮಾಗ್ನಿಯೊಂದು ಬಾನೆತ್ತರಕ್ಕೆ ಹಾರುವಂತೆ, ಪುಣ್ಯದಲ್ಲಿ ಸಾಗರ ಸೇರುವಂತೆ ನಮ್ಮ ಬದುಕು ಮುನ್ನಡೆಯಬೇಕಂತೆ. ಅದೆಲ್ಲವನ್ನು ಕಟ್ಟುವ ರೀತಿಯಲ್ಲಿ ನಮ್ಮ ಬದುಕು ಸಾಗ್ತಾ ಇದೆ. ಹಾಗಾಗಿ ಹೇಳ್ತಾರೆ, ಹೊಟ್ಟೆ ನೋವು ಇಡುತ್ತೇವೆ, ರಟ್ಟೆ ನೋವು ಇರುವಂತೆ ಹಲವು ಸುಟ್ಟುಗಳು ನೆಟ್ಟಗಾಯಿಸುವ ಪ್ರಯತ್ನದಲ್ಲಿ ನಮ್ಮ ಹಲ್ಲು ಬಿತ್ತದೆ, ಬೆನ್ನು ಬಾಗುತ್ತದೆ, ಅರ್ಧ ಆಯುಷ್ಯಗಳು ಬರ್ತದೆ. ಅದು ಹೇಳ್ತಾರೆ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ, ಮೊಣಕಾಲ ಮೇಲೆ ಕೈಯಲ್ಲಿ ಕೋಲು ಹಿಡಿಯುವ ಮುನ್ನ, ಮೃತ್ಯು ಮುಟ್ಟುವ ಮುನ್ನ, ಉರುಳುವ ಹಗಲಿರುಳು ಉರುಳಾಗುವ ಮುನ್ನ ಧನ್ಯ ಕಾರ್ಯ ಮಾಡ್ರಯ್ಯ, ಧನ್ಯ ಕಾರ್ಯ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ನಮ್ಮ ಕರ್ತವ್ಯ ಏನು? ಹೇಳ್ತಾರೆ, ಅನಿತ್ಯಾನಿ ಶರೀರಾನಿ ಇವವು ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯವೋ ಧರ್ಮ ಸಂಗ್ರಹ, ಕರ್ತವ್ಯವೋ ಧರ್ಮ ಸಂಗ್ರಹ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಎಲ್ಲೇ ಇರಲಿ, ಏನೇ ಮಾಡಲಿ, ಒಂದು ಕರ್ತವ್ಯ ಅಂತ ಒಂದು ಭಗವಂತ ನಮ್ಗೆ ಕೊಟ್ಟಿರ್ತಾನೆ. ಆ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಕರ್ತವ್ಯವನ್ನು ಮಾಡಬೇಕು ಇವತ್ತು. ಹಾಗಾಗಿ ನಮ್ಮ ಪೂರ್ವಜರು ಕಟ್ಟಿಕೊಟ್ಟಂಥ ಈ ನಾಡು ಹೇಳ್ತಾರೆ, ವೇದಗಳ ದರ್ಶನವ ಲೋಕದೆದುರಲ್ಲಿ ತೆರೆದು ಬದುಕಿನುನ್ನತ ಗತಿಯ ಔದಾರ್ಯ ಮೆರೆದು ನೆಲೆಗೊಳಿಸಿ ನೀತಿಗಳ ನಿರ್ಮಿಸಿದೆ ಧರ್ಮಪಥ, ಎದುರಿಸಿದೆ ಕಾಲದ ಸವಾಲುಗಳ ಅನವರ್ತ ಎನ್ನುವಂತೆ ಈ ನಾಡಿಗೆ ಒಂದು ಧರ್ಮ ಪರಂಪರೆ ಇದೆ, ಈ ನಾಡಿಗೆ ಒಂದು ಸಂತ ಪರಂಪರೆ ಇದೆ, ಈ ನಾಡಿಗೆ ಒಂದು ಛಾತ್ರ ಪರಂಪರೆ ಇದೆ, ಈ ನಾಡಿಗೆ ಒಂದು ದಾರ್ಶನಿಕ ಪರಂಪರೆ ಇದೆ, ಈ ನಾಡಿಗೆ ಒಂದು ಸತ್ಯ ಪರಂಪರೆ ಇದೆ ಸ್ನೇಹಿತರೆ. ಅದು ಕೇಳ್ತಾರೆ, ಸತ್ಯರ ನಡೆ ತೀರ್ಥ, ನಿತ್ಯರ ನುಡಿ ತೀರ್ಥ, ಉತ್ತಮರ ಸಂಗಮದ ತೀರ್ಥ, ಹರಿವ ನಿರತ್ತಣ ತೀರ್ಥ ಎನ್ನುವಂತೆ ಅದೆಲ್ಲವನ್ನು ಮೀರಿದ ಬದುಕು ಇವತ್ತು ನಮ್ದಾಗಬೇಕಂತೆ. ಆ ನಿಟ್ಟಿನಲ್ಲಿ ಹೇಳ್ತಾರೆ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ನಾವು ಕೇಳಿದ್ದೀವಿ. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತಂತೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜಯ ವಿಜಯಗಳು ತಂತಾನೆ ಒಲಿದು ಬರ್ತಾವಂತೆ. ಹಾಗಾಗಿ ಖಂಡಿತ ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ನಾನು ನಮ್ಮ ಸ್ನೇಹಿತರ ಒತ್ತಾಯಕ್ಕೆ ಕಟ್ಟು ಬಿದ್ದು ಬಂದಂಥವನು. ವೇದಿಕೆ ಮೇಲೆ ತುಂಬ ಜನ ಹಿರಿಯರಿದ್ದಾರೆ, ಗಣ್ಯರಿದ್ದಾರೆ, ಮಾನ್ಯರಿದ್ದಾರೆ. ದೂರದ ನಿಟ್ಟೆಯಲ್ಲಿ ಒಂದು ರಾಷ್ಟ್ರೀಯ ಹಲಸು ಮೇಳ ನಡೀತಾ ಇದೆ. ಅದರ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಹೋಗಬೇಕಾಗಿತ್ತು. ನನಗೆ ತುಂಬ ಮುಜುಗರ ಆಯಿತು. ಪ್ರಕಾಶ್ ಅಣ್ಣ ಕಿವಿಯಲ್ಲಿ ಹೇಳಿದೆ, ನಾನು ಮಾತಾಡೋದಿಲ್ಲ, ನಾನು ಹೋಗ್ತೀನಿ ಅಂತೇಳಿ. ಅವ್ರ ಒತ್ತಾಯಕ್ಕೆ ಕಟ್ಟು ಬಿದ್ದು ನಾನು ಮಾತಾಡಿದ್ದೇನೆ. ನಮ್ಮ ಪ್ರಾರ್ಥನೆ ಇದೆ, ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ಆ ಭಗವಂತನ ಆ ಶಕ್ತಿಯ ಸಾನ್ನಿಧ್ಯ ಇರಲಿ. ಈ ಕೆಲಸ ಆದಷ್ಟು ಬೇಗ, ಯಾಕಂದರೆ ಸಂಕಲ್ಪ ಶುದ್ಧಿ ಹೇಳ್ತಾರೆ, ಸಂಕಲ್ಪ ಶುದ್ಧಿ ಇದ್ದಲ್ಲಿ ಸಂಕಲ್ಪ ಸಿದ್ಧಿ ಆಗ್ತಂತೆ. ಅದು ಹೇಳ್ತಾರೆ, ಸಂಕಲ್ಪ ಶುದ್ಧಿ, ಸಾಧನ ವಿಶೇಷತೆ ಮತ್ತು ಸಾಧಕರ ಸಾಮರ್ಥ್ಯಗಳು ಮೇಳೈಸಿದಾಗ ಸಿದ್ಧಿಯ ಕುರಿತು ಸಂದೇಹ ಬೇಡ ಅನ್ನುವಂಥದ್ದು ಋಷಿವಾಣಿ. ಆದರೆ ಸಾತ್ವಿಕ ಪೋಷಣೆ ಇದ್ದಲ್ಲಿ ಸಹಜ ಸಂಕ್ರಮಣೆ ಆಗ್ತದೆ ಅನ್ನುವಂಥದ್ದು ಅದು ಶರಣರ ಮನದಾನ ಮಾತಂತೆ. ಆ ನಿಟ್ಟಿನಲ್ಲಿ ನಾನು ಹೇಳ್ತಾರೆ, ಮಾತು ವೇದನೆ ಆಗಬಾರ್ದು ಅಥವಾ ಮೌನವೇ ಸಾಧನೆ ಆಗಬಾರ್ದು ಅಂತೆ. ಮಾತು ಮತ್ತು ಮೌನಗಳ ನಡುವೆ ಮಾತನ್ನು, ಆ ಮಾತಿನ ತೊಟ್ಟಿಲನ್ನು ಕಟ್ಟಿಕೊಡ್ಬೇಕು, ಆ ಮಾತು ತಲೆದುಗುವಂತೆ ಮಾಡಬೇಕು, ಮನದುಗುವಂತೆ ಮಾಡಬೇಕು ಅನ್ನೋಂಥ ಬಲವರ ಮಾತು. ಮತ್ತೊಮ್ಮೆ ವೇದಿಕೆ ವಂದಿಸಿ ನನ್ನನ್ನು ಮುಂದೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ತಾಯಿ ಮೂಕಾಂಬಿಕೆ ಆದಪ್ಪು ರಮಾನಂದ ಒತ್ತು ಕೊರು ಈ ಕಾರ್ಯಕ್ರಮದ ಹೊಡೆದು ಮಿತ್ತ ಚಾವಡಿದು ಗುರ್ತು ಕೊರೋದಿಲ್ಲ. ಈ ಕಾರ್ಯಕ್ರಮ ನಮಗೆ ದೀಪ ಅರಲಾದ ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊರನಚನ. ಇವತ್ತು ಕೊಲ್ಯದ ಈ ಸುಂದರವಾದಂತಹ ಒಂದು ಪರಿಸರದಲ್ಲಿ ಒಂದು ಸಮುದಾಯ ಭವನದ ಹೆಸರಿನಲ್ಲಿ ಶಾರದೆಯ ಒಂದು ಭವ್ಯ ಮಂಟಪವನ್ನು, ಆಲಯವನ್ನು ನಿರ್ಮಿಸಬೇಕು ಅಂತ ತಾವೆಲ್ಲರೂ ಕೂಡ ಇಲ್ಲಿ ಸೇರಿ ಈ ಶುಭ ಆರಂಭವನ್ನು ಇವತ್ತಿನ ಈ ಸಂದರ್ಭದಲ್ಲಿ ಮಾಡಿದ್ದೀರಿ. ನಾವೆಲ್ಲರೂ ನೋಡಿದ ಹಾಗೆ ಒಂದು ಕಟ್ಟಡ ನಮಗೆಲ್ಲರಿಗೂ ಅನಿವಾರ್ಯ. ನಾವೆಲ್ಲರೂ ವಾಸ ಮಾಡಬೇಕಾದ್ರೆ ಒಂದು ಮನೆ ಬೇಕು. ಆ ಮನೆ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಿದ್ರೆ ಅದರಲ್ಲಿ ಕೆಲವು ಪದ್ಧತಿಗಳು ಬೇಕು. ಆ ಪದ್ಧತಿಗಳನ್ನು ಆಚರಣೆ ಮಾಡ್ತಾ ಇದ್ರೆ ಆ ಮನೆ ಶಾಂತಿಯಿಂದ ಇರುತ್ತೆ. ಹೇಗೆ ವ್ಯಕ್ತಿಗೊಂದು ಮನೆ ಮುಖ್ಯವ, ಊರಿಗೊಂದು ಆಲಯವೂ ಅಷ್ಟೇ ಮುಖ್ಯ.
ಮನೆ ಶಾಂತಿಯಿಂದ ಇರಬೇಕಿದ್ರೆ ಮನೆಯ ಮಂದಿ ಒಟ್ಟಾಗಿರ್ಬೇಕು, ಆಲಯ ಚೆನ್ನಾಗಿರ್ಬೇಕಿದ್ರೆ ಊರಿನವರು ಒಟ್ಟಾಗಿರ್ಬೇಕು ಅಂತ. ಅಂದ್ರೆ ಒಂದು ಆಲಯ ಒಂದು ಊರನ್ನೇ ಒಟ್ಟು ಮಾಡುವಂತ ಒಂದು ಶಕ್ತಿ ಇದೆ. ಆ ಊರಿನ ಶೋಭೆಯನ್ನು ಹೆಚ್ಚು ಮಾಡುವಂಥದ್ದು ಆ ಊರಿನ ಆಲಯಗಳು. ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದಾಗ ನಮಗೆ ಪಕ್ಕನೆ ನೆನಪಾಗುವಂಥದ್ದು ಇಲ್ಲಿಯ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲು, ಕೊಲ್ಲೂರು, ಉಡುಪಿ. ಆಲಯಗಳ ನೆನಪಿನಿಂದ ಈ ಊರಿನ ನೆನಪಾಗತ್ತೆ. ಉಳ್ಳಾಲ ಅಂತ ಹೇಳಿದ ತಕ್ಷಣ ಸೋಮನಾಥನ ನೆನಪಾಗುತ್ತೆ. ಇಲ್ಲಿರುವಂಥ ಅನೇಕ ಕ್ಷೇತ್ರಗಳ ನೆನಪಾಗುತ್ತೆ. ಅಂದ್ರೆ ಒಂದು ಊರನ್ನ ನೆನಪು ಮಾಡಿಕೊಳ್ಬೇಕಾದ ಒಂದು ಆಲಯದ ಮೂಲಕ, ಒಂದು ಕಟ್ಟಡದ ಮೂಲಕ. ನಮ್ಮ ಊರು ಮತ್ತೆ ಅದೇ ರೀತಿಯಲ್ಲಿ ಎದ್ದು ನಿಲ್ಲಬೇಕಾದಂಥ ಒಂದು ಅವಶ್ಯಕತೆ ಇದೆ. ಬರ್ತಾ ಬರ್ತಾ ಹೇಗಾಗಿತ್ತು, ಬಹಳ ಕಾಲದ ಹಿಂದೆ ಯಾರಾದರೂ ಒಂದು ವಿಳಾಸವನ್ನು ಕೊಟ್ಟು ಇಂಥವರ ಮನೆಗೆ ಹೋಗ್ಬೇಕು ಅಂತಿದ್ರೆ ಇಂತಹ ದೇವಸ್ಥಾನದ ಪಕ್ಕದಲ್ಲಿ ಇಲ್ಲಿ ಕೆಳಗಡೆ ಹೋಗಿ ಆ ಬಯಲಿನಲ್ಲಿ ಹೋದರೆ ಅವರ ಮನೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಬರ್ತಾ ಬರ್ತಾ ಕಾಲ ಬದಲಾವಣೆ ಆಗಿ ಶಾಲೆಗಳು ಜಾಸ್ತಿ ಆಯಿತು. ದೇವಸ್ಥಾನದ ಪಕ್ಕ ಒಂದು ಶಾಲೆ, ಆ ಶಾಲೆಯ ಪಕ್ಕದಲ್ಲಿ ನೀವು ಹೀಗೆ ಹೋದರೆ ಇವರ ಮನೆ ಸಿಗುತ್ತೆ ಅಂತ ದಾರಿ ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಏನಾಯ್ತು, ಇಲ್ಲೇ ಒಂದು ಬಾರ್ ಇದೆ, ಇಲ್ಲೇ ಒಂದು ವೈನ್ ಶಾಪ್ ಇದೆ, ಅದರ ಪಕ್ಕದಲ್ಲಿ ಹೋಗ್ತಾ ಹೋಗ್ತಾ ನಿಮ್ಗೆ ಇಂಥವ್ರ ಮನೆ ಸಿಗುತ್ತೆ ಅಂತ. ಅಂದ್ರೆ ಊರು ತುಂಬಾ ಈ ತರದ್ರಿಂದ ಗುರುತಿಸಲ್ಪಡುವ ಹಾಗಾಯ್ತು. ಇದು ಶೋಭೆ ಅಲ್ಲ. ಶೋಭೆ ಹೆಚ್ಚು ಆಲಯಗಳಿರ್ಬೇಕು. ಹೌದು, ಉಳ್ಳಾಲದಲ್ಲಿ ತುಂಬಾ ದೇವಸ್ಥಾನಗಳು, ಭಜನಾ ಮಂದಿರಗಳಿದೆ. ಯಾರಾದ್ರೂ ಕೇಳ್ಬೋದು ಇಷ್ಟು ಬೇಕಾ ಅಂತ. ಇದಕ್ಕಿಂತ ಹೆಚ್ಚು ಬೇಕು. ಇದೆಲ್ಲವೂ ಒಂದರ ಮಧ್ಯೆ ಒಂದು ಹಾಸೋಕ್ಕಾಗಿ ಬೆಸೆದುಕೊಂಡಿರುವಂತಹ ಒಂದು ಸಂಬಂಧ ಇರುವಂತದ್ದು. ಹಿಂದೂಗಳನ್ನು ಒಟ್ಟು ಮಾಡುವುದೇ ಇಂಥ ದೇವಸ್ಥಾನಗಳು. ನಾವೆಲ್ಲರೂ ಇವತ್ತು ಒಟ್ಟಾಗಿ ಸೇರಿದ್ದೇವೆ ಇಲ್ಲಿ. ಇವತ್ತು ಬಹಳ ಖುಷಿ ಆಗ್ತಾ ಇದೆ. ಶಾರದಾಂಬೆ ಸಮಿತಿಗೆ ನಾವು ಮೊಟ್ಟ ಮೊದಲ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಈ ವರ್ಕಿಂಗ್ ಡೇ ದಿವಸ ಶಿಲಾನ್ಯಾಸದ ಹೆಸರಿನಲ್ಲಿ ಇಷ್ಟು ಜನ ಒಂದು ಕಡೆ ಸೇರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ಆದ್ರೆ ಅದು ಇಲ್ಲಿಯ ಈ ಸಮಿತಿಯ ಶಕ್ತಿ ಮತ್ತು ಈ ಊರಿನ ಶಕ್ತಿ ಅಂತ ಹೇಳ್ಬೋದು. ಎಲ್ಲ ಪ್ರಮುಖರು ಬಂದಿದ್ದೀರಿ, ಗಣ್ಯರು ಬಂದಿದ್ದೀರಿ. ನಾವಿಲ್ಲಿ ಇದರ ಶಿಲಾನ್ಯಾಸವನ್ನು ಇವತ್ತು ಮಾಡಿದ್ದೀವಿ. ಶಾರದೆಯ ಪ್ರತಿಷ್ಠೆಯೇ ಇಲ್ಲಿ 2-3 ಕಡೆ ಮಾಡ್ತಾರೆ. ನನಗೆ ಗೊತ್ತಿದ್ದಾಗ ಇಲ್ಲಿ ಪಕ್ಕದಲ್ಲಿ ಉಳ್ಳಾಲದಲ್ಲಿ ಇದೆ ದಯಾನಂದ ನಾಯಕರು ಅಂತ. ಅವರು ನಮ್ಮ ಸಂಘದ ಸಂಘಚಾಲಕರು ಚಿಕ್ಕಮಂಗ್ಳೂರಿನಲ್ಲಿ. ಅವರು ಅಲ್ಲಿದ್ದುಕೊಂಡು ಇಲ್ಲಿ ಬಹಳ ಒಳ್ಳೆಯ ಕೆಲಸವನ್ನ ಮಾಡಿದರು. ಶಾರದೆಯ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿ, ಶಾರದೆಯ ಪ್ರತಿಷ್ಠಾಪನೆ ಮಾಡಿ 70 ವರ್ಷಗಳಿಂದ ಅವರು ಅನೇಕ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಬಂದರು. ಅಲ್ಲಿ ಅವರ ಉದ್ಯೋಗ. ಆದ್ರೆ ಇಲ್ಲಿಗೆ ಬಂದು ಇದನ್ನ ನನ್ನ ತಪೋಭೂಮಿ ಆಗಿ ಅವರು ಅದನ್ನ ಕಟ್ಟಿ ಬೆಳೆಸಿದ್ರು. ಪಕ್ಕದಲ್ಲಿ ಒಂದು ಸಪ್ತಸ್ವರ ಅಂತ ಇದೆ ಉಳ್ಳಾಲದಲ್ಲಿ, ಕೊಣಾಜೆಯಲ್ಲಿ. ಅಲ್ಲೂ ಕೂಡ ಬಹಳ ಒಳ್ಳೆಯ ಕೆಲಸ ಆಗ್ತಾ ಇದೆ. ಇಲ್ಲೊಂದು ಶಾರದಾ ಮಂಟಪ. ಇದು ಇನ್ನೊಂದು ವಿಶೇಷ ಏನಂದ್ರೆ ಇದು 3 ಕೂಡ ನಮ್ಮ ಸಂಘಕ್ಕೆ, ಇದು ಸಂಘದ ಒಂದು ಕಾರ್ಯಾಲಯ ಇದ್ದಾಗಿದೆ 3 ಕೂಡ ಇದುವರೆಗೆ. ನಮ್ಗೆ ಇದಕ್ಕೆ 3ಕ್ಕೆ ನಾವು ಕಾರ್ಯಕ್ರಮ ಬುಕ್ ಆಗಿದೆ ಅಂತ ಮಾತ್ರ ಕೇಳುದು, ಪರ್ಮಿಷನ್ ಕೇಳಲಿಕ್ಕಿಲ್ಲ. ಕಾರ್ಯಕ್ರಮ ಇಲ್ಲದ್ರೆ ಇದು ನಮ್ದೇ. ಮತ್ತೆ ಅಷ್ಟು ಚೆನ್ನಾಗಿ ನಾವು ಇದರ ಜೊತೆಯಲ್ಲಿ ಸಂಬಂಧ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಇತ್ತು. ಇಲ್ಲಿ ಎದುರುಗಡೆ ಇತ್ತು. ಒಂದು ದೃಷ್ಟಿಯಿಂದ ರಸ್ತೆಗೆ ಆ ಕಟ್ಟಡ ಹೋದದ್ದು ಒಳ್ಳೇದಾಯ್ತು ಅಂತ ನನ್ಗೆ ಅನಿಸ್ತದೆ. ಇಲ್ಲದಿದ್ರೆ ಅದೇ ಕಟ್ಟಡದಲ್ಲಿ ಅದೇ ರೀತಿ ಇರ್ತಾ ಇತ್ತು. ಇದಕ್ಕಿಂತ ದೊಡ್ಡ ಯೋಚನೆ ಈ ಕಮಿಟಿಯವರು ಮಾಡ್ತಿರ್ಲಿಲ್ಲ. ಅದು ಸ್ವಲ್ಪ ಹೋದಾಗ ಇನ್ನು ಭವ್ಯವಾಗಿ ಮಾಡಬೇಕು ಅಂತ ಯೋಚನೆ ಆಯ್ತು. ಇದು ನಮ್ಮ ಹಿಂದೂಗಳದ್ದೇ ಸ್ವಭಾವ. ಏನಾದ್ರು ಕಷ್ಟ ಬಂದ್ರೆ ಅದನ್ನು ಮೆಟ್ಟಿ ನಿಲ್ಲುವಂಥದ್ದು. ಹೇಗೆ ಒಂದು ಸ್ಪ್ರಿಂಗ್ ಅನ್ನ ಒತ್ತಿ ಎಷ್ಟೊತ್ತು ಹಿಡಿಬಹುದು, ಅದನ್ನು ಬಿಟ್ಟ ತಕ್ಷಣ ಅದರ 2 ಪಟ್ಟು ಮೇಲಕ್ಕೆ ಸಿಡಿತದೆ. ಅದೇ ರೀತಿ ಹಿಂದೂ ಸಮಾಜ ಅದುಮಿದಷ್ಟು ಮತ್ತಷ್ಟು ಎತ್ತರ ಸಿಡಿಯುವಂತ ಒಂದು ಶಕ್ತಿ ಹಿಂದೂ ಸಮಾಜಕ್ಕಿದೆ. ಇವತ್ತು ಉಳ್ಳಾಲದಲ್ಲಿ ಎಲ್ಲ ಹಿಂದೂ ಸಮಾಜ ಜಾಗೃತ ಆಗಬೇಕಾದಂತ ಒಂದು ಅವಶ್ಯಕತೆ ಇದೆ. ಈ ಕಟ್ಟಡವು ಕೂಡ ಅದೇ ಹಿಂದೂ ಸಮಾಜದ ಕೆಲಸಕ್ಕೆ ಕೇಂದ್ರ ಆಗಬೇಕು ಅಂತ ಹೇಳೋ ನನ್ನ ಆಸೆ. ನನ್ನ ಆಸೆ ಮಾತ್ರ ಅಲ್ಲ, ತಮ್ಮೆಲ್ಲರದ್ದು ಆಸೆ. ಒಂದು ಆಲಯ ಅದು ಕೇವಲ ಭಜನೆಗಲ್ಲ, ಕೇವಲ ಪೂಜೆಗಲ್ಲ, ಅದು ಅತ್ಯಂತ ಶಕ್ತಿಯನ್ನ ಗಳಿಸುವಂತ ಒಂದು ಜಾಗವೂ ಆಗಬೇಕು. ನಮಗೆಲ್ಲ ಗೊತ್ತಿದ್ದ ಹಾಗೆ ಗುಜರಾತ್ನಲ್ಲಿ ಸೋಮನಾಥ ದೇವಾಲಯ ಇತ್ತು. 7 ಬಾರಿ ಅದರ ಮೇಲೆ ದಾಳಿ ಆಯಿತು. ದಾಳಿ ಆದಾಗ ಆಗಿರತಕ್ಕಂಥ ಹಾನಿ ಯಾವುದು ಅಂತ ಕೇಳಿದ್ರೆ, ಆ ಸೋಮನಾಥ ದೇವಾಲಯ 13 ಗೋಪುರಗಳಿತ್ತಂತೆ. ಗೋಪುರಗಳು ಗೊತ್ತಾಯ್ತಲ್ಲ ನಮ್ಗೆ ಮೇಲ್ಗಡೆ. 8 ಅಡಿ ಎತ್ತರದ 8 ಅಂತಸ್ತಿನ ದೇವಸ್ಥಾನ, 13 ಗೋಪುರಗಳಿತ್ತು. 200 kg ತೂಗುವಂತ ಗಂಟೆ ಇತ್ತಂತೆ. 200 kg ತೂಗುವಂತ ಗಂಟೆ ಯಾವುದರಿಂದ ಮಾಡಿದ್ದು ಅಂದ್ರೆ ಅದು ಚಿನ್ನದಿಂದ ಮಾಡಿತ್ತು. ಅದನ್ನು ಎಳೆಯುವಂತ ದಾರ ಯಾವುದಿತ್ತು ಅಂದ್ರೆ ಅದು ಚಿನ್ನದಿಂದ ಮಾಡಿದಂತ ದಾರ. ಸೋಮನಾಥ ಅತ್ಯಂತ ಸಮೃದ್ಧ. ಗಜನಿ ಮಹಮ್ಮದ್ ಅದನ್ನ ಒಡೆದು ಅಲ್ಲಿರುವಂತಹ ಸಂಪತ್ತನ್ನು ಹೊತ್ತುಕೊಂಡೋದ. ಎಷ್ಟು ಸಂಪತ್ತಿತ್ತು! ಅನಂತ ಪದ್ಮನಾಭ ದೇವಸ್ಥಾನದ 2 ಕೋಣೆಯನ್ನು ತೆಗಿಲಿಕ್ಕಾಗ್ಲಿಲ್ಲ ನಮ್ಗೆ, ಅದನ್ನ ಲೆಕ್ಕ ಮಾಡ್ಲಿಕ್ಕಾಗ್ಲಿಲ್ಲ. ಅದರ 10,000 ಪಟ್ಟು ಹೆಚ್ಚು ಸಂಪತ್ತಿದ್ದಂತ ಸೋಮನಾಥವನ್ನ ಒಡೆದ್ರು. ಅಲ್ಲಿ ಪೂಜೆ ಇತ್ತು, ಅಲ್ಲಿ ಭಜನೆ ಇತ್ತು.
ಬಂದಿರತಕ್ಕಂಥ ಸೈನ್ಯ ಕೇವಲ ಒಂದು 4-5 ಸಾವಿರ 10-15 ಸಾವಿರ ಸೈನ್ಯ ಬಂದದ್ದು. ಅದು ನಮ್ಮ 50-60 ಸಾವಿರ ಜನ ಹಿಂದೂ ಭಕ್ತರಿಂದ ಅದನ್ನು ಎದುರಿಸಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಭಕ್ತಿ ಪ್ರಧಾನ ಮಾತ್ರ ಆಗ್ತಾ ಇತ್ತು. ಇವತ್ತು ಪ್ರತಿಯೊಂದು ಕೇಂದ್ರವು ಭಕ್ತಿ ಪ್ರಧಾನ, ಶಕ್ತಿ ಪ್ರಧಾನ ಎರಡೂ ಆಗಬೇಕು. ಯಾರೇ ಬಂದರೂ ಎದುರಿಸುವಂತ ಶಕ್ತಿ ಹಿಂದೂ ಸಮಾಜಕ್ಕೆ ಇರಬೇಕು. ಎಷ್ಟೋ ವರ್ಷಗಳ ನಂತರ ಸೋಮನಾಥ ದೇವಾಲಯ ಮತ್ತೆ ಪುನರ್ಜೀವನ ಆಯಿತು. ಇವತ್ತು ನಮಗೆ ಸಂತೋಷ ಆಗ್ತಾ ಇದೆ. ಅಯೋಧ್ಯೆ ಅದು ಮತ್ತೆ ಹಿಂದೂಗಳ ಕೈಗೆ ಬಂತು. ಕಾಶಿಯಲ್ಲಿ ಹೋದ್ರೆ ಗೋಡೆಯಲ್ಲಿ ಕಲ್ಲಿನಲ್ಲಿ ಇವತ್ತು ಹಿಂದೂಗಳ ಬೇಕಾದಂತಹ ದೇವರ ಚಿತ್ರ ಸಿಗ್ತಾ ಇದೆ. ಮಥುರಾದಲ್ಲಿ ಶ್ರೀಕೃಷ್ಣ ಹುಟ್ಟಿದಂತ ಜಾಗ, ದೊಡ್ಡ ಮಸೀದಿ, ಪಕ್ಕದಲ್ಲಿ ಸಣ್ಣ ದೇವಸ್ಥಾನ, ಹೋದ್ರೆ ಗೊತ್ತಾಗುತ್ತೆ. ಇವತ್ತು ಅದರ ಮಸೀದಿಯೊಳಗೆ ಕೂಡ ದೇವರ ಚಿತ್ರಗಳು ಕಾಣ್ತಾ ಇದೆ. ಕೇವಲ ಈ 3ರಲ್ಲಿ ಅಲ್ಲ, ವಿಶ್ವ ಹಿಂದೂ ಪರಿಷತ್ ಸುಮಾರು ವರ್ಷದ ಹಿಂದೆ ಹೇಳಿತ್ತು 3000ಕ್ಕಿಂತ ಹೆಚ್ಚು ದೇವಸ್ಥಾನಗಳ ಲಿಸ್ಟ್ ಇದೆ ನಮ್ಮ ಹತ್ರ ಅಂತ. ಇವತ್ತು ನಮ್ಮ ಮಂಗಳೂರಿನಲ್ಲಿ ಕೆಲವಾರು ದೇವಸ್ಥಾನಗಳಲ್ಲಿ ಹಿಂದೂಗಳ ಚಿತ್ರ ಸಿಕ್ಕುವಂಥದ್ದು ಕಾಣ್ತಾ ಇದೆ. ಯಾಕೆ ದೇವಸ್ಥಾನಗಳು ಈ ರೀತಿ ಆಯ್ತು? ಇಲ್ಲೆಲ್ಲವೂ ಭಕ್ತಿ ಮತ್ತು ಶಕ್ತಿ ಒಟ್ಟಾಗಿ ಹೋಗಬೇಕಾಗಿದೆ. ಇದೆರಡು ಒಂದು ರೈಲ್ವೆಯ 2 ಹಳಿಗಳಿದ್ದ ಹಾಗೆ. ಇದೆರಡು ಒಟ್ಟಾಗಿ ಹೋದರೆ ಹಿಂದೂ ಸಮಾಜ ಯಾವತ್ತೂ ತಲೆಬಾಗಿ ನಿಲ್ಲುವಂತ ಪರಿಸ್ಥಿತಿ ಬರುವುದಿಲ್ಲ. ಇನ್ನು ಮುಂದೆಯೂ ಶಾರದಾ ಈ ವಿದ್ಯಾ ಕೇಂದ್ರ ಇದು ಸೇವಾ ಕೇಂದ್ರ ಆಗಬೇಕು, ಇದೊಂದು ಭಜನಾ ಕೇಂದ್ರ ಆಗಬೇಕು, ಇದೊಂದು ಪೂಜೆಯ ಕೇಂದ್ರ ಆಗಬೇಕು. ಅದರ ಜೊತೆಯಲ್ಲಿ ಇಡೀ ಹಿಂದೂಗಳ ಸಮಾಜಕ್ಕೆ ಒಳ್ಳೆಯ ಸಂಸ್ಕಾರ ಕೊಡುವಂತ ಕೇಂದ್ರ ಆಗಬೇಕು. ಇವತ್ತು ನಾವು ವ್ಯಕ್ತಿಗಳನ್ನು ನೋಡ್ತೀವಿ, ವ್ಯಕ್ತಿಗಳೆಲ್ಲ ದೊಡ್ಡವರಾಗಬೇಕು, ಹಿರಿಯರಾಗಬೇಕು, ಹಣ ಮಾಡಬೇಕು ಅಥವಾ ಅಧಿಕಾರ ತಗೊಳ್ಬೇಕು, ಈ ರೀತಿಯ ಯೋಚನೆಯಲ್ಲಿ ಹೋಗೋದನ್ನು ನೋಡ್ತೀವಿ. ಆದ್ರೆ ಹಿಂದೂ ಸಮಾಜದ ತಾಯಿ ಒಬ್ಬ ಅಮ್ಮ ತನ್ನ ಮಗುವಿಗೆ ಅದನ್ನು ಹೇಳ್ತಾ ಇರಲಿಲ್ಲ. ಅವನು ಏನು ಹೇಳ್ತಾ ಇದ್ರು ಮಗುವಿಗೆ? ಆಚಾರ ಕರಸನಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಮಾಣಿಕ್ಯವಾಗು, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತ ಅಮ್ಮ ಹೇಳ್ತಾ ಇದ್ಲು. ಆ ಸಂಸ್ಕಾರ ಇವತ್ತು ಮಗುವಿಗೆ ಸಿಗಬೇಕು. ನೀನು ರಾಜ ಆಗು, ನೀನು ದೊಡ್ಡದಾಗು, ನೀನು ಹಣ ಮಾಡು ಅಂತ ಹೇಳೋ ಬದಲು ಮಾತಿನಲ್ಲಿ ಮಾಣಿಕ್ಯ ಆಗು, ಜ್ಯೋತಿ ಆಗು ಜಗಕ್ಕೆ ಅಂದ್ರೆ ಹೇಗೆ? ಬೆಳಕಾಗು, ಒಂದು ಹಣತೆ ಆಗು ನೀನು. ಅದರ ಮೂಲಕ ಸುತ್ತಮುತ್ತಲಿನ ಸಮಾಜಕ್ಕೆ ಸಣ್ಣ ಬೆಳಕು ಕೊಟ್ಟರು ಸಾಕು, ಅದರ ಮೂಲಕ ನಾವು ಸಮಾಜವನ್ನು ಒಳ್ಳೇದು ಮಾಡಬಹುದು ಅಂತ. ಆ ತರ ಸಂಸ್ಕಾರ ಕೊಡುವಂತ ಒಂದು ಕೇಂದ್ರವು ಶಾರದಾ ಕೇಂದ್ರ ಆಗಲಿ. ಅದರ ಜೊತೆಯಲ್ಲಿ ನಮ್ಗೆಲ್ರಿಗೂ ಆಸೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಉಳ್ಳಾಲದಲ್ಲಿ ಪ್ರತಿ ಗ್ರಾಮದಲ್ಲಿ ಇಲ್ಲಿ ಶಾಖೆ ಇದೆ. ಇಲ್ಲಿ ಕಾರ್ಯಕರ್ತರ ತಯಾರಿ, ಅದರ ಬೈಠಕ್, ಅದರ ಅಭ್ಯಾಸ ವರ್ಗಗಳು ಇದುವರೆಗೂ ನಮ್ಮ ಶಾರದಾ ಸಭಾಭವನದಲ್ಲಿ ಆಗ್ತಾ ಇತ್ತು. ಇನ್ನು ಮುಂದೆ ದಿನಗಳು ಕೂಡ ಸಂಘದ ಒಂದು ದೊಡ್ಡ ಕೇಂದ್ರ, ಹಿಂದುತ್ವದ ಕೇಂದ್ರ, ಸಾಮಾಜಿಕ ಕೇಂದ್ರ, ಒಂದು ಸಂಸ್ಕಾರದ ಕೇಂದ್ರ ಶಾರದಾ ಕೇಂದ್ರ ಆಗಲಿ. ಇಲ್ಲಿ ದೇವಿಯ ಭಜನೆಯ ಜೊತೆಯಲ್ಲಿ ಶಾರದೆ ವಿದ್ಯೆಗೆ ಅಧಿದೇವತೆ, ಅವಳನ್ನು ನೆನಪು ಮಾಡ್ತಾ ಇದ್ದ ಹಾಗೆ ಜ್ಞಾನ, ಸಂಸ್ಕಾರ ಇದೆಲ್ಲರಲ್ಲೂ ಬರ್ತದೆ. ಅಂತಹ ಜ್ಞಾನದ ಸಂಸ್ಕಾರದ ಕೇಂದ್ರ ಆಗಿದೆ ಬೆಳಗ್ಲಿ. ಇದರ ಕಟ್ಟಡ ನಿರ್ಮಾಣಕ್ಕೆ ಕಿಂಚಿತ್ತೂ ಕಷ್ಟ ಬರದ ರೀತಿಯಲ್ಲಿ, ಖಂಡಿತ ಕಷ್ಟ ಬರಲಿಕ್ಕಿಲ್ಲ. ಆ ಅಮ್ಮನನ್ನ ದಿನನಿತ್ಯ ಅರ್ಚನೆ ಮಾಡುವಂತಹ ಪೂಜ್ಯ ಅಸ್ರಣ್ಣರವರ ಕೈಯಿಂದ ಇವತ್ತು ನಾವು ಶಿಲಾನ್ಯಾಸವನ್ನ ಮಾಡಿದ್ದೀವಿ. ಯಾವುದೇ ಕಷ್ಟ ಬಾರದೆ ಕ್ಲಬ್ದ ಸಮಯದಲ್ಲಿ ಸಮಯ ನಿಗದಿ ಮಾಡಿದ್ದರ ಒಳಗಾಗಿ ಸುಂದರವಾಗಿರತಕ್ಕಂಥ ಒಂದು ಆಲಯ ಇಲ್ಲಿ ನಿರ್ಮಾಣ ಆಗಲಿ. ಇಡೀ ಸಮಾಜಕ್ಕೆ ಅದು ಶಕ್ತಿಯನ್ನು ಕೊಡ್ಲಿ. ಇಡೀ ಸಮಾಜವನ್ನು ಒಂದಾಗಿ ಈ ಮಂದಿರ ತಕೊಂಡು ಹೋಗುವಾಗ ಆ ಎಲ್ಲ ಶಕ್ತಿಯನ್ನ ಹಿಂದೂ ಸಮಾಜಕ್ಕೆ ಕೊಡ್ಲಿ, ನಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. 1.5 ಕೋಟಿ ವೆಚ್ಚದ ನಿರ್ಮಾಣ ಆಪಣಚನ ಶಾರದಾ ಸಮುದಾಯ ಭವನದ ಉಚ್ಚಿ ಕಾರ್ಯಕ್ರಮದ ನಿಮಿತ್ತ ಈ ಅವಲೋಕನದ ನಿವೇದನ ಪತ್ರದ ಲೆಪ್ಪೋಲದ ಬಿಡುಗಡೆಯನ್ನು ಮಲ್ಪೋಡು ಪಡೆದು ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರ ನಚನ ಜನಪ್ರಿಯ ಶಾಸಕರ ನಚನ ಸನ್ಮಾನ್ಯ ಭರತ್ ಶೆಟ್ಟಿ ಡಾಕ್ಟರ್ ಭರತ್ ಶೆಟ್ಟಿ ಮೇಡ ಭಿನ್ನೈತ ಮತ್ತೊಂದಲ್ಲ ಜನಮಂದಿಲೆಗೆ ತೆರ್ಪಾಯರ ಯುಜಿ ಸಮುದಾಯ ಭವನಗ ಆ ರೀತಿಯಾದ ದುಂಬತ್ತ ನಡಪುನ್ನು ಪನ್ಪು ನಚನ ನೆಲೆಟ್ ನಿವೇದನ ಪತ್ರದ ಬಿಡುಗಡೆ ನಿಖಲ ತುಂಬು ಮಿತ್ತ ಚಾವಡಿ ಡುಪ್ಪು ನಚನ ಗಣ್ಯರ ನಟ್ಟುಗೆ ಈ ಕಾರ್ಯಕ್ರಮ ನಡಪಾಡುಕೊಂಡು ಪಡೆದು ಡಾಕ್ಟರ್ ವೈ ಭರತ್ ಶೆಟ್ಟಿ ಮೇಡ ವಿನಂತಿ ಬಂದದಲ್ಲ. ರಡ್ಡರ ಕೋಟಿ ವೆಚ್ಚಡು ದುಂಬುಗು ಲೋಕಾರ್ಪಣೆ ಆರೋಪನಚನ ಶಾರದಾ ಸಮುದಾಯ ಭವನದ ಅಂದದ ನಿವೇದನ ಪತ್ರದ ಪೂರ್ಣದ ನಿವೇದನ ಪತ್ರದ ಬಿಡುಗಡೆಯಾದ ಲೇಸು ಇದ್ದ ಚಾವಡಿಗೆ ನಡ್ಕೊಂಡು ಕಲಾಮಾತೆ ವಿದ್ಯಾಮಾತೆ ಶಾರದಪ್ಪನ ಮಟ್ಟಿಂದು ಪುಟ್ಟುನಚನ ಯೋಜಿ ಕೊಲ್ಯಡು ಹೊಸ ಬೀಗಿದ ಪುನಚನ ಶಾರದಾ ಸಮುದಾಯ ಭವನ ಇಂದತ ಜನಮಂದಿಗೆ ವಿಷಯಗಳನ್ನು ತೀರ್ಪಾರ ಬಡದು ಪನ್ನಬುದ್ಧ ಸಕಾಯಕ್ಕೆ ಬೋಡದು ಲೆಪ್ಪೋಲಿನ ಬಂದದ ಅವನ ಲೆಪ್ಪೋಲಿನ ಬಿಡುಗಡೆ ಗಣ್ಯರ ನಕಲ ಸೇರಿಗೆ ಇತ್ಯಾದಿಗಳದು.
ಐಟ್ ಒಂಜಿ ಮರ್ಗಿಲ್ಡ್ ಶಾರದಾ ಮಾತೆನ ವಿಗ್ರಹದ ಚಿತ್ರ ಕುಡುಚಿ ಮರ್ಗಿಲ್ಡ್ ಈ ಕಟ್ಟಡ ವಾ ರೀತಿಯಾದ ದುಂಬುಗು ಜನಗೊಂದಿಗೆ ಸೇರ ಒಂದು ಪಂಪನಂಚಿನ ಒಂಜಿ ಐತ ಪ್ರಕಾಶ್ PS ಅವರು ಮಾತಾಡ್ತಾ 2-3 ವಿಷಯಗಳನ್ನ, ಸೂಕ್ಷ್ಮವಾದ ವಿಷಯಗಳನ್ನ ನಿಮ್ಮ ಮುಂದೆ ಇಟ್ಟರು. ರಾಜಕೀಯ ವ್ಯಕ್ತಿಗಳನ್ನ ನೀವು ಇಂಥ ಕಾರ್ಯಕ್ರಮಕ್ಕೆ ಕರೆದಾಗ ನಾವು ನಮ್ಮ ದೃಷ್ಟಿಕೋನದಿಂದ ನಾವು ಹೇಗೆ ಇದನ್ನು ನೋಡುತ್ತೇವೆ ಅದರ ಬಗ್ಗೆ ಮಾತಾಡ್ತೇವೆ. ನೀವು ಡಾಕ್ಟರ್ಗಳನ್ನ ಕರೆದ್ರೆ ಅವರು ಸಮಾಜವನ್ನ ಹೇಗೆ ನೋಡ್ತಾರೆ, ಅವರ ದೃಷ್ಟಿಕೋನದ ಒಂದು ವ್ಯೂ ಪಾಯಿಂಟ್ ಇಂದ ಅವರು ಮಾತಾಡೋದು ಸಹಜ. ಪ್ರಕಾಶ್ ಅಣ್ಣ ಹೇಳಿದ್ರಾಗ ಹಿಂದೂ ಸಮಾಜ ಯಾವಾಗ ನೀವು ಅದನ್ನ ಅದುಬಿತ್ತಾರ ಅವರನ್ನ ಮೆಟ್ಟುವಂತ ಕೆಲಸ ಮಾಡ್ತೀರೋ 2 ಪಟ್ಟು ನಾವು ಅದರಿಂದ ಮೇಲೆದ್ದು ಕೆಲಸ ಮಾಡುವಂತ ವ್ಯವಸ್ಥೆ ಮಾಡುವಂತ ಗುಣ ಹಿಂದೂ ಸಮಾಜಕ್ಕೆ ಇದೆ ಅನ್ನುವಂತ ಮಾತನ್ನು ಹೇಳಿದರು. ಬಹುಶಃ ಅದರೊಂದಿಗೆ ನಾವು ಮುಂದಿನ ನಮ್ಮ ನಡೆ, ಹಿಂದೂ ಸಮಾಜದ ನಡೆ ಹೇಗಿರ್ಬೇಕಂತ ಹೇಳಿದ್ರೆ, ನಮ್ಮನ್ನ ಯಾರು ಅದುಮಿಕ್ಲಿಕ್ಕೆ ಬರ್ತಾರೋ, ನಮ್ಮನ್ನ ಯಾರು ಮೆಟ್ಟಿಕ್ಲಿಕ್ಕೆ ಬರ್ತಾರೋ ಅವ್ರು ಮೆಟ್ಲಿಕ್ಕೆ ಬರಬಾರ್ದು. ಆ ರೀತಿಯ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಆದ್ರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಎಂಬುದು ನನ್ನ ನಂಬಿಕೆ. ಹೆಚ್ಚಾಗಿ ಇಂಥ ಕೇಂದ್ರಗಳು ಬಂದಾಗ ಇಲ್ಲಿ ಒಂದು ಶ್ರದ್ಧಾ ಕೇಂದ್ರವಾಗಿ ಬೆಳೀತದೆ. ಇದು ಹೆಚ್ಚಾಗಿ ಬೇರೆ ಬೇರೆ ಕಾರ್ಯಕ್ರಮ ಆಗ್ತದೆ. PS ಪ್ರಕಾಶ್ ಅವರು ಸಹ ಮುಂದುವರೆದು ಆ ಮಾತನ್ನು ಸಹ ಹೇಳಿದರು. ಖಾಲಿ ಭಕ್ತಿ ಕೇಂದ್ರವನ್ನಾಗಿರಿಸ್ಕೊಂಡು ಭಕ್ತಿಯನ್ನು ಮಾತ್ರ ಇಟ್ಕೊಂಡ್ರೆ ಮುಂದೆ ನಾವು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಶಕ್ತಿಯನ್ನು ಸಹ ಮುಂದಿಟ್ಟುಕೊಂಡು ಶಕ್ತಿ ಪೂಜನೆಯನ್ನು ಮಾಡುವಂಥ ಕೆಲಸವನ್ನು ಸಹ ಹಿಂದೂ ಸಮಾಜದಿಂದ ಆಗಬೇಕು ಅನ್ನುವಂಥ ಮಾತನ್ನು ಸಹ ಹೇಳಿದರು. ಇದು ಶ್ರದ್ಧಾ ಕೇಂದ್ರ ಮಾತ್ರ ಅಲ್ಲ, ಹಿಂದೂಗಳನ್ನು ಒಟ್ಟಾಗಿ ನಿಂತುಕೊಂಡು ಇಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಸಹ ಈ ಕೇಂದ್ರವನ್ನು ಬೆಳೆಸಬೇಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಾಗಿ ನಾವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಚೂರೆಲ್ಲಾದರೂ ರಾಜಕೀಯನ ತಂದ್ರೆ ಆಮೇಲೆ ಹೇಳ್ತಾರೆ ಎಲ್ಲ ಪಾರ್ಟಿಯವರು ಇದ್ದಾರೆ, ಸಹಜವಾಗಿ ಇದ್ದೇ ಇರ್ತಾರೆ. ಧಾರ್ಮಿಕ ಕಾರ್ಯಕ್ರಮ ಮರ್ಯಾರೆತ್ತಾರೋ ಅಂತ ರಾಜಕೀಯ ಪಾತೇರಿಯರು ಅನ್ನುವಂಥ ಮಾತನ್ನ ಆಡೋದು ಸಹಜವಾಗಿ ಆಗ್ತದೆ. ಎಲ್ಲ ಪಕ್ಷದ ಎಲ್ಲ ವ್ಯವಸ್ಥೆಯಲ್ಲಿರೋರು ಇರ್ತಾರೆ. ಆದರೆ ಸಮಾಜವನ್ನು ನಾವೀಗ ನೋಡಿದಾಗ ನಾವು ಅರಿತುಕೊಳ್ಬೇಕಾದ ವಿಷಯ ಏನಂತ ಹೇಳಿದ್ರೆ, ನಾವು ರಾಜಕೀಯವನ್ನ ಧರ್ಮದಿಂದ ಮತ್ತು ಧರ್ಮವನ್ನ ರಾಜಕೀಯದಿಂದ ದೂರ ಇಟ್ಟ ಕಾರಣಕ್ಕಾಗಿ ಕೆಲವು ಅವ್ಯವಸ್ಥೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲೇ ಆಗಿದೆ. ಅದು ಹಿಂದೂಗಳಲ್ಲಿ ಜಾಸ್ತಿ. ನಾವಂದ್ರೆ ಸ್ವಲ್ಪ ಓಪನ್ ಮೈಂಡೆಡ್, ಆ ಎಡ್ಡೆ ಬ್ಯಾರಿ ಮಾರೆ ತೊಂದರೆ ಇಚ್ಚಿ ಅನ್ನುವಂಥ ಮನಸ್ಥಿತಿ ನಮಗಿರ್ತದೆ. ಬ್ಯಾರಿಗಳೆಲ್ಲ ಹಾಳಂತ ಹೇಳ್ತಾ ಇಲ್ಲ ನಾನು, ಹೇಳುವುದಂದ್ರೆ ನಮ್ಮ ಮನಸ್ಥಿತಿ ಆಗಿರ್ತದೆ ಒಂದು ಪಕ್ಷದ ರಾಜಕೀಯ ವ್ಯವಸ್ಥೆ ಬಂದಾಗ. ಕೆಲವರ ಭಾವನೆ, ಕೆಲವರು ಮತದವರು, ಕೆಲವರು ವ್ಯಕ್ತಿಗಳು ಅಥವಾ ಗುಂಪಿನವರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ನಂಬಿಕೆ, ಅವರ ಮತದಲ್ಲಿ ರಾಜಕೀಯವನ್ನ ಕರೆಕ್ಟ್ ಆಗಿ ಫಿಟ್ ಆಗಿ ಇಟ್ಕೊಳ್ತಾರೆ. ಅಂದ್ರೆ ಇಲೆಕ್ಷನ್ಗೆ ಹೋಗುವಾಗ ನೀವು ಚಿನ್ನದ ರಸ್ತೆನೆ ಮಾಡಿಕೊಡಿ, ಇಲೆಕ್ಷನ್ಗೆ ಹೋಗುವಾಗ ನೀವು ಚಿನ್ನದ ರಸ್ತೆನೆ ಮನೆ ತನಕ ಮಾಡಿಕೊಡಿ. ಅದು ತಪ್ಪಿಸ ಬರಶೆಟ್ಟರಿಗೆ ಓಟ್ ಹಾಕುದಿಲ್ಲ, ಅವರು ಯಾರು ಏನಂತ ಹೇಳಲಿಕ್ಕೆ ಹೋಗುದಿಲ್ಲ, ಅವ್ರು ಹಾಕೋದೇ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಆ ರೀತಿಯ ಒಂದು ಭಾವನೆ ಇರ್ತದೆ. ಇವರು ಹಿಂದುತ್ವದ ಪರವಾಗಿ ಮಾತಾಡೋರಿಗೆ ನಾವೆಲ್ಲಾದ್ರೂ ಓಟ್ ಹಾಕಿದ್ರೆ ನಮ್ಮ ವಿರುದ್ಧ ಬರ್ತಾರೆ ಅನ್ನುವಂಥ ತಪ್ಪು ಕಲ್ಪನೆ ಇರ್ತದೆ. ಸಮಾಜದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂತ ರಾಜಕೀಯ ವ್ಯವಸ್ಥೆ ಇದ್ರೆ ಮಾತ್ರ ಸಮಾಜದಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವೆಲ್ಲರನ್ನು ಒಪ್ತೇವೆ. ಏಕಂ ಸದವಿಪ್ರಹ ಬಹುಧ ವದಂತಿ, ಒಂದೇ ಸತ್ಯ. ನೀವು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರು ಸಹ ಕೊನೆಗೆ ಹೋಗಿ ಮುಟ್ಟುವುದು ಆ ದೇವರನ್ನೇ ಅನ್ನುವಂಥ ಭಾವನೆಯಲ್ಲಿರುವಂಥ ಹಿಂದೂಗಳು ಎಲ್ಲವನ್ನು ಒಪ್ತೇವೆ. ಒಪ್ತಾ ನಮ್ಮ ಹಿಂದುತ್ವವನ್ನ ನಾವು ಹಿಂದೂ ಅಂತ ಹೇಳಲಿಕ್ಕೆ ಸಹ ನಾವು ಒಂದೊಂದು ಕಡೆ, ಕೆಲವು ಕಡೆ ನಾವು ಸ್ವಲ್ಪ ನಾಚಿಕೆ ಮಾಡ್ತೇವೆ, ಅಥವಾ ಏನೋ ಮತ್ತೊಬ್ಬನಿಗೆ ಬೇಜಾರಾಗುವುದು ಅನ್ನುವಂಥ ಮನಸ್ಥಿತಿಯಲ್ಲಿ ನಾವು ಇದ್ಕೊಂಡು ಸುಮ್ಮನೆ ಇರ್ತೇವೆ. ಈಗ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಹತ್ತಾರು ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸಂಘದ ಕಾರ್ಯಕರ್ತರಿರ್ಬೋದು, ಬೇರೆ ಬೇರೆ ಹಿಂದುತ್ವವಾದಿಗಳಿರ್ಬೋದು, ಕೆಲಸ ಮಾಡಿ 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 ಇವತ್ತು ಜಾಗೃತವಾದ ಹಿಂದೂ ಸಮಾಜ ನಮ್ಮ ಮುಂದಿದೆ. ಈಗ ಯಾರನ್ನು ಹೋಗಿ ಎಚ್ಚರಿಗೊಳಿಸಬೇಕಂತ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ಹಿಂದೂ ಸಹ ಜಾಗೃತನಾಗಿದ್ದಾನೆ. ಆದರೆ ಹಿಂದೂ ಈಗ ಒಟ್ಟಾಗ್ಲಿಕ್ಕೆ ಅಥವಾ ಅವನನ್ನು ಒಟ್ಟು ಸೇರಿಸಲಿಕ್ಕೆ ಒಂದು ವ್ಯವಸ್ಥೆ ಈ ಕೇಂದ್ರ ಏನಿದೆ, ಈ ಕೇಂದ್ರ ಹಾಗೆ ಎಲ್ಲ ಹಿಂದೂಗಳನ್ನ, ಈ ಪ್ರದೇಶದಲ್ಲಿರುವಂತಹ ಹಿಂದೂ
ಹಿಂದೂಗಳನ್ನು ಒಟ್ಟು ಮಾಡಿಸಿ ಸೇರಿಸಿ ಅವರಿಗೆ ಶಕ್ತಿಯನ್ನು ತುಂಬಿಸುವಂತ ಕೆಲಸ ಅಥವಾ ಒಗ್ಗಟ್ಟಾಗಿ ನಿಲ್ಲಿಸುವಂತ ಕೆಲಸ ಈ ಶ್ರದ್ಧಾ ಕೇಂದ್ರದಲ್ಲಿ ಆಗಲಿ ಅನ್ನುವಂತ ಮಾತನ್ನು ಹೇಳ್ತಾ, ಭಕ್ತಿ ಕೇಂದ್ರ ಮಾತ್ರ ಅಲ್ಲ, ಹಿಂದೂಗಳು ಶಕ್ತಿಯುತವಾಗಿ ಬೆಳಿಬೇಕಾದ್ರೆ ಇದೊಂದು ಶಕ್ತಿ ಕೇಂದ್ರವಾಗಿ ಸಹ ಬೆಳೆಸುವಂತ ಜವಾಬ್ದಾರಿ ನಿಮ್ಮ ಮೇಲೆ ಇದ್ದದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ತಾ, ನಾನು ದೂರದಿಂದ ಬಂದಿದ್ದೇನೆ, ನನ್ನ ಮೇಲೆ ಪ್ರೀತಿ ಇಟ್ಟು ನಾನು ಕರೆದಿದ್ರಿ, ಮತ್ತೊಮ್ಮೆ ನಿಮ್ಮೊಂದಿಗೆ ಕುಳಿತುಕೊಂಡು ಮಾತಾಡ್ಲಿಕ್ಕೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಸತೀಶ್ ಕುಂಪಲಮತ್ ಅವರ ಇಡೀ ತಂಡದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳುವ ಭಾವನೆಯ ಜೊತೆಗೆ ಬದುಕಿದಂಥವರು ನಾವು. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಭಾರತೀಯ ಸನಾತನ ಸಂಸ್ಕೃತಿಯ ಜೀವನ ಮೌಲ್ಯಗಳು, ಸಾಂಸ್ಕೃತಿಕ ಪರಂಪರೆಗಳು, ಅದರ ವಾರಿಸುದಾರರು ನಾವು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಜಗತ್ತಿಗೆ ಕೊಡಬಲ್ಲಂತಹ ಅತ್ಯಂತ ಶ್ರೇಷ್ಠವಾದಂತಹ ಜೀವನ ಮೌಲ್ಯಗಳನ್ನು ನಮ್ಮ ಹಿರಿಯರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಎಲ್ಲೋ ಸಣ್ಣ ಮೈಮರವೇ ಇದ್ದದ್ದನ್ನು ಬಹುಶಃ ಈಗ ಕಳೆದ 7 ದಶಕ, 1 ಶತಮಾನದ ಪ್ರಯತ್ನದ ಫಲವಾಗಿ ಎಲ್ಲ ಕಡೆ ಈ ಜಾಗೃತಿಯ ಭಾವನೆಯನ್ನು ನಾವು ನೋಡ್ತಾ ಇದ್ದೇವೆ. ಯಾವ ತಾಯಿಯ ಹೆಸರಿನಲ್ಲಿ ನಾವು ಈ ಶಾರದೋತ್ಸವ ಅಥವಾ ಶಾರದಾ ಸೇವಾ ಟ್ರಸ್ಟಿನ ಚಟುವಟಿಕೆಯನ್ನು ಮಾಡ್ತಾ ಇದ್ದೇವೆ, ಮುಕುಟಪ್ರಾಯವಾದಂತಹ ಕಾಶ್ಮೀರವೇ ಇವತ್ತು ಆ ರೀತಿಯ ಬಂಧನದಿಂದ ಮುಕ್ತವಾಗುವಂತಹ ಒಂದು ಒಳ್ಳೆಯ ದಿನಗಳಲ್ಲಿ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೇವೆ ಅಂತ ಹೇಳುವಂತಹ ತೃಪ್ತಿಯನ್ನು ಹೇಳ್ತಾ, ಅದು ಅಲ್ಲಿಗೆ ಸೀಮಿತ ಆಗಲಿಲ್ಲ. ಒಂದೊಂದು ಕ್ಷೇತ್ರವೂ ಕೂಡ ಇವತ್ತು ತನ್ನ ಜೀರ್ಣೋದ್ಧಾರವನ್ನು ಕಾಣ್ತಾ ಇದ್ದೇವೆ. ಅದು ಅಯೋಧ್ಯೆಯಲ್ಲಿ ಜೀವನದ ಮೌಲ್ಯಗಳ ಸಾಕಾರ ಮೂರ್ತಿ ಪುರುಷೋತ್ತಮನ ಶ್ರೀರಾಮಚಂದ್ರನಿಂದ ಹಿಡಿದು ಒಮ್ಮೆಯಾದರೂ ಗಂಗೆಯಲ್ಲಿ ಮಿಂದು ಕಾಶಿ ವಿಶ್ವನಾಥನ ದರ್ಶನ ಮಾಡಿದರೆ ಜನ್ಮ ಸಾರ್ಥಕ ಹೇಳುವಂತಹ ಕಾಶಿಯಿಂದ ಹಿಡಿದು ಕೆಳಗೆ ಕನ್ಯಾಕುಮಾರಿಯವರೆಗೂ ಬಂದರೂ ಕೂಡ ನಮ್ಮ ಊರಿನ ಸಣ್ಣ ಸಣ್ಣ ದೇವಾಲಯಗಳು, ಸಣ್ಣ ಸಣ್ಣ ದೈವಸ್ಥಾನಗಳನ್ನು ಕೂಡ ನೋಡಿದರೆ ಒಂದರ್ಥದಲ್ಲಿ ಇಡೀ ನಾವು ಯಾವ ಮಾತನ್ನು ಹೇಳ್ತೇವೆ ವಿಶ್ವಗುರು ಭಾರತವಾಗಬೇಕು ಅಂತ ಹೇಳುವಂಥದ್ದು, ಆ ಹಿನ್ನೆಲೆಯಲ್ಲಿ ಇಡೀ ಭಾರತ ಅದಕ್ಕೆ ಬೇಕಾಗುವಂತಹ ತಯಾರಿಯನ್ನ ಮಾಡ್ತಾ ಇದೆ ಅಂತ ಹೇಳುವಂತಹ ನಂಬಿಕೆ ನನ್ನದು. ಆ ಹಿನ್ನೆಲೆಯಲ್ಲಿ ಈ ಶಾರದಾ ಸೇವಾ ಟ್ರಸ್ಟಿನ ಈ ಕಟ್ಟಡವು ಕೂಡ ನಮ್ಮೆಲ್ಲ ಈ ಭಾವನೆಗಳಿಗೆ ಒಂದು ಆಲಯವಾಗಲಿ, ಒಂದು ದೇವಾಲಯವಾಗಲಿ ಅಂತ ಹೇಳುವ ಶುಭವನ್ನ ಕೋರ್ತಾ, ನಾನು ಸಹ ಯಾಕೆಂದರೆ ನಮ್ಮ ಕರಾವಳಿ ಭಾಗದಲ್ಲಿ ಶಾರದೋತ್ಸವ, ಗಣೇಶೋತ್ಸವ ಈ ಹಿನ್ನೆಲೆಯಲ್ಲಿಯೇ ಪ್ರತಿ ಊರಿನಲ್ಲಿಯೂ ನಮ್ಮತನವನ್ನು ನೆನಪು ಮಾಡಿಕೊಡುವಂತಹ ಒಂದು ದೊಡ್ಡ ರೀತಿಯ ಪರಿವರ್ತನೆಯ ಕಾರ್ಯಗಳು ಆಗ್ತಾ ಇದೆ. ನನ್ನ ಊರಿನ ಶಾರದಾ ಸೇವಾ ಟ್ರಸ್ಟ್ ಕೂಡ ಪ್ರಕಾಶರು ಹೇಳಿದ ರೀತಿಯಲ್ಲಿ ಒಂದು 100 ಜನ ಸ್ವಯಂ ಸೇವಕರು ಸೇರಿ ದಿನಕ್ಕೆ 10 ರೂಪಾಯಿಯ ಹಾಗೆ ಪಿಗ್ಮಿಯನ್ನು ಮಾಡಿ ಕಟ್ಟಿದಂತಹ ಶಾರದಾ ಸೇವಾ ಟ್ರಸ್ಟ್ ಇವತ್ತು ಎಲ್ಲರಿಗೂ, ಯಾಕೆಂದರೆ ವರ್ಷಕ್ಕೆ ನಮಗೆ ಗಣೇಶೋತ್ಸವ, ಶಾರದೋತ್ಸವ, ವರಮಹಾಲಕ್ಷ್ಮಿ ವ್ರತ ಅಥವಾ ಈ ರೀತಿಯ 10-12 ಕಾರ್ಯಕ್ರಮಗಳಿಗೆ ವರ್ಷದ ಲೆಕ್ಕಾಚಾರ ಹಾಕುವಾಗ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಬರೀ ಮಳೆಗಾಲ, ಬೇರೆ ಬೇರೆ ಕಾಲದ ಚಪ್ಪರಗಳಿಗೆ ಹೋಗ್ತಾ ಇತ್ತು. ಆವಾಗ ಒಂದು ಕಡೆ ಸೇರಿ ಸ್ವಯಂ ಸೇವಕರು ಒಟ್ಟಿಗೆ ಸೇರಿ ಟೈಲರ್ಗಳು, ಸಮಾಜದ ಕಟ್ಟ ಕಡೆಯ ಎಲ್ಲ ಕೆಲಸಗಳನ್ನು ಮಾಡುವಂತಹ ಸ್ವಯಂ ಸೇವಕರುಗಳೇ ಒಟ್ಟಿಗೆ ಸೇರಿ ಆ ರೀತಿಯ ಒಂದು ಭವ್ಯವಾದಂತಹ ಶಾರದಾ ಮಂಟಪವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳುವಂಥದ್ದು ಇಲ್ಲಿಯೂ ಕಳೆದ 40 ವರ್ಷಗಳಲ್ಲಿ ಸುಮ್ಮನೆ ಒಮ್ಮೆ ನೆನಪು ಮಾಡಿಕೊಂಡ್ರೆ ತುಂಬ ಭಾವನೆಗಳು ಇದರ ಜೊತೆಗಿದೆ ನಮ್ಮದು. ಇದರ ಜೊತೆಗೆ ನಮ್ಮ ಸಮಯವನ್ನು ಕಳೆದಿದ್ದೇವೆ. ಒಂದರ್ಥದಲ್ಲಿ ತಪಸ್ಸಿನ ರೀತಿಯಲ್ಲಿ ಕಳೆದ 40 ವರ್ಷ ಇಲ್ಲಿಯ ಶಾರದಾ ಸೇವಾ ಟ್ರಸ್ಟ್ ಕೆಲಸ ಮಾಡಿದೆ ಅಂತ ಹೇಳುವಂಥದ್ದನ್ನು ಒಪ್ಪಿಕೊಳ್ತಾ, ಯಶಸ್ಸು ಇರುವುದು ಎಲ್ಲಿ ಅಂತೇಳಿ ಕೇಳಿದರೆ ಇಲ್ಲಿ ಅದನ್ನು ನಾನು ನೋಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರುವ ಆಸೆಗಿಂತ ಹೆಚ್ಚಿಗೆ
ಹಿಂದೆ ನಿಂತು ಕೆಲಸ ಮಾಡುವಂತಹ ತುಂಬ ಮಂದಿ ಈ ಶಾರದಾ ಸೇವಾ ಟ್ರಸ್ಟಿನ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರಿದ್ದಾರೆ. ನಮ್ಮೆಲ್ಲರ ಕನಸಿನ ಮನಸ್ಸಿನ ಆಶಯದ ಶಾರದಾ ಏನು ಈ ಮಂಟಪ ಇದೆ ಬಹಳ ಸುಂದರವಾಗಿ ಮೂಡಿ ಬರಲಿ. ನಾನು ಪ್ರಕಾಶ್ ಹತ್ರ ಹೇಳಿದೆ, ಏನು ಋಣಾನುಬಂಧ, ನಾನು ಬೆಳ್ತಂಗಡಿಯವ, ಆದರೆ ನನಗೆ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರು ಈ ಕ್ಷೇತ್ರಕ್ಕೆ ನಿನ್ನ ಏನಿದ್ರೂ ಕೊಡುಗೆಯನ್ನು ಕೊಡಬೇಕು, ನನಗೆ ಸಹ ಕೊಟ್ಟಿರುವಂಥದ್ದು ಸೇವೆ ಮಾಡುವುದಕ್ಕೆ ಸರ್ಕಾರದ ವತಿಯಿಂದ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಒಳ್ಳೆಯ ಕಾರ್ಯಕ್ಕೆ ನನ್ನದಾದಂತಹ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಕ್ಕೆ ನಾನು ಬದ್ಧನಿದ್ದೇನೆ ಅಂತೇಳಿ ಹೇಳ್ತಾ, ನನಗೆ ಇಲ್ಲಿ ಕರೆದು ಪ್ರೀತಿಯಿಂದ ಈ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಈ ಗ್ರಾಮದ ಅಧಿದೇವತೆ ಆಗಿರುವಂತಹ ಸೋಮನಾಥನ ಸನ್ನಿಧಾನಕ್ಕೆ ಭಕ್ತಿಯ ಪುಷ್ಪಗಳನ್ನು ಅರ್ಪಿಸಿದ ಶಾರದಾ ದೇವಿಯ ಅನುಗ್ರಹದಿಂದ ನೂತನವಾಗಿ ನಿರ್ಮಾಣಗೊಳ್ಳಲಿರುವಂತಹ ಸಮುದಾಯ ಭವನದ ಶಿಲಾನ್ಯಾಸದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ಏನು ಅಂತ ಕೇಳಿದರೆ, ತಾಯಿ ದುರ್ಗೆಯನ್ನ ನಿತ್ಯ ನಿರಂತರ ಅನುಷ್ಠಾನ ಮಾಡುತ್ತಿರುವಂತಹ ಪೂಜ್ಯ ಲಕ್ಷ್ಮೀನಾರಾಯಣರ ಅಸ್ರನ್ನರವರ ಅಮೃತ ಹಸ್ತದಿಂದ ಇವತ್ತಿನ ಈ ಶಿಲಾನ್ಯಾಸ ಕಾರ್ಯಕ್ರಮ ಆಗಿದೆ. ಇದು ಏನನ್ನ ಸೂಚಿಸ್ತದೆ ಅಂತ ಕೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಲಕ್ಷ್ಮಿ ಮತ್ತೆ ನಾರಾಯಣನ ಅನುಗ್ರಹ ಇದ್ರೆ ಮಾತ್ರ ಅದು ನಿವಾರಣೆಯಾಗಿ ಕಾರ್ಯಕ್ರಮ ನೆರವೇರುತ್ತದೆ. ಈ ನಿಟ್ಟಿನಲ್ಲಿ ಲಕ್ಷ್ಮೀ ನಾರಾಯಣರವರ ಉಪಸ್ಥಿತಿಯಿಂದ ಈ ಶಿಲಾನ್ಯಾಸಗೊಂಡಿರುವಂತಹ ಶಾರದಾ ಸಮುದಾಯ ಭವನ ನಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ಅದ್ಭುತವಾಗಿ ಇಲ್ಲಿ ಮೂಡಿ ಬರ್ತದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ದೀಪವನ್ನ ಪ್ರಜ್ವಲನೆ ಮಾಡಿದವರು ನಮ್ಮೆಲ್ಲರ ಮಾರ್ಗದರ್ಶಕರು. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗ್ತದೆ ಎನ್ನುವ ಸಿದ್ಧಾಂತದ ಮುಖಾಂತರ ಈ ದೇಶದಲ್ಲಿ ಒಂದು ಪರಿವರ್ತನೆಯನ್ನು ತಂದಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ಪ್ರಮುಖರಾಗಿರುವಂತಹ ಪ್ರಕಾಶ್ ಅಣ್ಣ ದೀಪವನ್ನು ಬೆಳಗಿಸಿದ್ದಾರೆ. ಇದು ಮುಂದಕ್ಕೆ ಶಾರದಾ ಸಮುದಾಯ ಭವನ ಇಡೀ ಜಿಲ್ಲೆಯಲ್ಲಿ ಒಂದು ಪ್ರಕಾಶಮಯವಾಗಿ ಬೆಳಕದೆ ಎನ್ನುವಂತಹ ಸಂದೇಶವನ್ನ ಇವತ್ತು ಪ್ರಕಾಶ್ ರವರು ನೀಡಿದ್ದಾರೆ. ಬಹಳ ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಈ ಕಾರ್ಯಕ್ರಮದಲ್ಲಿ ಈ ಭಾಗದ ಎಲ್ಲ ಸಮುದಾಯದ ಪ್ರಮುಖರು, ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಇಲ್ಲಿ ಭಾಗವಹಿಸಿದ್ದನ್ನು ಗಮನಿಸಿದಾಗ ಈ ಶಾರದಾ ಸೇವಾ ಟ್ರಸ್ಟ್ ಈ ಭಾಗದಲ್ಲಿ ಪ್ರತಿಯೊಬ್ಬನ ಮನಸ್ಸನ್ನು ಗೆದ್ದಿದೆ ಎನ್ನುವುದನ್ನು ಈ ಕಾರ್ಯಕ್ರಮ ಇವತ್ತು ಸೂಚಿಸುತ್ತದೆ. ಎಲ್ಲಿ ತಾಯಂದಿರ ಶಕ್ತಿ ಜಾಗೃತಿ ಆಗ್ತದೆ, ಎಲ್ಲಿ ತಾಯಂದಿರ ಸಂಖ್ಯೆ ಉಪಸ್ಥಿತಿ ಜಾಸ್ತಿ ಇರ್ತದೆ, ಅಲ್ಲಿ ದುರ್ಗೆಯ ಶಕ್ತಿ ಉದ್ದೀಪನ ಆಗ್ತದೆ ಎನ್ನುವುದನ್ನು ಹಿರಿಯರು ಹೇಳ್ತಾರೆ. ಎಲ್ಲಿ ದುರ್ಗೆಯ ಶಕ್ತಿ ಉದ್ದೀಪನ ಆಗುತ್ತೆ ಅಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ, ಅಲ್ಲಿ ದುರ್ಗೆಯ ಅನುಗ್ರಹ ಆಗುತ್ತೆ, ಅಲ್ಲಿ ಸರಸ್ವತಿಯ ಅನುಗ್ರಹ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತೃಶಕ್ತಿ ಈ ಒಂದು ಸಂಸ್ಥೆಯ ಜೊತೆ ನಿತ್ಯ ನಿರಂತರವಾಗಿ ನಿಂತ ಪರಿಣಾಮದಿಂದ ಕಳೆದ 4 ದಶಕಗಳಿಂದ ಶಾರದಾ ಸೇವಾ ಟ್ರಸ್ಟ್ ಈ ಭಾಗದಲ್ಲಿ ಅನೇಕ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಎನ್ನುವ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಕಳೆದ 4 ದಶಕಗಳ ಹಿಂದೆ ಶಾರದಾ ದೇವಿಯ ಹೆಸರಿನಲ್ಲಿ ಸ್ಥಾಪನೆ ಆದಂತ ಈ ಒಂದು ಸಂಸ್ಥೆ ಕೇವಲ ಪೂಜೆಗೆ ಸೀಮಿತಗೊಳಿಸದೆ ಈ ಭಾಗದಲ್ಲಿ ಅನೇಕ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ಪ್ರಕಾಶ್ ಅಣ್ಣ ಹೇಳಿದ ರೀತಿಯಲ್ಲಿ ಬಹುಶಃ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಸಂಘಟನೆಯ ಪ್ರತಿಯೊಂದು ಕಾರ್ಯಕ್ಕೆ ಶಕ್ತಿ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ಶಾರದಾ ಸೇವಾ ಟ್ರಸ್ಟ್ ಶಕ್ತಿ ಕೇಂದ್ರವಾಗಿ ಇವತ್ತು ನಮ್ಮ ಜೊತೆ ನಿಂತಿದೆ. ಇದು ಮುಂದಕ್ಕೂ ಕೂಡ ಒಂದು ಒಳ್ಳೆಯ ಶಕ್ತಿ ಕೇಂದ್ರವಾಗಿ ಮಾರ್ಪಾಡಾಗಬೇಕು. ಸತೀಶ್ ಕುಂಪಳರವರ, ಗಣೇಶ್ ಕೊಳ್ಳಿಯರವರ, ಪುಷ್ಕಳ್ ಕುಮಾರ್ ರವರ
ಪ್ರಕಾಶ್ ರವರ ನೇತೃತ್ವದಲ್ಲಿ ಈ ಭಾಗದ ಪ್ರತಿಯೊಂದು ಸಮಾಜದ ಬಂಧುಗಳು, ತಾಯಂದಿರು, ನಮ್ಮೆಲ್ಲರ ಯುವಶಕ್ತಿ ಜೊತೆಯಲ್ಲಿ ನಿಂತು ನಮ್ಮೆಲ್ಲರ ನಿರೀಕ್ಷೆಗೆ ಅನುಗುಣವಾಗಿ ಒಂದು ಸುಂದರವಾದಂತಹ ಭವ್ಯವಾದಂತಹ ಒಂದು ಸಭಾಭವನ ಆದಷ್ಟು ಶೀಘ್ರವಾಗಿ ಇಲ್ಲಿ ನಡೆಯಲಿ. ಆ ಮೂಲಕ ನಮ್ಮೆಲ್ಲರಿಗೂ ಇದೊಂದು ಶಕ್ತಿಯನ್ನು ಕೊಡುವಂತ ಕೇಂದ್ರವಾಗಲಿ ಎನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಮೊದಲನೇದಾಗಿ ಕಳೆದ 40 ವರ್ಷಗಳಿಂದ ಆ ತಾಯಿ ಶಾರದಾಂಬೆಯ ಪುಣ್ಯ ಕಾರ್ಯವನ್ನು ಮಾಡುತ್ತಾ ಇವತ್ತು ನಮಗೊಂದು ಆಲಯ ಬೇಕು, ಕಟ್ಟಡ ಬೇಕು ಎಂಬ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ಯಾರೆಲ್ಲ ಕಳೆದ 40 ವರ್ಷಗಳಿಂದ ಕೈ ಜೋಡಿಸಿದ್ದಾರೆ, ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ, ಯಾರೆಲ್ಲ ಸಮಯ ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಮೊದಲನೇದಾಗಿ ನಾನು ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಹಳ ಸುಂದರವಾಗಿ ಪ್ರಕಾಶನ ಮಾತಾಡಬೇಕಾದ್ರೆ ಎಲ್ಲರೂ ಹೇಳಿದರು, ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ, ಇದು ಶಕ್ತಿಯ ಕೇಂದ್ರನೂ ಆಗಬೇಕು ಅಂತೇಳಿ. ಕಳೆದ ಹಲವಾರು ವರ್ಷಗಳಿಂದ ಈ ಸಂಘಟನೆಯ ದೃಷ್ಟಿಯಿಂದ ಉಳ್ಳಾಳದಲ್ಲಿ ಬೇರೆ ಬೇರೆ ಭಾಗಕ್ಕೆ ಪ್ರವಾಸ ಹೋಗಬೇಕಾದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವುದು ಈ ಸೋಮೇಶ್ವರ ಮತ್ತು ಕೋಟೆಕಾರ್ ಎಂಬುದು ಒಂದು ಹಿಂದುತ್ವದ ಶಕ್ತಿ ಕೇಂದ್ರ. ಆ ಎರಡೂ ಕ್ಷೇತ್ರದಾಗೆ ಉಳ್ಳಾಳದ ಎಲ್ಲ ಭಾಗಗಳಲ್ಲಿ ಕೂಡ ಎಲ್ಲ ಗ್ರಾಮಗಳು ಶಕ್ತಿ ಕೇಂದ್ರ ಆಗಬೇಕೆಂಬ ದೃಷ್ಟಿಯಿಂದ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಸಂಘ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಅಥವಾ ನಮ್ಮ ಸಂಘಟನೆಗಳು ನಾವು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಕೋಟೇಶ್ವರ ಸೋಮೇಶ್ವರ ಭಾಗಕ್ಕೆ ಇದೊಂದು ಶಕ್ತಿ ಕೇಂದ್ರವಾಗಿ ಮುಂದಿನ ದಿವಸಗಳಲ್ಲಿ ನಿರ್ಮಾಣ ಆಗುತ್ತೆ, ಅದೇ ಉಳ್ಳಾಳದ ಎಲ್ಲ ಭಾಗಕ್ಕೂ ಕೂಡ ಈ ಕೇಂದ್ರ, ಈ ಕಟ್ಟಡ, ಇವತ್ತು ಇಲ್ಲಿಯ ಸಮಿತಿ ಏನಿದೆ, ಇದು ಎಲ್ಲ ಕೇಂದ್ರಕ್ಕೂ ಎಲ್ಲ ಭಾಗಕ್ಕೂ ಒಂದು ಪ್ರೇರಣೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ದೇವರ ಹತ್ರ ಆಶಿಸ್ತೇನೆ. ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ನಾವಿಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರವೀಣನ್ನ ಮಾತಾಡಬೇಕಾದ್ರೆ ಒಂದು ಮಾತನ್ನು ಹೇಳಿದರು. ನಾವು ಭರತ್ ಶೆಟ್ಟಿಯನ್ನು ಯಾಕೆ ಕರೆದಿದ್ದೀವಿ ಅಂತ ಕೇಳಿದರೆ ನಮ್ಮಲ್ಲಿ ಇಲ್ಲಿ ಶಾಸಕರಿಲ್ಲ ಅಂತೇಳಿ ನಮ್ಮವರು, ಅದಕ್ಕೋಸ್ಕರ ಪಕ್ಕದವರನ್ನು ಕರೆಯಬೇಕಾದಂಥ ಸ್ಥಿತಿ ಇದೆ ಅಂತೇಳಿ. ಬಹುಶಃ ಈ ಕೊರಗು ಕಳೆದ ಹಲವು ವರ್ಷಗಳಿಂದ ನಮ್ಮ ಉಳ್ಳಾಳ ಭಾಗದಲ್ಲಿ ಇದೆ. ನಾವು ಎಲ್ಲಿಯೂ ಮಾತಾಡಬೇಕಾದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಹೇಳ್ತಾರೆ, ನಾವು ಹಿಂದುತ್ವಕ್ಕಿಂತ ಇಲ್ಲಿ ರಸ್ತೆಯ ಅಭಿವೃದ್ಧಿ ಮಾಡಿದ್ದೇವೆ, ನೀರು ಕೊಟ್ಟಿದ್ದೇವೆ, ಮೂಲ ಸೌಕರ್ಯವನ್ನು ಕೊಟ್ಟಿದ್ದೇವೆ, ಎಲ್ಲವನ್ನು ಕೊಡುತ್ತೇನೆ ಅಂತ ಹೇಳಿ ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಆದರೆ ನಮಗೆ ಬೇಕಾದದ್ದು ಅಭಿವೃದ್ಧಿ ಸತ್ಯ ಬೇಕು, ನಮಗೆ ನೀರು ಬೇಕು, ರಸ್ತೆಯೂ ಬೇಕು, ಎಲ್ಲವೂ ಬೇಕು. ಆದರೆ ಅಂಥ ರಸ್ತೆಯಲ್ಲಿ ಹಿಂದೂಗಳಿಗೆ ಇಲ್ಲಿ ಓಡಾಟ ಮಾಡಲಿಕ್ಕೆ ಆಗದಿರುವಂಥ ಸ್ಥಿತಿ ಇರಬೇಕಾದ್ರೆ ನಾವು ಯೋಚನೆ ಮಾಡಬೇಕಲ್ವ ಬಂಧುಗಳೇ? ಆ ಕಾಂಕ್ರೀಟ್ ರಸ್ತೆಯಲ್ಲಿ ಇವತ್ತು ನಿರಂತರವಾಗಿ ಗೋಗಳನ್ನು ಕಳ್ಳತನ ಮಾಡಿಕೊಂಡು ಪಕ್ಕದ ಕೇರಳಕ್ಕೆ ಸಾಗಾಟ ಮಾಡ್ತಾರೆ ಅಂತ ಕೇಳಿದ್ರೆ ಅಂತ ರಸ್ತೆ ಇವತ್ತು ನಮಗೆ ಅವಶ್ಯಕತೆ ಇದೆ ಇಲ್ವಾ ಅಂತೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಇಲ್ಲಿ ಒಬ್ಬರು ಪಕ್ಕದಲ್ಲಿ ಮಾಜಿ ಶಾಸಕರವರ ಮೇಲೆ ಗೌರವ ಇದೆ, ಕವಿಗಳು, ಅಂತ ಒಬ್ಬರ ಮನೆಯಲ್ಲಿ ಒಬ್ಬಳು ಹಿಂದೂ ಹೆಣ್ಮಗಳು ಇಸ್ಲಾಮಿಗೆ ಮತಾಂತರಾಗಿ ಮುಸಲ್ಮಾನನ್ನು ಮದುವೆ ಆಗಿದ್ದು ಮಾತ್ರ ಅಲ್ಲ, ಇವತ್ತು ಭಯೋತ್ಪಾದಕರ ಜೊತೆ ನಂಟು ಇದೆ ಎಂಬ ಕಾರಣಕ್ಕೋಸ್ಕರ ಇವತ್ತು NIA ಒಟ್ಟಿಗೆ ಇದು ಜೈಲಲ್ಲಿದ್ದಾಳೆ. ಇವತ್ತು ಅದೇ ಮನೆ ಇವತ್ತು ಭಯೋತ್ಪಾದಕರ ಜೊತೆ ಸಂಪರ್ಕದಲ್ಲಿದೆ. ಇದೇ ಅಭಿವೃದ್ಧಿಗೊಂಡ ರಸ್ತೆಯಲ್ಲಿ ಯಾರೋ ಒಬ್ಬ ಹಿಂದೂ ಯುವಕ ಬೈಕಲ್ಲಿ ಹೋಗ್ಬೇಕಾದ್ರೆ ಚೂರಿ ಇರಿತಗಳು ಇವತ್ತು ನಿರಂತರವಾಗಿ ಆಗ್ತಾ ಇದೆ. ಹಾಗಾದ್ರೆ ನಮ್ಮ ಪರವಾಗಿ ಮಾತನಾಡುವಂಥವರು, ಹಿಂದೂಗಳ ಪರವಾಗಿ ಮಾತನಾಡುವಂಥ ಒಬ್ಬ ಜನಪ್ರತಿನಿಧಿಯಲ್ಲಿ ಇವತ್ತು ನಮ್ಮಲ್ಲಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಉಳ್ಳಾಳದ ಹಿಂದೂಗಳು ಯೋಚನೆ ಮಾಡಬೇಕಾಗಿದೆ, ಒಬ್ಬ ಹಿಂದೂ ಶಾಸಕನ ಇವತ್ತು ಇಲ್ಲಿ ಅಗತ್ಯ ಇದೆ ಅಂತೇಳಿ.
50% ಇರುವಂತ ಮುಸಲ್ಮಾನರು ಯೋಚನೆ ಮಾಡ್ತಾರೆ ಉಳ್ಳಾಳದಲ್ಲಿ ಮುಸಲ್ಮಾನನೇ ಶಾಸಕನಾಗಬೇಕು ಅಂತ ಕೇಳಿದ್ರೆ 50% ಇರುವಂತ ಹಿಂದೂಗಳು ಯಾಕೆ ಯೋಚನೆ ಮಾಡಬಾರ್ದು ಈ ಉಳ್ಳಾಳ ಕ್ಷೇತ್ರದಲ್ಲಿ ಒಬ್ಬ ಹಿಂದೂ ಶಾಸಕನಾಗಬೇಕು ಅಂತ? ಅದಕ್ಕೋಸ್ಕರ ನಾವೆಲ್ಲರೂ ಯೋಚನೆ ಮಾಡೋಣ. ರಾಜಕೀಯ ಪರವಾಗಿ ಮಾತಾಡೋದಲ್ಲ, ನಮ್ಮ ಸಂಘದ ಹಿರಿಯರು ಇದ್ದಾರೆ. ನಾನು ಮೊನ್ನೆನೂ ಮಾತಾಡಬೇಕಾದ್ರೆ ಹೇಳಿದೆ, ಒಂದು ಕಡೆ ಕಾಶ್ಮೀರ ಫೈಲ್ಸ್ ನಾವೆಲ್ಲರೂ ಕಾರ್ಯಕರ್ತರು ಚಿತ್ರ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ಉಳ್ಳಾಳದ ಒಬ್ಬ ಕಾರ್ಯಕರ್ತ ನನ್ನೊಟ್ಟಿಗಿದ್ದವನು ಚಿತ್ರವನ್ನು ನೋಡಿ, ಸಿನಿಮಾವನ್ನು ನೋಡಿ ಆಮೇಲೆ ನನ್ನ ಹತ್ರ ಹೇಳ್ತಾನೆ, ಉಳ್ಳಾಳದ ಸ್ಥಿತಿ ಏನಾಗಬಹುದು ಅಂತೇಳಿ. ಅಲ್ಲಿದಂತ ಒಬ್ಬರೊಬ್ಬರನ್ನು ಹಿಂದೂಗಳನ್ನು ಕೊಲ್ಲುವ ರೀತಿಯನ್ನು ನೋಡಿದ್ರೆ ಆತಂಕ ಆಗುತ್ತೆ, ಭಯ ಆಗುತ್ತೆ. ಒಬ್ಬ ಹೆಣ್ಮಗಳನ್ನು ಗರಗಸದಿಂದ ಕೊಯ್ದು ಕೊಲ್ತಾರೆ, ಒಬ್ಳು ಗರ್ಭಿಣಿ ಹೆಣ್ಮಗಳನ್ನು ಗನ್ನಿನಿಂದ ಕೊಲ್ತಾರೆ. ಅಷ್ಟು ಮಾತ್ರ ಅಲ್ಲ, 10 ವರ್ಷದ ಯುವಕರನ್ನು, 10 ವರ್ಷದ ಮಗುವನ್ನು ಕಣ್ಣೆದುರು ಕೊಲ್ತಾರೆ. ಯಾಕೆಂದ್ರೆ ಅಲ್ಲಿದ್ದದ್ದು ಅವತ್ತು 20% ಹಿಂದೂಗಳು ಮಾತ್ರ, ನಮ್ಮ ಪರವಾಗಿ ಮಾತಾಡುವವರೇ ಇಲ್ಲ. ಅಂತಹ ಸ್ಥಿತಿ ಮುಂದಿನ ದಿವಸಗಳಲ್ಲಿ ಉಳ್ಳಾಳಕ್ಕೆ ಆಗಬಾರದು. ಅದಕ್ಕೋಸ್ಕರ ನಾವೆಲ್ಲರೂ ಜಾಗೃತರಾಗಬೇಕಾಗಿದೆ ಬಂಧುಗಳೇ. ಆ ಜಾಗೃತ ಹಿಂದೂ ಸಮಾಜ ಇವತ್ತು ನಮ್ಮ ಕೋಟೆಕಾರ್ ಸೋಮೇಶ್ವರ ಭಾಗದಲ್ಲಿ ಯಾವ ಸ್ಥಿತಿಯಲ್ಲಿ ಇವತ್ತು ಇದೆ ಆ ಜಾಗೃತ ಸಮಾಜ. ಅದಕ್ಕೋಸ್ಕರ ಈ ರೀತಿಯ ಒಂದು ಶಕ್ತಿ ಕೇಂದ್ರಗಳು ಇವತ್ತು ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಈ ಎಲ್ಲ ಶಕ್ತಿ ಕೇಂದ್ರಗಳು ಮುಂದಿನ ದಿವಸಗಳಿಗೆ ಉಳ್ಳಾಳಕ್ಕೆ ಒಂದು ಪ್ರೇರಣೆ ಆಗಬೇಕು. ಉಳ್ಳಾಳದ ಹಿಂದೂ ಸಮಾಜ ಒಟ್ಟಾಗಬೇಕು. ನಮ್ಮಲ್ಲಿರುವಂಥ ಎಲ್ಲ ಜಾತಿ ಭೇದ ಮರೆತು ನಾವೆಲ್ಲರೂ ಒಂದೇ ಎಂಬ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗೋಣ, ಸಂಘಟನೆಯನ್ನು ಮಾಡೋಣ. ಈ ಸುಂದರವಾದಂಥ ಭವನವನ್ನು ಇವತ್ತು ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ. ಮುಂದಿನ ಕಾರ್ಯಗಳಿಗೆ ಕಟೀಲು ದುರ್ಗಾ ಪರಮೇಶ್ವರಿ ದೇವರು ಅನುಗ್ರಹ ಮಾಡಲಿ ಅಂತೇಳಿ ಹೇಳುತ್ತಾ, ಶುಭವನ್ನು ಕೋರುತ್ತಾ, ನನಗೆ ಮಾತಾಡಲು ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ. ಸಾಧಾರಣ ಸುಮಾರು 40 ವರ್ಷಗಳಿಂದ ಈ ಶಾರದಾ ಸೇವಾ ಸಮಿತಿಯವರು ಇಲ್ಲಿ ಶಾರದಾ ಪೂಜೆಯನ್ನು ನವರಾತ್ರಿ ಸಂದರ್ಭದಲ್ಲಿ ಆಚರಿಸ್ತಾ ಬರ್ತಿದ್ದಾರೆ. ಹೆಚ್ಚು ಪ್ರತಿ ವರ್ಷ ಕೂಡ ನಾನು ಇಲ್ಲಿ ಆ ಸಭಾ ಕಾರ್ಯಕ್ರಮಕ್ಕೆ ದೇವರ ಪೂಜೆಗೆ ನಾನು ಬರ್ತಾ ಇರ್ತೇನೆ. ಕೇವಲ ಶಾರದಾ ಪೂಜೆ ಮಾತ್ರ ಅಲ್ಲ, ಸಮಾಜಮುಖಿ ಸೇವೆಗಳನ್ನು ಕೂಡ ನಿರಂತರವಾಗಿ ನಡೆಸ್ತಾ ಬರುವುದನ್ನು ನಾನು ಕಂಡಿದ್ದೇನೆ. ನಾನಂದ್ರೆ ಚಿಕ್ಕದಲ್ಲಿ ಇಲ್ಲೇ ಈ ಪರಿಸರದಲ್ಲಿ ಹುಟ್ಟಿ ಬೆಳೆದವು. ಆಗ ಮಲ್ಯ ಅವರು, ರಾಮಚಂದ್ರ ಕುಂಪಲ, ಮೋಹನ್ ಶೆಟ್ಟರ್ ಅವರು, ಇದು ತುಂಬ ಮಂದಿ, ಸೀತಾರಾಮ್ ಬಂಗೇರವರು ಒಂದು ಸೇರಿ ಈ ಒಂದು ಶಾರದಾ ಮಹೋತ್ಸವವನ್ನು ಇಲ್ಲಿ ಪ್ರಾರಂಭ ಮಾಡಿದ್ದು ನನಗೆ ಗೊತ್ತಿದ್ದೆ. ಈಗ ಸತೀಶ್ ಕುಂಪಳ ಅವರು ಹೇಳಿದರು, ನಾವು ಆ ಕಡೆ ಶಾರದಾ ಸಭಾಭವನ ಇತ್ತು, ರಾಷ್ಟ್ರೀಯ ಹೆದ್ದಾರಿಯ ಒಂದು ಇದರಿಂದಾಗಿ ಅನಿವಾರ್ಯವಾಗಿ ನಾವು ಈ ಕಡೆ ಈ ಒಂದು ಸಮುದಾಯ ಭವನ ನಿರ್ಮಿಸುವಂತ ಒಂದು ನಮಗೆ ಇದು ಬಂತು ಅಂತ ಹೇಳಿ. ಇದು ಅನಿವಾರ್ಯ ಇಲ್ಲ, ದೈವ ಇಚ್ಛೆ. ಯಾಕಂತ ಹೇಳಿದ್ರೆ ಶಾರದೆಯ ಮೂಲ ಪ್ರತಿಷ್ಠೆ ಅದು ಈ ಕಡೆ. ಒಂದು ಶಾರದಾ ಕಟ್ಟೆ ಇತ್ತಿಲ್ಲ, ಶಾರದಾ ಕಟ್ಟೆ ಅಂತ ಮಾಡಿದೆ. ಸೊ ದೇವರಿಗೆ ಈ ಕಡೆ ಬರಬೇಕು ಇದಿತ್ತೇನ. ಒಂದು 15-25 ವರ್ಷ ದೇವರ ಆರಾಧನೆ ಆಗ್ತದೆ ಈ ಸೈಡಲ್ಲಿ, ಆ ಕಡೆ ಎಲ್ಲ. ನಂತರ ಕಾಲಕ್ರಮೇಣ ಅಲ್ಲಿ ನಾವು ಜಾಗ ತಗೊಂಡು ಅಲ್ಲಿ ಶಾರದಾ ಸಭಾಭವನವನ್ನು ಮಾಡಿ ದೇವರ ನವರಾತ್ರಿ ಸಂದರ್ಭದಲ್ಲಿ ಪೂಜೆ ಹಾಗೂ ಇನ್ನಿತರ ಸಮಾಜಮುಖಿ ಸೇವೆಗಳನ್ನು ಮಾಡಲು ಪ್ರಾರಂಭಿಸಿದ್ದು. ಮೋಹನ್ ಶೆಟ್ರು ಹಾಗೆ ಮತ್ತೆ ಪ್ರವೀಣ್ ಇವರೆಲ್ಲ ಸೇರಿ ನನ್ನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ. ಯಾಕೆಂತ ಹೇಳಿದ್ರೆ ಅದ್ರ ಪಕ್ಕದಲ್ಲಿ ಒಂದು 40-50 ಸೆನ್ಸ್ ನನ್ನೊಂದು ಮಿತ್ರರದಿತ್ತು, ವಿನೋದ್ ಅವರು, ಒಂದು ಫಿಲ್ಮ್ ಆಕ್ಟರ್. ಅವ್ರ ಹತ್ರ ಕೇಳಿ ಸ್ವಲ್ಪ ಜಾಗ ಕೊಟ್ಟರೆ ನಮಗೆ ಆ ಕಡೆ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡ್ಬೋದು ಅಂತ. ನಾನು ಅದು ಅವ್ರ ಹತ್ರ ಕೇಳಿದಕ್ಕೆ ಅವ್ರು ಹೇಳಿದ್ರು, ನಾನು ಸ್ವಲ್ಪ ತುಂಡು ಕೊಡ್ಲಿಕ್ಕೆ ಆಗೋದಿಲ್ಲ ರವೀಣ, ಫುಲ್ ಬೇಕಿದ್ರೆ ಕೊಡ್ತೇನೆ ಅಂತ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಕೊಟ್ಟರೆ ನನಗೆ ಅದು ತೊಂದರೆ ಆಗುತ್ತೆ ಅಂತ ಹೇಳಿದಕ್ಕೆ, ಅಂದ್ರೆ ಅಷ್ಟು ದೊಡ್ಡ ಹಣವನ್ನು ಮೊತ್ತವನ್ನು ಅಲ್ಲಿ ಕ್ರೋಢೀಕರಿಸಲಿಕ್ಕೆ ಕಷ್ಟ ಆಗೋದ್ರಿಂದ ಈ ಕಡೆ ನಮ್ಮ ಸಮಿತಿಯವರು ಈ ಕಡೆ ಇದನ್ನು ಇದು ಮಾಡಿದ್ದು ಅದು ದೈವ ಇಚ್ಛೆ. ಇನ್ನು ಈ ಕೆಲಸ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳಿದಕ್ಕೆ ಒಂದು ಸಾಕ್ಷಿ. ಯಾಕಂತ ಹೇಳಿದ್ರೆ ಸೋಮನಾಥನ ಕೃಪೆ ಯಾವಾಗಲೂ ಇದೆ ನಮ್ಮಲ್ಲಿ. ಸೋಮನಾಥನ ಕೃಪೆ ಯಾಕೆ ಇಲ್ಲಿ ಇದೆ ಅಂತ ಹೇಳಿದರೆ ನಾನು ಹೇಳಿಸಿದೆ ಅಂತ ಹೇಳಿದ್ರೆ, ಕೊರೋನಾ ಸಂದರ್ಭದಲ್ಲಿ ನಾವು ಸೋಮನಾಥನ ಬ್ರಹ್ಮ ಕಲಶಕ್ಕೆ ಕೈ ಹಾಕುವಾಗ ಕೊರೋನಾ ಸಂದರ್ಭದಲ್ಲಿ 1 ವರ್ಷ ಹಿಂದೆ ಕಳೆದ ವರ್ಷ ನಮಗೆ ಅದು ಮಾಡದೆ ವಿಧಿ ಇಲ್ಲ. ಆಗಲೂ ಕೂಡ ಕೊರೋನಾದ ನಿರ್ಬಂಧ ಬಂತು. ಆ ಸಂದರ್ಭದಲ್ಲಿ ಈ ಪರಿಸರದ ಜನರು ಇಲ್ಲಿ ಸುತ್ತ ಮಾಗಣದ ಇವರ ನಿಸ್ವಾರ್ಥ ಸೇವೆ, ಅವರೊಂದು ಕೊಟ್ಟ ಒಂದು ಅಲ್ಲಿ ಆ ಸೇವೆಯಿಂದಾಗಿ ಸೋಮನಾಥನ ಆಶೀರ್ವಾದದಿಂದ ಬಹಳ ನಿರ್ವಿಘ್ನವಾಗಿ
ಸೋಮನಾಥ ಬ್ರಹ್ಮಕಲಶ ನಡೆಯಿತು, ರಥೋತ್ಸವ ನಡೆಯಿತು. ಸೋಮನಾಥನ ಬ್ರಹ್ಮಕಲಶ ನಡೆದಾಗ ಇಲ್ಲಿ ಅಧಿಕಾರಿಗಳು ಬಂದು ಎಂತ ಇದು ಹಾಗೆ ಅಂತ ಬೊಬ್ಬೆ ಹಿಡಿದು ನಾನು ಹೇಳಿದೆ, ಎಲ್ಲ ಬ್ರಹ್ಮಕಲಶ ಆಗಿದೆ ಬನ್ನಿ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಳ್ಳೋದು, ನಾವು ಶಿವಭಕ್ತಿ ನಿಲ್ಲಿಸಬೇಕು ಅಂತೇಳಿ. ಆಯ್ತು ಮಂದಿ ಮಾತಾಡೋ, ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡುವಾಗಲೇ ಅವರು ಅಲ್ಲ ಜನ ಸೇರಿಸಬೇಡಿ ಅಂತೇಳಿ. ಇಲ್ಲ, ನಾವು ಜನ ಸೇರಿಸಿದಿಲ್ಲ, ವಿಜೃಂಭಣೆ ನಿರ್ವಿಘ್ನವಾಗಿ ನಡೆಯಿತು. ಸೊ ಇಲ್ಲಿ ಯಾವಾಗ ನಾವು ಏನೋ ಒಂದು ಕೆಲಸ ಮಾಡಿದ್ರು ನಾವು ಸೋಮನಾಥನ ಮಾತಾಡಿದ್ವಿ. ಪ್ರವೀಣ್ ಅವ್ರು ಮಾತಾಡುವಾಗ ಹೇಳಿದ್ರು ಸೋಮನಾಥ ಕೊಡಿಯಾಡಿದ್ದು ಪುನಃ ಕೊಲ್ಯದ ಊರು. ಪ್ರತಿಯೊಬ್ಬರು ಸೋಮನಾಥನ ಕೃಪೆ ಖಂಡಿತ ಈಗ ಇಲ್ಲಿ ಇದೆ. ಇವತ್ತು ನಡೆದ ಶಿಲಾನ್ಯಾಸ ಮುಂದಿನ ದಿನಗಳಲ್ಲಿ ಇನ್ನೊಂದು 2 ವರ್ಷಗಳಲ್ಲಿ ಒಂದು ಸುಸಜ್ಜಿತವಾದ ಸಮುದಾಯವನ ಆಗುತ್ತೆ, ಹಾಗೂ ಶಾರದಾ ದೇವಿಯ ಒಂದು ಮಂದಿರ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಖಂಡಿತವಾಗಿ ಇದೆ, ನಮ್ಮ ಎಲ್ಲ ಸಹಕಾರ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶಕ್ಕಾಗಿ ನಾನು ಎಲ್ಲ ಸಮಿತಿಯ ಸದಸ್ಯರನ್ನು ವಂದಿಸುತ್ತಾ ನನ್ನ 2 ಮಾತನ್ನು ನಿಲ್ಲಿಸ್ತೇನೆ. ಬ್ರಹ್ಮಕಲಶ ಉಂಟು ದುಂಬು ಮನುಷ್ಯರ ಹೃದಯಗೂ ಬ್ರಹ್ಮಕಲಶ ಉಂಟು ಮುದ್ದ ಜನಗಳಿಗೆ ಮಾತ್ರ ಹೃದಯಗೂ ಖಂಡಿತ ಬ್ರಹ್ಮಕಲಶ ಆತುಂಟು ಆಕಲು ಹಿಂದೂಲು ಬಳ್ಪಿಂಚಿ ಮಲ್ಲ ಮನೋಭಾವನೆ ಮುದ್ದ ಜನಗಳಿಗೆ ಮಾತೆರೆಗಳುಂಟು ದಯಪಂಡ ఇది నిస్పష్టవాద వాతావరణం అండ ఇది జగత్తే ఒప్పుడు మనుష్యన జీవనుడు విశేషవాದ ಅನುಗ್ರಹ ಮಲ್ಪಣ ವಿಶೇಷವಾದ ನೆಮ್ಮದಿ ಸುಖ ಕೊಡ್ಬೇಕಿತ್ತು. ಧರ್ಮ ಅಂದ ಇತ್ತುಂಡ ಹಿಂದೂ ಧರ್ಮ ಅಂದ ಇಡೀ ಜಗತ್ತೇ ಗೊತ್ತೊಂದು ಬೊಕ್ಕ ಬೇದ ಧರ್ಮದ ಮಿತ್ರ ನಂಗೆ ದೇಶಜ್ಜಿ ಬತ್ತಿನಾಗ ಭಿನ್ನ ನಮ್ಮ ದೇವರಿಂದ ಅತಿಥಿ ದೇವೋಭವ ಅಂದೇ ಪೂಜೆ ಮಲ್ಪಣಿ ಅಂಡ ನಮ್ಮ ಧರ್ಮಗೂ ತೊಂದರೆ ಬಂದಾಗ ನಮ್ಮ ಶಕ್ತಿರು ನಮ್ಮ ಆರಾಧನೆ ದೇವಿರನ್ನ ನಮ್ಮ ಭಕ್ತಿದ ಶಕ್ತಿರು ಆ ಶಕ್ತಿ ನಂಗೆ ಕೊದ್ದು ನಮ್ಮನೆ ಐಟಿ ಕರ್ತವ್ಯ ಸ್ವಲ್ಪ ಅದನ್ನ ದುಮ್ಮದ ಪುರಾಣದ ಕಥೆ ಕೇಳುವ ಋಷಿ ಮುನಿಗಳು 1000 ವರ್ಷ ತಪಸ್ಸು ಬರ್ತದೆ ಲೋಕ ಕಲ್ಯಾಣ ಉತ್ತವಾದ ಪ್ರಯತ್ನ ಮಾಡ್ನಾಕಲು ಸಂದರ್ಭ ಬಂದಾಗ ಆ ಸಮಾಜಗೂ ಆ ಧರ್ಮಗೂ ಚ್ಯುತಿ ಬರ್ಪಿ ಸಂದರ್ಭಗಳು ತನಗೂ ಆ ತಪಸ್ಸು ಮುಡಿದು ಕರ್ತವ್ಯ ನಾ ಎಷ್ಟೋ ಪುರಾಣದ ಕಥೆಗಳು ನಮ್ಮ ನೋಡೋದು ಪುರಾಣದ ಕಥೆಯಲ್ಲಿ ಕೇಳೋದಿಲ್ಲ ಅಂಜಪ್ಪನಾಗ ಬಹುಶಃ ನಮ್ಮ ಹಿರಿಯರ ನಾಯಕರು ಆತು ಸಮೇತ ಬಂದಿದ್ದ ಆರಾಧನೆ ಪೂಜೆ ಪುರಸ್ಕಾರ ಈ ಧರ್ಮದ ಕರ್ತವ್ಯಗಳು ಆ ಶಕ್ತಿ ಇರಿಮುಟ್ಲ ದೇವರ ಗ್ಲಾನಿ ಅವರ ಬಿಡ್ತಿದ್ದೀರಿ ತೊಂದರೆ ಎಪ್ಪಲ್ಲ ಬರ್ತಿದ್ರು ನನ್ನ ಖಂಡಿತ ಗ್ಲಾನಿ ಅವರ ಬಿಡ್ಬಿದ್ದೀರಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅನ್ನೋದು ಪರಮಾತ್ಮ ಬಂದಾಗ ಯಾರು ಬಿಡುದು ಬರ್ತಾರೆ ಯಾರು ಬತ್ತವಕ್ಕೆ ಸಮ ಬರ್ತಾರೆ ಬಹುಶಃ ಇತ್ತೀಚೆಗೆ ಈಗ ಸುಯೋಗದಕ್ಕ ವಾದೃಷ್ಟಿಗೆ ಐಕೊಂಚ ಪ್ರೇರಣಕ್ಕೆ ಪೂರಕವಾದ ನನ್ನ ದೇವರು ಆ ಪರಮಾತ್ಮ ಬಿಡುದು ಬರ್ತಲ್ಕ ಒಂದೇ ಮಾತ ಸಂಘಟಿತ ಆದ ಕರ್ತವ್ಯ ಬರ್ತದಲ್ಲೇ ಬಹುಶಃ ಹಿಂದೂ ಧರ್ಮ ಬಂಡನೆಂಜಿ ನಮ್ಮ ಜೀವನ ಧರ್ಮ ಆ ಜೀವನ ಧರ್ಮಗಳು ಬಹುಶಃ ಬೇರೆ ಜಾತಿ ಸೇರ್ನಾಕಲಡ ಕೇಂದ್ರ ಗೊತ್ತಾವು ಎಲ್ಲ ಧರ್ಮ ಬಿಡುದು ಬತ್ತಿನ ತಪ್ಪಾಡ ಆಕಲಿಗೆ ಬೊಕ್ಕ ಬರಸು ತೋಜು ನಂಗೆ ಆ ಧರ್ಮದ ಅಡಿತರಾಗಲಿಗೆ ಆ ಧರ್ಮದ ರುಚಿ ಗೊತ್ತಾದ ಜಡ್ಲ ಆ ಕರ್ತವ್ಯ ಒಳಗಡೆ ರುಚಿ ಗೊತ್ತಾದ ಜಡ್ದಾಗ ಮಾಡೋದು ಆಗ ನಂಗೆ ಆಯ್ತು ಭಂಗ ಗೊತ್ತಾದಜಿ ನಮ್ಮ ನಿತ್ಯ ನಿರಂತರ ಉಸಿರಾಟ ಮಲ್ಪಣ ಆಚು ವಾಯುದೇವಿಯನ್ನ ಕರ್ತವ್ಯ ನಂಗೆ ಗೊತ್ತಾದಜಿ ಬಹುಶಃ ಈ ಸರ್ತಿ ಕೊರೋನಾ ಬಂದಾಗ ಆ ವೆಂಟಿಲೇಟರ್ ತಿಕ್ಕಂದು ಸಂದರ್ಭಗಳು ಗಾಳಿದ ಅವಶ್ಯಕತೆ ಏತು ಜನಕ್ಕೆ ಗೊತ್ತಾದ ಅಂಚೆನೆ ನಮ್ಮ ಧರ್ಮನು ಮುರಿದು ಪಿದಾಯ ಪೋನಾ ನಂಗೆ ಗೊತ್ತಾಬಜಿ ಐದು ದೂರ ಹೋದಾಗ ಬೊಕ್ಕ ಹಾಕಲಿ ಅದಾಯ ಹಾಕೊಂಡು ಇಂಚೀತಿ ಧರ್ಮ ಎಡ್ಡೆ ಧರ್ಮನ ಬಿಡುದು ಎಲ್ಲರೂ ಬೋಟ್ನ ಅದು ಪೆತ್ತದ ಬೇರಿತ್ತು ಬಿಡುದು ಯಾರು ಬೇಟದ ಡಬ್ಬೆದ ಬೇರಿಗೆ ಹೋಯತ್ತ ಬಂದು ಬೊಕ್ಕ ಮನಸ್ಸು ವಿಚಾರ ಮಾಡು ಅಂಚಿತಿ ಎಡ್ಡೆ ಧರ್ಮದ ಅಡಿಟ್ಟು ನಮ್ಮ ಇತ್ತ ಆ ಧರ್ಮನ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಕರ್ತವ್ಯ ಮಲ್ಪಡು ಧರ್ಮ ರಕ್ಷಣೆಗೋಸ್ಕರನೇ ಈ ಐಟೆ ದುಮ್ಮುದಾಕಲು ಹಿರಿಯರ್ನಾಕಲು ದೈವಸ್ಥಾನ ನೀನು ಪೂರ ನಿರ್ಮಾಣ ಮಾಡ್ತಿದ್ವಿ ಆ ಅಕ್ಕಬಕ್ಕೇನ ಧರ್ಮದ ಜಾಗೃತಿ ಜನಗಳು ಮುಟ್ಟಲು ಬಂದಿತ್ತು ಅಂಚೆ ನಡೆದಾನೆ ಜಗತ್ತು ಭಾರತನ ದೇವಸ್ಥಾನದ ಊರು ದೇವಸ್ಥಾನದ ರಾಜ್ಯ ಅಂದ್ಕೊಂಡೆಲ್ಲ ಭಾರತದಾಗಲು ಕರ್ನಾಟಕ ಬಂದಿದ್ದು ಕರ್ನಾಟಕದವ್ರು ನಮ್ಮ ಈ ತುಳುನಾಡು ದೇವಸ್ಥಾನದ ರಾಜ್ಯ ಬಂದಿದ್ದು ದೇವಸ್ಥಾನದ ರಾಜ್ಯವಾದಿತ್ತಂತೆ ಅವನ್ನೇ ಕರ್ನಾಟಕಗಳು ಈ ನಮ್ಮ ತುಳುನಾಡಲ್ಲಿ ಇನಿಮುಟ್ಲ ದೇವರನ್ನ ಬಿಡ್ದು ಹೂವೆ ಮಲ್ಲ ಗಣ್ಣ ಅಂತಾರೆ ಏಪಲ್ಲ ಬರ ಬಿಡ್ತು ಸುನಾಮಿ ಹಾಕಿಂಡು ಪಡ್ಬೇರಿ ಆಡ ಇನಿಮುಟ್ಲ ನಂಗೆ ಅಂಚಿತ ಸುನಾಮಿನ ತೊಂದರೆ ಕೊರ್ರೆ ದೇವ್ರು ಬಿಡ್ತಿದ್ದಾರೆ ಇದರ ಖಂಡಿತ
ನಂಬಿಚಿತಿ ದೇವಿಯರು ನಮ್ಮನ್ನು ಕಾಪೇರು ಐದಾವರ ದೇವರ ಆರಾಧನೆಯನ್ನು ಭಕ್ತಿ ಶುದ್ಧಿಡು ಮಲ್ಪಡು ಭಕ್ತಿ ಶುದ್ಧಿಡು ಮಲ್ಪನಾಗ ನಮ್ಮ ಭಕ್ತಿ ಬೋದು ದೇವರಿಗೆ ತಾಗಿದ ಶಕ್ತಿ ಆದಿಂದ ನಮ್ಮನ್ನು ಅನುಗ್ರಹ ಮಲ್ಕೊಂಡ ಅಂಜನೆ ದೇವರ ಮಿತ್ರ ವಿಶೇಷ ಬಗ್ಗೆ ಇತ್ತ ನಮ್ಮ ದೇವರನ ಶಕ್ತಿಯಾದ ನಮ್ಮ ಧರ್ಮದ ರಕ್ಷಣೆಗೆ ನಮ್ಮ ಮುಂದೆ ಆವಣ ನಮ್ಮ ಆದ್ಯ ಕರ್ತವ್ಯ ತಮ್ಮ ಧರ್ಮ ಒರಿಕೊಡು ಈ ಧರ್ಮದ ಮುಖಾಂತರ ನಮ್ಮ ಮಿತ್ತು ಬರಡು ಈ ಧರ್ಮದ ಮುಖಾಂತರ ಜಗತ್ತಿಗೆ ನಮ್ಮ ಸಂದೇಶ ತಿಕ್ಕೊಡು ಬಹುಶಃ ಇತ್ತ ಕೆಲವು ಗಂಟೆ ಜಗತ್ತು ನಮ್ಮೊಂದುಂಟು ಭಾರತದ ಯೋಗ ವಿಶ್ವಶಾಂತಿಗೋಸ್ಕರ ಹಾಕೊಂಡು ಬಂದು ನೀ ವಿಶ್ವರೇ ಒಪ್ಪುಡು ಅಂಜನೆ ನಮ್ಮ ಧರ್ಮದ ಚಿಂತನೆ ಜನಮಂಡ ನಮ್ಮ ಧಾರ್ಮಿಕದ ಚಿಂತನೆ ನಮ್ಮ ಹಿರಿಯರು ನಾಲ್ಕು ಮಸ್ತು ಸಾಧನೆ ಮಲ್ತದ್ದು ಒಂದು ಜೀವನ ಧರ್ಮ ಅಂತ ಮಲ್ತು ಮಾಡ್ದನ ಅವು ಕೇವಲ ನಮ್ಮನ್ನು ಧಾರ್ಮಿಕವಾದ ದೇವರ ಪೂಜೆಗೆ ಪುರಸ್ಕಾರ ಗಿಟ್ಟು ನಮ್ಮ ಜೀವನಡು ಪ್ರತಿ ಆಹಾರವು ಸಮೇತ ಇಂಜೆಂಜ ಮಲ್ಪು ಬಂದಿದ್ದಾನೆ ನಮ್ಮ ಹಿಂದೂ ಜನಗಳು ಹಿಂದೂ ಜನತೆಗಳು ಇದೀಗಿಲ್ಲ ಆರೋಗ್ಯವಂತರಾದು ಎಡ್ಡೆ ಬುದ್ಧಿವಂತರಾದು ಎಡ್ಡೆ ಕರ್ತವ್ಯನಿಷ್ಠರಾದು ಇತ್ತಿಂದ ಆ ನಮ್ಮ ಹಿಂದೂ ಧರ್ಮದ ಅಡಿಟ್ಟು ನಡತ್ತಾಗ ಅವೇನು ನಮ್ಮ ತೆರೆಯೊಂದು ನಿಜವಾದ ಕೆಲವರು ಮಾಡ್ಬೇರು ಗಡ್ಡು ಸಂಪ್ರದಾಯ ಅದು ಸತ್ಯ ಮಾಡ್ಕೊಂಡ ನಮ್ಮ ಧರ್ಮದ ತಿರುಳು ಚೂರುಳ ಗೊತ್ತು ಚೆಂದ ಆಕಳು ಗೊಡ್ಡು ಆಡಿದಾರ ಇಡೀ ಜಗತ್ತು ಕೆಲವರಿ ನಮ್ಮ ಸಂಪ್ರದಾಯ ಗೊಡ್ಡು ಮಾಡ್ಬೇರು ಶಿವಾಯಿ ನಮ್ಮ ಸಂಪ್ರದಾಯ ಊರ ಗೊಡ್ಡತ್ತು ಅವೇನು ನಮ್ಮ ತೆರೆಯೋಣಂದ ಇತ್ತಿದ್ದಾರ ಅವು ಗೊಡ್ಡು ಆತಂಡು ಅವು ಎಂಜಿನ ಪಡು ನಂಗೆ ನಮ್ಮ ಹಿರಿಯರು ಮಾಡಿ ಗೊತ್ತ ತಾಜರ ಮಿತ್ತು ನಮ್ಮ ನಡೆದೊಂದು ದೇವರು ಪೂಜೆ ಪುರಸ್ಕಾರ ಬಂದದ್ದು ಬಹುಶಃ ಶಾರದಾ ಮಾತೆಯ ವಿಗ್ರಹ ನಿರ್ಮಾಣ ಮಲ್ಪನೆಗೋಸ್ಕರ ನಮ್ಮ ಇದು ಬಂಗಬಡುದಿಜಿ ಕೇರಳ 4 ಜನರ ಮುಂದೆ ಮನಕ್ಕೆ ಕೇಂದ್ರ ಕಾಸು ಕೊಡ್ದು ನಿರ್ಮಾಣ ಅಂಚ ನಿರ್ಮಾಣ ಈ ದೇವಸ್ಥಾನ ಬಾಪೂಜಿ ದೇವಸ್ಥಾನ ಅವಡ್ಡ 10 ಜನ ಒಟ್ಟು ಸೇರಿದು ಮಾತ ಒಂದೇ ಮನಸ್ಸು ಒಟ್ಟು ಸೇರಿದು ಯಾಕಂದ್ರೆ ಪ್ರಕಾಶ್ ಬಂಡೇರಿ ಒಂದು ಇಲ್ಲಿ ನೆಮ್ಮದಿ ಇರ್ಪಡು ಇಲ್ಲದಾಗ್ಲು ಪೂರ ಒಂದೇ ಮನಸ್ಸು ಇರ್ಪೋಡಿಗೆ ಅಂಜನೆ ಊರ್ದಾಗ್ಲು ಮಾತ 10 ಜನ ಒಟ್ಟು ಸೇರಿದು ಒಂದೇ ಮನಸ್ಸು ಇರ್ಪಡಿತ್ತು ಕರ್ತವ್ಯ ಮಾಡ್ತಂಡ ಆ ಕರ್ತವ್ಯ ದೇವರ ಪುಂಡು ಅಪರ ಸಮೃದ್ಧಿ ಹಾಪುಣ್ಣದು ಅನ್ನದಾರ ನೆಕ್ ಮಾತೆಲ್ಲ ಆಕಲಾಕಲ ಶಕ್ತಿ ಆಡ್ತಾರ ಒಂಜಿತ್ ಗಿಂಜಿತ ದುಡ್ಡು ಪಾಡಂಡ ಅವು ದೇವರ ಕೆಲಸಕ್ಕೆ ಉಪಯೋಗ ಹಾಪುಂಡು ಅವು ನಿಕ್ಕೆಲ್ಲ ಖರ್ಚು ಹಾಪಡೋ ದುಡ್ಡು ಆಗ್ತದೆ ಬಹುಶಃ ಯಾರು ಡೊನೇಷನ್ ಕೊರಿಯಾಗಿ ನಾ ದುಡ್ಡು ಖರ್ಚು ಅಂದ್ರೆ ಐಕೆ ಖರ್ಚು ಮಾಡ್ತಾರೆ ಅನ್ನಕ್ಕೆ ಚಿಂತನೆ ಮಾಡ್ಬಿಡೋದಿಜಿ ಖಂಡಿತ ನಂಗೆ ಜೀವನಡು ಸುಖ ಶಾಂತಿ ನೆಮ್ಮದಿ ಕೊರ್ಪುಣ ಆ ಅಂಗಡಿಲ್ಲ ತಿಕ್ಕೋಜಿ ಅವು ನಂಗೆ ತಿಕ್ಕೊಂಡು ಐಜಿತ್ನ ದೇವತಾ ಆರಾಧನೆಗೆ ಧರ್ಮದ ಕೆಲಸಕ್ಕೂ ನಮ್ಮ ಕೊರಿಗಿ ದುಡ್ಡು ಪುಣ್ಯ ಪಡಬಜ್ಜಿ ಧನ ಮಾದು ಅವು ನಂಗೆ ಬ್ಯಾಂಕ್ದ ಬಡ್ಡಿದ ರೂಪಡು ಹೆಜ್ಜೆ ಬರ್ಪುಣ ಬ್ಯಾಂಕ್ ದಿನ ದುಡ್ಡು ಹೆಜ್ಜೆ ಬಡ್ಡಿ ಬರ್ಪುಣ ಅಂಜನೆ ಬಡ್ಡಿದ ರೂಪಡು ದೇವರ ನಂಗೆ ಜೀವನಡು ಸುಖ ಶಾಂತಿ ನೆಮ್ಮದಿ ಕೊಡ್ಬೇಕು ಅಂಜನೆ ಆಡ್ತಾರೆ ಇಜ್ಜಿತ್ತ ಕರ್ತವ್ಯ ಮಲ್ಪನಾಗ ನಮ್ಮ ಮಾತೆಲ್ಲ ಒಟ್ಟು ಸುದು ನಂಗೆ ಈ ಸುಯೋಗ ಬೈದಂದು ಎಡ್ಡೆ ಕರ್ತವ್ಯ ಮಲ್ಪನ ಸುನಿ ಸುಯೋಗ ಬದಿದ್ದು ಆ ಕರ್ತವ್ಯಡು ನಮ್ಮ ಆಕಲಿಟ್ಟು ಸೇರನ್ನು ನಮ್ಮಾಯಿನ ಕರ್ತವ್ಯ ಮಲ್ಪನ ಮಾತ್ರ ನಂಗೆ ಐತ ಸತ್ಪ್ರಯೋಜನ ಪಡು ಇಜ್ಜನ ದೇವರೇ ಬರ್ತದೆ ಕೇಟಾಗ ಬಹುಶಃ ಕೌರವನ ಆಸ್ಥಾನಕ್ಕೂ ಕೃಷ್ಣದೇವರು ಬಂದಾಗ ಕೌರವಗಳ ವರ ಮನಸ್ಸಾಂಡಿಗ ಕೃಷ್ಣ ದೇವರು ಮಾಡ್ಬೇಕು ನಾನು ಎನ್ನ ಇಲ್ಲಡ ನೀನು ದುಪ್ಪು ಆಡ್ದೆ ನಾನು ಕಳಪಂಡ ನಾನು ಶ್ರೇಷ್ಠ ವೇದದ ಅಲ್ಲ ಯಾ ಕೃಷ್ಣ ಬತ್ತ ಯಾ ನಿನ್ನ ಇಲ್ಲಡು ಉಂಬೂಜಿ ಮಂಡೆಗ ಅಂಜ ಬಹುಶಃ ಇಜ್ಜಿತ್ತ ಕರ್ತವ್ಯ ನಮ್ಮ ಸೇರಡು ಬಿಡಿಸಿ ಪಕ್ಕಡ ದೂರ ಮುಂದಿಂದ ನಮ್ಮ ದುಡ್ಡು ದೇವರಿಗೆ ಬಿಡಿಸಿದ ಲೆಕ್ಕ ದೇವರ ಕೆಲಸ ನಮ್ಮ ಸೇರಿಂದ ನಮ್ಮ ಜೀವನಡು ಸುಖ ಪುಣ್ಯ ನೆಮ್ಮದಿ ಕೊಂಡು ಅವತ್ತ ಅಂದ್ರೆ ಒಂದು ಕರ್ತವ್ಯ ದೇವರ ಮೂರ್ತಿ ಲಾಂಛನೆ ಮೂರ್ತಿ ಬಂದಾಯ್ತು ಮೂಜಿ ತೀರ್ಪುಂಡಿಗೆ ನಮ್ಮ ಬೊಮ್ಮಳ ಪ್ರೀತಿ ಆಯ್ತು ಅಕ್ಕ ದೇವರು ಬೊಮ್ಮಳ ಭಕ್ತಿ ಆಯ್ತು ಒಟ್ಟು ಜ್ಞಾನ ವ್ಯತ್ಯಾಸ ಅಂದ್ರೆ ತೊಂದರೆ ಹಾಕೊಂಡು ಮಮ್ಮಳ ಭೀತಿ ಇನ್ನು ಮುಜುಪುಡಿಗೆ ಆ ಪ್ರೀತಿ ನಮ್ಮಂದು ಬರೋಡ ನಮ್ಮನ ಒಂಚೂರು ಮಾತ್ರ ಐದು ಮೂರ್ಲ ಮಾತ್ರ ಈ ಜನ ಏನೋ ತುಂಬ ರಾಜೇನಾಗ್ಲು ಕಟ್ಟಬಾರ್ದು ದೇವಸ್ಥಾನ ಅವು ರಾಜೇನ ದೇವಸ್ಥಾನ ಎಂಕ್ಲೆ ಸಂಬಂಧ ಅಜ್ಜಿ ರಾಜೇನ ದೇವಸ್ಥಾನ ಪುರುಸೋದಿದ್ದನ ಬೋದು ಕೈ ಮುಗಿ ನಿಂದು ಮಾಡ್ಬೇಕು ಅಂಜಾರ ಬಲ್ಲಿ ಮಾತೆಲ್ಲ ಆಗ್ಲ ಶಕ್ತಿ ಅನುಸಾರ ಚೂರು ನೆಕ್ಕ ಮಾಡಿ ಎಲ್ಲ ಒಂದು ಪಾಡೋಣಂಕು ಸುಯೋಗ ಸಂದರ್ಭ ಈ ಎಡ್ಡೆ ಕೆಲಸಡು ಎಡ್ಡೆ ಕರ್ತವ್ಯೋಗ ನಮ್ಮ ವಿನಿಯೋಗ ಮಲ್ತಿದ್ದ ಸತ್ಕರ್ಮಗೂ ನಮ್ಮ ದುಡ್ಡು ಪೂರ ಬುಡ್ದು ಸತ್ಕರಿಸಲು ಅಂಡ ನಂಗೆ ಜೀವನಡು ಸತ್ಫಲ ತಿಕ್ಕೊಂಡು ಸತ್ಫಲ ತಿಕ್ಕೊಂಡು ದಾನ ಪಂಡು ಬಂಡ ಜೀವನಡು ಸುಖ ಶಾಂತಿ ನೆಮ್ಮದಿ ತಿಕ್ಕೊಂಡು ಅಂಜಿತಿ ಒಂಜಿ ಸಂದರ್ಭ ಮಾತೆರೆಲ್ಲ ಒದಗಿದುಂಡು ಬಹುಶಃ ಮುಲ್ತಾಕ್ಲು ಮಾತೆರೆಲ್ಲ ಬಹಳಷ್ಟು ಸಾಧನೆ ತುನಗ ಜೀವದ ದುವೆ ಕ್ರಮ ಧನ ಪ್ರತಿ ಊರಿಡ್ಲ ಅದು ಕೊಂಡ ಖಂಡಿತ ನಮ್ಮ ದೇಶ ರಾಮರಾಜ್ಯ ಆಪಣಕ್ಕೆ ಅಂತ ಮಾತ ಊರಿಡ್ಲ ಅಂಜಿತಿ ಆ ಪ್ರಯತ್ನ ಆಪಣಲ್ಕ ನಮ್ಮ ಪ್ರಯತ್ನ ಮಲ್ಪಡು ಯಾಕಂದ್ರೆ ಮೇಲ್ಬ
ಶರಣ ಬೊಬ್ಬೆಲು ಒಳ್ಳೆ ಬಾತನ ಕಾನಿ ಮುಲ್ತಸಿಂಡು ಒಳ್ಳೆ ಕೋಟೆಕಾರ ಪರಿಸರ ಉಲ್ಲಾಲ ಪರಿಸರ ಮಾತ್ರ ನಮ್ಮ ಇಡೀ ಹಿಂದೂ ದೇಶನೇ ಅಂಚಿತ್ತ ಪರಿಸರಕ್ಕೆ ಬರ್ಪಡಕ್ಕೆ ನಮ್ಮ ಪ್ರಯತ್ನ ಮಾಡ್ಬೋದು ನಮ್ಮ ಮಾತಾಡ ಒಂಚಿತ ಪ್ರಯತ್ನ ಕೊಟ್ಟಾದು ಐಕಿ ದೇವರ ದಯ ಕೂರ್ದು ಬಂದು ನಮ್ಮ ಕೆಲಸ ಯಶಸ್ವಿ ಅವಳು ಇತ್ತೇ ನಮ್ಮ ಪ್ರಾರಂಭ ಬಂದಿನ ಬಣ್ಣ ಶಾರದಾ ದೇವಿನ ವಿಶೇಷವಾದ ಸಾನ್ನಿಧ್ಯನೇ ಮಲ್ತದು ಆ ಮುಖೇನ ಜನಕರೇನು ಸತ್ಕರ್ಮ ಬಲ್ಪಾದ ಆಕಮಕೇನ ಆ ಪುಣ್ಯದ ಮುಖೇನ ಜನ ಸುಖಟ್ಟು ಶಾಂತಿ ನೆಮ್ಮದಿ ಜೀವನ ಅರ್ಪಣೆಗೆ ಅವಳೊಂದು ಅಂಚಿತಿ ಕರ್ತವ್ಯ ನಮ್ಮ ಮಾತ ಕೈ ಜೋಡಿಸಾಗ ಬಹುಶಃ ಎಂಕಲೊಂದು ಮಲ್ಲ ಅವಕಾಶ ನಮ್ಮ ಪುಷ್ಕಳ ಕುಮಾರ ಮಕ್ಕಳು ಬದುಕೊಡ್ತೀರಿ ಒಂದಿನ ಯಾನೆಲ್ಲ ಅಜ್ಜರಿ ಆಗುದು ಯಾರು ಇನ್ನೊಂದು ದೇವತೆಗೆ ನೀನು ಪುರುಸೋದಿದ್ದೀವಿ ಆದ್ರೆ ಇಂದ ನೀನು ಕರ್ತವ್ಯ ಬಂದಿತ್ತೀರಿ ಹೆಂಗೆ ಬದತ್ತು ಓದಿತ್ತಿಲ್ಲ ಮುರಾಣಿ ಇನ್ವಿಟೇಷನ್ ಕೊಡ್ರಲ್ಲೇ ಗೊತ್ತಾಗ ಬೆಂಗಳೂರಿನ ಕಾರ್ಯಕ್ರಮ ಇತ್ತಿಲ್ಲ ಆ ಕಾರ್ಯಕ್ರಮಕ್ಕೆ ನನ್ನ ಮಗನ ಪೂರ ಉಂಟಾದು ಒಂದೊಂದು ದೇವರ ಕೆಲಸದ ಹೆಂಗೊಂಜಿ ಭಾಗ್ಯನ ಕೊಡ್ತಾರೆ ನಿಗಳು ಆ ಭಾಗ್ಯದ ಸದುಪಯೋಗ ಮಲ್ಪಡು ಬಂದದ್ದು ಯಾನು ಈ ಕರ್ತವ್ಯಕ್ಕೆ ಬೈದ ನಿಗುಲಿಟ್ಟು ಎಂಕಲ ಪುಣ್ಯ ಕೊಂಚ ಅವಕಾಶ ನಿಗುಲು ಮಲ್ತು ಬರ್ತಾರೆ ಎಂಚಿನೇ ಪಡು ಅಂತ ಇಚ್ಚಿತಿ ಮುಟ್ಟಿ ದೇವರ ಪುದರ್ಡು ನಮ್ಮ ಇಂಚಿನ ಪೊರ್ಲು ಸಂಘಟನೆಗ ನಮ್ಮ ಪೂರ ಹಿಂದೂ ಒಂದೇ ಮಂದಿ ಒಟ್ಟಿಗೂ ಒಟ್ಟದು ಒಂದೇ ಮನಸ್ಸಿನ ಮಾತ್ರ ಕರ್ತವ್ಯ ಮಲ್ತದು ಕೇವಲ ದೇವರ ಪೂಜಾರಾಧನೆ ಮೀರಿಗೆ ನಮ್ಮ ಕರ್ತವ್ಯ ಮುಗಿರಜ್ಜಿ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕೊರ್ಪಣ ಪ್ರಯತ್ನ ನೆತ್ತೊಟ್ಟುಕೊಳ್ಬೋದು ದೇವಸ್ಥಾನ ಮಲ್ಪಣ ಬಂಡ ಕೇವಲ ಪೂಜೆಗಿತ್ತಿನ ದೇವಸ್ಥಾನ ಪೂಜೆ ಮಲ್ತದ ಆ ದೇವಸ್ಥಾನ ಅಜ್ಜಿ ನಮ್ಮ ಧಾರ್ಮಿಕ ಚಿಂತನದ ಮಾತ ನಮ್ಮ ಜನಕುಲಿಗೆ ನಮ್ಮ ಪುರಾಣದ ಕಥೆಯನ್ನು ಗೊತ್ತು ಮಾಡ್ಕೊಳಕ ನಮ್ಮ ಜೋಕ್ಲಿಗೆ ಎಡ್ಡ ಸಂಸ್ಕಾರ ಕೊಡ್ಕೊಳಕ ಬಹುಶಃ ಇತರ ಮಾತೆಲ್ಲ ಬೇರೆ ಪಂಜಾಲಿನ ಸರ್ಕಾರ ಗುರುತಿಸೋದು ಮಲ್ಲ ಮಲ್ತಿನದು ಪಂಜಾವಲಿನ ಸರ್ಕಾರ ಗುರುತಿಸೋದು ಮಲ್ಲ ಮಲ್ತೀನಿ ಅತ್ತು ನಮ್ಮ ಸಮಾಜನ ಹಾಳು ಮಾಡ್ತೀನಿ ಅಂತ ಅನ್ಕೊಂಡ್ಬೆ ಬಂಡ ನಮ್ಮ ಹಿರಿಯರ್ನಾಕಲು ಪಂಜಾವರು ಬಂಡ ಮಾತಾ ಪ್ರತ್ಯಕ್ಷ ದೇವತಾ ಅಂದದು ದೇವರಿಗೆ ಸಮಾನ ಮಲ್ತೀರಿ ದಾಯಿಗೆ ಬಂಡ ಇಲ್ಲದ ಗುಲ್ಲುದು ಇಲ್ಲದ ನಮ್ಮ ಮಕ್ಕಳ ಬೀದಿಗೆ ಮಿತ್ತು ಕೊಟ್ಟ ಬೀದಿಗೆ ಆ ಜೋಕ್ಲಿಗೆ ಸರಿಯಾಗಿ ಸಂಸ್ಕಾರ ಓದು ಪಾಠ ಕಲ್ಪನೆಗಳನ್ನು ಕಿಂಜಿಡೆ ದೇವರ ಭಯವೇ ಜ್ಞಾನದ ಮೂಲ ಬಂದದ ಅಚ್ಯುತ ಬೋಧನೆಯನ್ನು ಬರ್ತದೆ ಅಮ್ಮೇರಿ ಇಂಚ ಅಪ್ಪೆ ಇಂಚ ಇಲ್ಲಡಿ ಇಂಚ ಪೋಡು ಇಂಚ ಸಂಸ್ಕಾರ ಪಡು ಅಮ್ಮೇರಿ ನಾವು ನಮಸ್ಕಾರ ಮಾಡ್ಬಿಡು ಅಪ್ಪೆದಕ್ಕೆ ನಾವು ನಮಸ್ಕಾರ ಮಾಡ್ಬಿಡು ಅಪ್ಪೆನ ಪಾತ್ರ ನೀನೆಲ್ಲ ಪಾಪ ಬರು ತಪ್ಪು ಅಪ್ಪನೊಂದು ಇಂಚಿತ ಬೋಧನೆ ಪುರ ಕೊಡ್ದು ಆಯನ ಶರೀರಾದಿಗೆ ತಿದ್ದುದು ಆಯನ ಸಮಾಜದ ಎಡ್ಡ ಜನ ಮಲ್ತಿಲ್ಲ ಅವು ಆ ಅಪ್ಪ ಅಮ್ಮಗೆ ಮಿತ್ತಿಗೆ ಹಾಕಲ ಪ್ರಾಯಕಾಲದ ಒಬ್ಬರು ಜನ ಬಿಡು ಇತ್ತಿನ ಕಾಲದ ಒಬ್ಬರು ಇಂಜಿನಿಯರ್ ಪ್ರಾಯ ಕಾಲದ ಅಪ್ಪ ಅಮ್ಮ ವೃದ್ಧಾಶ್ರಮಗಳು ಜೋಕುಲು ಪುರ ಇಲ್ಲ ಈ ನಮ್ಮನೆ ಅವಸ್ಥೆ ಆಗ್ತದೆ ಅನ್ನಿಡ್ದವರ ಕೇವಲ ಇಲ್ಲದಲ್ಲ ಪುಂಜ ಕೆಲಸ ತೊಂದರೆ ಬಂಡಾರ ಚೇಂಜ್ ನೋಡ್ಕೊಂಡು ಹೌಸ್ ವೈಫ್ ಅಲ್ಲಿ ಕೆಲಸ ಇದ್ದಿದ್ದು ನಿಜವಾದ ಅಲ್ಲಿ ಕೆಲಸ ಇದ್ದಿ ಸುಳ್ಳು ಒಂದು ಇಲ್ಲಡು ಪುಂಜ ಮಲ್ಪಡ ಕೆಲಸ ನಮ್ಮ ಕೆಲಸ ಜನ ಮಲ್ಪುಂಡ ಐತ ಬದಲು 3 ಜನ ಮಲ್ಪಡೋ ಅಂಜಿತ್ತಿ ಪರಿಸ್ಥಿತಿ ಉಂಟು ಅಲ್ಲ ಅವೇನು ಬರೀ ಚಿಂತನೆ ಮಲ್ಪದ್ದ ಪುಂಜಾಲಿನು ಉಲ್ಟಾಶಿ ನಾಲ್ಕು ಬೋಡುದು ಕರ್ತವ್ಯ ಮಲ್ಪಡ್ಕೊಂಡ ಅಪ್ಪ ಅಮ್ಮನ ಜೋಕುಲ್ನ ಅಪ್ಪನ ಸಂಬಂಧನ ದೂರ ಬಂದಿರು ಅಂಜಿತ್ ಅವರ ಬಲ್ಲಿ ಅಪ್ಪ ಅಮ್ಮನೆಲ್ಲ ಜೋಕುಲೆಲ್ಲ ಸಂಬಂಧ ಮುಟ್ಟು ಬರಡು ಆ ಪ್ರೀತಿ ಜೋಕುಲಿಗೆ ಅಪ್ಪ ಅಮ್ಮಗೆ ಸಿಗದು ವಸುದೈವ ಕುಟುಂಬಕ್ಕೆ ದುಂಬು ನಮ್ಮ ಹಿರಿಯರ್ನಾಗಲಿಂಜ ಒಂಜಿ ಕುಟುಂಬ ಬಂಡ 200 ಜನ 300 ಜನ ಒಂಜಿ ಇಲ್ಲಡು ವಾಸ ಮಾಡ್ತದೆ ಒಂಜಿ ಊರ್ದಲ್ಕನೆ ಇತ್ತಡಿಗೆ ಇತ್ತ போது ಒಂಜಿ ಇಲ್ಲಡು ಕಣ್ಣನೆ ಬಿಡುದು ಒಟ್ಟು ಉಪ್ಪುಣ ಬಿಡುದು ಆಕಳಿಗೆಲ್ಲ ಬೇತೆ ಬೇತೆ ಇಲ್ಲ ಅಪ್ಪಣ ಪರಿಸ್ಥಿತಿ ನಮ್ಮ ಬೈದಿಂದ ನಮ್ಮ ಧರ್ಮದ ವಿಷಯನ ನಮ್ಮ ಪಿರದಿ ನಡೆದಾರ ಆನಾದ ಮಟ್ಟಿಗೆ ನಮ್ಮ ಧರ್ಮದ ಅಡಿಪಾಯ ಇಂಜಿನುಂಟು ಅವಿನ ತೆರೆಯೊಂದು ಅವಿನ ನಮ್ಮ ಜೀವನೋಡು ಅಳವಡಿಸಾದು ಕೇವಲ ಅವಿನ ತೆರೆಯುಂಡಿ ಮಾತ್ರ ಜೀವನೋಡು ಅಳವಡಿಸಾದು ನಮ್ಮ ಜೋಕ್ಲಿಗೆ ಅವನ ಬೋಧನೆ ಮಾಡ್ತಿಲ್ಲ ಮಾತ್ರ ನಮ್ಮ ಸಮಾಜ ಉದ್ಧಾರ ಅವರ ಸಾಧ್ಯ ನಮ್ಮ ಜೀವನೋಡು ಸುಖ ಶಾಂತಿ ನೆಮ್ಮದಿ ಇರಿಕೆ ಸಾಧ್ಯ ಅಂಚಿತ್ತಿ ಪ್ರಯತ್ನ ಈ ಹಿಂದೂ ಧರ್ಮದ ಮುಖಾಂತರ ನಮ್ಮ ಸಂಸ್ಕಾರ ಸಂಸ್ಕೃತಿಯ ಬೋಧನೆಯ ಮುಖಾಂತರ ಜನಗಳಿಗೆ ದಿಗಿದು ಜನ ಸುಖ ಶಾಂತಿ ನೆಮ್ಮದಿ ಬದುಕು ಮಾಡಿ ಈ ದೇವಸ್ಥಾನ ದಾಲ ತೊಂದರೆ ಅದ್ಯಂಗ ಅತಿ ಶೀಘ್ರಗಳು ಪೊರ್ಲು ಆ ದೇವರಿ ಈ ನಮ್ಮ ಸಮಿತಿಯ ಮುಖಾಂತರ ಮಲ್ಪಾವಳಿ ಒಂದು ದೇವರ ಪ್ರಾರ್ಥನೆ ಮಾಡ್ಬಿಡ್ತಿಗೂ ಬಹುಶಃ ಕಟೀಲಿನ ಪ್ರಸಾದ ಪತ್ರ ಬೈದೇರಿ ಬಂದಿರ ಕಡೆ ಕಟೀಲಿನ ಪ್ರಸಾದ ಅದು ಕಿಂಚಿತ್ತೆ ಅನ್ಕೊಳ್ಬೇ ಆಯ್ತಾ ಪ್ರೆಸಿಡೆಂಟ್ ಸದೀಪ್ ಮೊಬೈಲ್ ಆ ಪ್ರಸಾದನ ಕಿಂಚಿದ್ದಿದೆ ತಂದು ಆ ಕೆಲಸ ಮುಂದುವರಿಸಲೇ ದೇವರು ಮಾತ ಕೆಲಸ ಪುರುಳು ಮುಂದುವರಿಕೆ ಮಾಡ್ಕ ಅನುಗ್ರಹ ನಡಪಡು ಬಂದು ದೇವರ ಪ್ರಾರ್ಥನೆ ಮಾಡ್ತದೆ ಆ ಮುಖೇನ ನಮ್ಮ ಧರ್ಮದ ಉದ್ಧಾರಕ್ಕೂ ಮುಖಲ ಶ್ರಮಕ್ಕೂ ದೇವರದೇ ಪೂರ ಕೂರ್ದು ಬರಡಿದೆ ದೇವರ ಕೊಡೋರ ಪ್ರಾರ್ಥನೆ ಎಲ್ಲ ಪ್ರಸಾದ ಗೊತ್ತದೆ
ದೇವತಾನುಗಾದ ದೇವ್ರ ಮಾತ ಪ್ರಸಾದನೆ ದೇವತಾನುಗಾದ ಸಚ್ಚಿತ್ತನೆ ಕಾರ್ಯದ ಮೂಲಕ ಸತ್ಕಾರ್ಯನ ಮಲ್ತನ ಮೂಲಕ ದೇವರನ ಅನುಗ್ರಹ ಪೂರ್ಣ ರೀತಿಯ ಪಡೆಯರ ಸಾಧ್ಯ ಪನ್ಪನ ನೆಲೆಗೆ ಆಶೀರ್ವಚನದ ಮದಿಪನ್ನು ಕೊರ್ಪನ ಒಟ್ಟುಗು ನಮಕ್ ಕಟೀಲ್ ದಪ್ಪನ ಪುರ್ಸಾದನು ಈ ವೃತ್ತದ ಕಟ್ಟಡ ಸಮಿತಿಗೆ ಕೊರ್ನಂಚಿನ ಪೂಜ್ಯ ಲಕ್ಷ್ಮೀನಾರಾಯಣ ಶರಣರು ನನ್ನದು ಶ್ರೀ ಶಾರದಾ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಶ್ರೀ ಶಾರದಾ ಸಮುದಾಯ ಭವನ ನೂತನ ಕಟ್ಟಡದ ಶಿಲಾನ್ಯಾಸ ಸಮಾರಂಭದ ಇನ್ನಿತ ಕಾರ್ಯಕ್ರಮದ ನಿರೂಪಣೆ ಮಂದಿರಂಚಿನ ಪ್ರವೀಣ್ ಎಸ್ ಕುಂಪಲ ಮೇರೆಗೆ ಎಂಕಲ ಸಮಿತ ಪರವಾದ ಸ್ಮರಣೆಗೆ ಕೊಡೋದಿಲ್ಲ ನೀನು ನಮ್ಮ ವೇದಮೂರ್ತಿ ಶ್ರೀ ಲಕ್ಷ್ಮೀನಾರಾಯಣ ಅಷ್ಟನ್ನ ಪ್ರಧಾನ ಅರ್ಚಕರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಬೇರೆ ಸಾಲು ಪೊದಿಸಿದ ಸ್ಮರಣೆಗೆ ಕೊಡು ಬಂದು ಸಮಿತ ಪರವಾದ ಕೇಳೋದಿಲ್ಲ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮತ್ತೊಂದಲ್ಲ ಅಂಚನೆ ದೀಪ ಪ್ರಜ್ವಲನೆ ಮಂದಿರಂಚಿನ ಶ್ರೀ ಪ್ರಕಾಶ್ PS ಸಹ ಪ್ರಾಂತ ಕಾರ್ಯವಾಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೇರಿಗಿಲ ಎಂಕಲ ಜಂಟಿ ಸಮಿತಿ ಪರವಾದ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮತ್ತೊಂದಲ್ಲ ಅಂಚನೆ ಶ್ರೀ ಗುರ್ಮೇಶ್ ಸುರೇಶ್ ಶೆಟ್ಟಿ ಸದಸ್ಯರು ರಾಜ್ಯ ಕಾರ್ಯಕಾರಿಣಿ ಬಿಜೆಪಿ ಮತ್ತು ಅಧ್ಯಕ್ಷರು ಗುರ್ಮೆ ಫೌಂಡೇಶನ್ ಕಾಪು ಮೇರಿಗಿಲ ಎಂಕಲ ಜಂಟಿ ಸಮಿತಿ ಪರವಾದ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮಂತಂದಿಲ್ಲ ಅಂಚನೆ ಶ್ರೀ ರವೀಂದ್ರನಾಥ ರೈ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಮೇರಿಗಿಲ ಎಂಕಲ ಸಮಿತಿ ಪರವಾದ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮಂತಂದಿಲ್ಲ ಅಂಚನೆ ಭರತ್ ಶೆಟ್ಟಿ ಸಂಸದರು ಮಂಗಳೂರು ಉತ್ತರ ಮೇರಿಗಿಲ ಎಂಗಲ ಸಮಿತ ಪರವಾದ ಹೃತ್ಪೂರ್ವಕ ಧನ್ಯವಾದನ ಸಮರ್ಪಣೆ ಮಂತಂದಿಲ್ಲ